ಎಳನೀರು ಬೂತ್ ಸಂಖ್ಯೆ 15, ರೆಕ್ಯ ಬೂತ್ ಸಂಖ್ಯೆ 241, ತೆಕ್ಕಾರು ಬೂತ್ ಸಂಖ್ಯೆ 228, ನೆರಿಯ ಬೂತ್ ಸಂಖ್ಯೆ 86, ಕುವೆಟ್ಟು ಬೂತ್ ಸಂಖ್ಯೆ 117, ಕುಕ್ಕೇಡಿ ಬೂತ್ ಸಂಖ್ಯೆ 127, ಬೆಳ್ತಂಗಡಿ ಬೂತ್ ಸಂಖ್ಯೆ 105. ಈ ಬೂತ್ ಸಂಖ್ಯೆ ಅಧ್ಯಕ್ಷರು ದಯವಿಟ್ಟು ಇಲ್ಲಿ ಎದುರಲ್ಲಿ ಬಂದಿರಬೇಕು. ಬೂತ್ ಮಾಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು ಗಮನ ಹರಿಸಿ. ಹರಿ ಓಂ ಹರಿ ಓಂ. ಅಲ್ಲಿ ಮುಂದುಗಡೆ ಕುರ್ಚಿಗಳನ್ನು ನನ್ನೋಡಲ್ಲಿ ಖಾಲಿ ಬಿಟ್ಟಿದ್ದೀರಿ. ದಯವಿಟ್ಟು ಮುಂದುಗಡೆ ಕುರ್ಚಿಗಳನ್ನು ಭರ್ತಿ ಮಾಡಿ. ಹಿಂದೆ ಕೂತವರು ದಯವಿಟ್ಟು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಅಲ್ಲಿ ಕೊನೆಯಲ್ಲಿ ನಿಂತಹ ಕಾರ್ಯಕರ್ತ ಬಂಧುಗಳು ದಯವಿಟ್ಟು ಆಸೀನರಾಗಿ. ಹರಿ ಓಂ. ಅಣ್ಣ ಪಿರೋಡಿತನಕಲ್ ಒಂಚೂರು ದಯದಿದ್ದು ಬತ್ತ ಆಚಾರ್ಯ ಕುಲ್ಲೆ ಅಣ್ಣ ಮೂಲ ಇರ್ಲಲ್ಲಾರು ಅಣ್ಣ ಅಲ್ಲಿ ಪಿರೋಡಿತನಕಲ್ ವಿಠಲಾಚಾರ್ಯ ಅವಲೊಂಚೂರು ಕುಲ್ಲಲೆಗೆ hal check hal check hal 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 check hal hal check hal test hal check hal 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 check hal test hal hal
ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ಬೂತ್ ಸಮಿತಿ, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಹಾಗೂ ವಿವಿಧ ಮೋರ್ಚಾಗಳ ಹಾಗೂ ಮಂಡಲ ಪದಾಧಿಕಾರಿಗಳ ಪದ ಪ್ರದಾನ ಸಮಾರಂಭ ಹಾಗೂ ಕಾರ್ಯಕರ್ತರ ಬೃಹತ್ ಸಮಾವೇಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಿನ್ನಮ್ಮ ಯಾನೆ ಗುಣವತಿಯಮ್ಮ ಸಭಾಭವನದಲ್ಲಿ ಸಾಕ್ಷಿಯಾಗಲಿಕ್ಕಿದೆ. ಈಗ ತಾನೇ ಗಣ್ಯರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ದಕ್ಷಿಣ ಕನ್ನಡದ ಲೋಕಸಭಾ ಅಭ್ಯರ್ಥಿಗಳಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರು ನಮ್ಮೊಂದಿಗೆ ಕೆಲವೇ ಕ್ಷಣಗಳಲ್ಲಿ ಸೇರಿಕೊಳ್ಳಲಿಕ್ಕಿದ್ದಾರೆ. ಆಗಮಿಸಿದಂಥ ಎಲ್ಲ ದೇವದುರ್ಲಭ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಯುವ ಮೋರ್ಚಾ ಸದಸ್ಯರು ಗಮನಿಸಬೇಕು. ಅಲ್ಲಿ ಮೇಲೆ ಬಾಲ್ಕನಿಯಲ್ಲಿ ಕೂಡ ಕುರ್ಚಿಗಳನ್ನು ಹಾಕಿ ಕಾರ್ಯಕರ್ತರಿಗೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಶಶಿರಾಜ್ ಶೆಟ್ಟಿ ಗುರಣಿಕೆರೆ ನೇತೃತ್ವದ ಯುವ ಮೋರ್ಚಾದ ತಂಡದ ಎಲ್ಲ ಸದಸ್ಯರು ಅಲ್ಲಿ ಬಾಲ್ಕನಿಯಲ್ಲಿ ಚೇರ್ನ ವ್ಯವಸ್ಥೆಗಳನ್ನು ಹಾಕಿ ಸಹಕರಿಸಬೇಕು. ಪ್ರಧಾನ ಕಾರ್ಯದರ್ಶಿಗಳಾದ ವಿನೀತ್ ಸಾವಯವರು ಇದರ ಬಗ್ಗೆ ಗಮನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬೆಳ್ತಂಗಡಿ
ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕಾವು ಬಿಸಿ ಏರ್ತಾ ಇದೆ. ಒಂದು ಕಡೆ ಬೆಳ್ತಂಗಡಿಯ BJP ಯಾವ ರೀತಿಯಾಗಿ ತಯಾರಾಗಿದೆ ಈ ಒಂದು ಲೋಕಸಭಾ ಚುನಾವಣೆಗೆ ಅನ್ನುವಂತ ತಿಳ್ಕೋಬೇಕು. ಮೊದಲಾಗಿ ಬೆಳ್ತಂಗಡಿಯ ಮಂಡಲಾಧ್ಯಕ್ಷರಿದ್ದಾರೆ, ಅದರ ಜೊತೆಗೆ ಎಲ್ಲ ಪ್ರಮುಖರನ್ನು ಕೂಡ ಮಾತನಾಡಿಸ್ತೇವೆ. ಯಾವ ರೀತಿಯಾಗಿ ಲೋಕಸಭೆಗೆ BJP ತಯಾರಾಗಿದೆ ಅಂತ ಸರ್, ಹೇಗಿದೆ ತಯಾರಿ? ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ 241 ಬೂತ್ಗಳಲ್ಲಿಯೂ ಕೂಡ ಸಕ್ರಿಯವಾದಂತಹ ಕಾರ್ಯಕರ್ತರನ್ನು ಸಜ್ಜುಗೊಳಿಸಿದ್ದೇವೆ. ಅಲ್ಲಿಯೂ BLA 2 ಹಾಗೂ ಮತಗಟ್ಟೆ ಏಜೆಂಟು ಮತ್ತು ಸಮಿತಿಯ 12 ಜನ ಸದಸ್ಯರು ಬಹಳ ಚುರುಕಿನಿಂದ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. 241 ಬೂತ್ಗಳಲ್ಲಿಯೂ ಕೂಡ 7362 ಪೇಜ್ ಪ್ರಮುಖರ ನಿಯುಕ್ತಿಯಾಗಿದೆ. ಅವರಿಗೆ ಪೇಜ್ ಹಂಚಿಕೆಯೂ ಕೂಡ ಆಗಿದೆ. ಒಟ್ಟು ಚುನಾವಣೆಯ ಕಣದ ಇದರಲ್ಲಿ ನಾವು ಬಹಳ ವೇಗವಾಗಿದ್ದೇವೆ. ಎಲ್ಲ ಕಾರ್ಯಕರ್ತರು ವಿಶೇಷವಾದಂಥ ಉಲ್ಲಾಸ ಮತ್ತು ಉತ್ಸಾಹಗಳನ್ನು ಕಂಡುಕೊಳ್ತಾ ಇದ್ದೇವೆ. ಓಕೆ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭ್ಯರ್ಥಿ ನಿಮ್ಮದು? ಖಂಡಿತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಅಳೆದು ತೂಗಿ ಬಹಳ ಸಮರ್ಪಕವಾದಂತಹ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಹಾಗಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಿಗೆ ಏನು ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ, ಅವರು ಈಗಾಗಲೇ ಬೆಳ್ತಂಗಡಿಯ ಮಂಡಲದ 8 ಮಹಾಶಕ್ತಿ ಕೇಂದ್ರಗಳಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ 1500 ಕಾರ್ಯಕರ್ತರನ್ನು ಮುಟ್ಟಿದ್ದಾರೆ. ಹಾಗೆಯೇ ಮತದಾರರನ್ನು ಮುಟ್ಟಿದ್ದಾರೆ. ಪೇಜ್ ಪ್ರಮುಖರವರೆಗೆ ಯಾರಿಗೆಲ್ಲ ಏನೇನು ಜವಾಬ್ದಾರಿ ಅಂತ ಹೇಳುವಂಥದ್ದು ನಿಗದಿಯಾಗಿ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿದೆ. ನಮ್ಮ ಅಭ್ಯರ್ಥಿಗಳಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರವರು ಈಗಾಗಲೇ ಮೊದಲ ಸುತ್ತಿನ ಪ್ರವಾಸವನ್ನು ಮುಗಿಸಿ ಮಹಾಶಕ್ತಿ ಕೇಂದ್ರದವರೆಗೆ ಜಿಲ್ಲೆಯ ಎಲ್ಲ ಕಾರ್ಯಕರ್ತರನ್ನು ಭೇಟಿಯಾಗಿದ್ದಾರೆ. ಈಗ 2ನೇ ಸುತ್ತಿನ ಪ್ರವಾಸವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ 5 ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ಈ ದಿನ ಇನ್ನು 3 ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರವಾಸ ಮಾಡಲಿಕ್ಕಿದ್ದಾರೆ. ನಾಡಿದ್ದು 4ನೇ ತಾರೀಕಿನಂದು ಗುರುವಾರ ಬೆಳಿಗ್ಗೆ 9 ಗಂಟೆಗೆ ಕಾರ್ಯಕರ್ತ ಬಂಧುಗಳ ಪರವಾಗಿ ಅವರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಹರಿಯೋಂ 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 ಹರಿಯೋಂ. ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ಮಂಡಲ ಪದಾಧಿಕಾರಿಗಳ ಪ್ರದಾನ ಸಮಾರಂಭ ಹಾಗೂ ಕಾರ್ಯಕರ್ತರ ಸಮಾವೇಶಕ್ಕೆ ನಮ್ಮ ಜಿಲ್ಲೆಯ ಸಂಸದರಾಗಿರುವಂತಹ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು, ಜಿಲ್ಲಾಧ್ಯಕ್ಷರಾಗಿರುವಂತಹ ಸತೀಶ್ ಕುಂಪಳ ಅವರು, ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ ಹರೀಶ್ ಪುಂಜಾ ಅವರು, ವಿಧಾನ ಪರಿಷತ್ ಸದಸ್ಯರಾಗಿರುವ ಪ್ರತಾಪ್ ಸಿಂಹ ನಾಯ್ಕ ಅವರು, ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು, ವಿಧಾನಸಭಾ ಕ್ಷೇತ್ರ ಪ್ರಭಾರಿ ಹರಿಕೃಷ್ಣ ಬಂಟ್ವಾಳ ಅವರು, ಜಿಲ್ಲೆಯ ಸಹ ಪ್ರಭಾರಿ ರಾಜೇಶ್ ಕಾವೇರಿ, ಜಿಲ್ಲೆಯ ಪ್ರವಾಸಿ ಪ್ರಮುಖ್ ದೇವದಾಸ್ ಬಂಟ್ವಾಳ ಅವರು, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಯತೀಶ್ ಆರ್ವಾರ್, ಜಿಲ್ಲೆಯ ಉಪಾಧ್ಯಕ್ಷರಾಗಿರುವಂಥ ಜಯಂತ ಕೋಟ್ಯಾನ್, ಜಿಲ್ಲೆಯ ಉಪಾಧ್ಯಕ್ಷರಾಗಿರುವಂಥ ತಿಲಕ್ ರಾಜ್ ಕೃಷ್ಣಾಪುರ, ಜಿಲ್ಲೆಯ ಕಾರ್ಯದರ್ಶಿ ಸೀತಾರಾಮ್ BS, ಜಿಲ್ಲಾ ಕಾರ್ಯದರ್ಶಿ ವಸಂತಿ ಮಚ್ಚಿನ, ಮಂಡಲದ ಪ್ರಧಾನ ಕಾರ್ಯದರ್ಶಿ ಜಯನಂದ, ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಪಾರಕಿ ಅವರು, ಅದೇ ರೀತಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರುಗಳಾದಂಥ ಶ್ರೀಯುತ ನೇಮಯ್ಯ ಕುಲಾಲ್, ವಿಶ್ವನಾಥ ಹೊಳ್ಳ, ಚಂದ್ರಕಾಂತ ಗೌಡ, ಬಾಲಕೃಷ್ಣ ಗೌಡ, ಹರೀಶ್ ಕಳೆಂಜ, ಯಶವಂತ ಪುದುವೆಟ್ಟು, ಪ್ರಕಾಶ್ ಜೈನ್, ರಾಜೇಶ್ ಪ್ರಭು ಹಾಗೂ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಶಶಿರಾಜ್ ಶೆಟ್ಟಿ ಗುರೈಕೆರೆ, ಶ್ರೀಮತಿ ವಿದ್ಯಾ ಶ್ರೀನಿವಾಸ್ ಗೌಡ, ರತ್ನಾಕರ್ ಬುಣ್ಣಾನ್, ವಿಜಯ ಗೌಡ ವೇಣೂರು, ಈಶ್ವರ ಬೈರ, ರಾಜೇಶ್ ಎಂಕೆ ಹಾಗೂ ಸೆಬಾಸ್ಟಿನ್ ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮಂಡಲದ ಮೋರ್ಚಾದ ಅಧ್ಯಕ್ಷರುಗಳು ಹಾಗೂ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು, ಅದೇ ರೀತಿ ನಮ್ಮ ವಿಧಾನಸಭಾ ಕ್ಷೇತ್ರದ ಸಂಚಾಲಕರಾಗಿರುವಂತಹ ಶ್ರೀಯುತ ಕುಶಾಲಪ್ಪ ಗೌಡ ಪೂಜೆ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು ಹಾಗೂ ವಿವಿಧ ಮೋರ್ಚಾದ ಅಧ್ಯಕ್ಷರುಗಳು ಬಂದಿರುವಂಥ ಎಲ್ಲ ಕಾರ್ಯಕರ್ತರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ ಗ್ರಾಮ ದೇವರು ಸೋಮನಾಥೇಶ್ವರ ದೇವರಿಗೆ ಹಾಗೂ ತಾಲೂಕಿನ ಸಮಸ್ತ ದೈವ ದೇವರುಗಳ ಪಾದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಒಂದು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಕಾರ್ಯಕರ್ತರ ಸಮಾವೇಶವನ್ನು ನಾವು ವಿದ್ಯುಕ್ತವಾಗಿ ಆರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಒಂದೇ ಮಾತರನೊಂದಿಗೆ ಆರಂಭಿಸಲಿಕ್ಕಿದ್ದೇವೆ. ಸೃಜನ್ ಕಲ್ಮಂಜ ಇವರು ಒಂದೇ ಮಾತರವನ್ನು ಹಾಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ವಿನಂತಿಸ್ತೇನೆ. ಹರಿ ಓಂ ಹರಿ ಓಂ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಶುಭ್ರಜೋತ್ಸ್ನಾ ಪುಲಕಿತಯಾಮಿನಿ ಉಲ್ಲಕುಸುಮಿತಾ ಧ್ರುಮದಳ ಶೋಭಿನಿ ಸುಮಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ವಂದನೆಗಳು ಸೃಜನ್ ಕಲ್ಮಂಜ ಇವರಿಗೆ. ಬಂದಿರುವಂಥ ಎಲ್ಲ ಅತಿಥಿ ಗಣ್ಯರನ್ನ ಪ್ರೀತಿಯ ಕಾರ್ಯಕರ್ತ ಬಂಧುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಿದ್ದಾರೆ. ಮಂಡಲದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ಜಯಾನಂದ ಪ್ರಜ್ವಲ್ ಇವರು. ಗುರುಭ್ಯೋ ನಮಃ. ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ಬೂತ್ ಸಮಿತಿ, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ವಿವಿಧ ಮೋರ್ಚಾಗಳ ಮತ್ತು ಮಂಡಲ ಪದಾಧಿಕಾರಿಗಳ ಪದ ಪ್ರದಾನ ಸಮಾರಂಭ ಹಾಗೂ ಕಾರ್ಯಕರ್ತರ ಸಮಾವೇಶದ ಈ ಸುಂದರವಾದ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತ ಬಂಧುಗಳು ಬಂದಿದ್ದಾರೆ. ಈ ಸುಂದರವಾದ ಒಂದು ವೇದಿಕೆಯಲ್ಲಿ ನಮ್ಮ ಮಂಡಲದ ಇಂದಿನ ಅವಧಿಯ ಪ್ರಧಾನ ಕಾರ್ಯದರ್ಶಿಯಾಗಿ ತನ್ನ ಮಾತಿನ ಚಾಕಚಕ್ಯತೆಯಿಂದ ಸಂಘಟಿಸುತ್ತಾ ನಮ್ಮನ್ನು ಇವತ್ತು ಈ ಸಭಾಕರ್ಮದ ಅಧ್ಯಕ್ಷನ್ನು ವಹಿಸಿದ ಮಂಡಲದ ಗದ್ದುಗೆಯನ್ನು ಏರಿದಂತಹ ನನ್ನ ಆತ್ಮೀಯರಾದ ಶ್ರೀನಿವಾಸರಾವ್ ಪುಟಾಣಿ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸರ್. ಅದೇ ರೀತಿ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಅತಿ ಸೌಮ್ಯ ಸ್ವಭಾವದ ಸತೀಶ್ ಕುಂಪಾಲ ಇವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತ ಸರ್. ಅದೇ ರೀತಿ 3 ಸಲ ಸಂಸದರಾಗಿ ರಾಜ್ಯದ ಉದ್ದಗಲಕ್ಕೆ ತಿರುಗಿ ರಾಜ್ಯದ ಅಧ್ಯಕ್ಷರಾಗಿ ಒಬ್ಬ ಕಾರ್ಯಕರ್ತ ಈ ಹುದ್ದೆಗೆ ಏರಿದಂತಹ ಒಬ್ಬ ಮಾತಿನಲ್ಲಿ ಎಲ್ಲರನ್ನೂ ಕಟ್ಟಿಹಾಕುವಂತಹ ನಳಿನ್ ಕುಮಾರ್ ಕಟೀಲು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತ ಬಯಸ್ತೀನಿ ಸರ್. ಬೆಳ್ತಂಗಡಿ ಮಂಡಲದ 81 ಗ್ರಾಮದ ಒಂದು ಸಣ್ಣ ಬಾಲಕನಿಂದ ಹಿಡಿದು ಮುತ್ಸದ್ದಿ ಹಿರಿಯರ ತನಕ ಎಲ್ಲರ ಪರಿಚಯವನ್ನು ಇಟ್ಟುಕೊಂಡು 81 ಗ್ರಾಮವನ್ನು ಕಾಲಿಗೆ ಚಕ್ರ ಕಟ್ಟಿ ಸುತ್ತಾಡಿ 2ನೇ ಅವಧಿಗೆ ನಮ್ಮ ಮಂಡಲದ ಶಾಸಕರಾಗಿ ಹಾಕಿರುವ ಅಭಿವೃದ್ಧಿ ಹರಿಕಾರ ನಮ್ಮನ್ನೆಲ್ಲ ಉರಿದುಂಬಿಸುವ ನಮ್ಮನ್ನೆಲ್ಲ ರಾಜ್ಯಕ್ಕೆ ಪ್ರವೇಶವನ್ನು ಕೊಟ್ಟಂತಹ ನಮ್ಮ ಪ್ರೀತಿಯ ಹರಿಶಣ್ಣನಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಿಗಳು, ವಿಧಾನ ಪರಿಷತ್ ಸದಸ್ಯರು ಆಗಿರುವ ಪ್ರತಾಪ್ ಸಿಂಗ್ ನಾಯಕ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ.
ಈ ಒಂದು ಲೋಕಸಭೆಯ ಅಭ್ಯರ್ಥಿಯಾಗಿ ಸದಾ ಅಸನ್ಮುಖತೆಯಿಂದ ಇರುವಂತಹ ಒಬ್ಬ ಯೋಧ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವತ್ತು ನಮ್ಮೊಂದಿಗಿದ್ದಾರೆ. ಅವರಿಗೂ ಮಂಡಲದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಹಿರಿಯರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ವಿವಿಧ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ವಿಧಾನಸಭಾ ಸಂಚಾಲಕರಾದ ಕುಶಾಲಪ್ಪಗೌಡ ಪೂವಾಜೆ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಜಿಲ್ಲಾ ಸಹ ಪ್ರಭಾರಿ ರಾಜೇಶ್ ಕಾವೇರಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಲ್ಲಿ ಓರ್ವರಾದ ಯತೀಶ್ ಆರ್ವಾರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಮಂಡಲದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಹಿಂದಿನ ಮಂಡಲದ ಅಧ್ಯಕ್ಷರಾಗಿ ಈಗ ಜಿಲ್ಲಾ ಉಪಾಧ್ಯಕ್ಷರಾಗಿ ಸದಾ ನಗುಮುಖದಿಂದ ನಮ್ಮನ್ನು ಉರಿದುಂಬಿಸುತ್ತಿರುವ ಜಯಂತ ಕೋಟೆ ನಮ್ಮೊಂದಿಗಿದ್ದಾರೆ. ಅವರನ್ನು ಅತಿಯಾದ ಪ್ರೀತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದ ಪ್ರಭಾರಿಯಾಗಿರುವ ಹರಿಕೃಷ್ಣ ಬಂಟ್ವಾಳ ನಮ್ಮೊಂದಿಗಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ನಮ್ಮ ಮಂಡಲ ಪ್ರಭಾರಿ ಜಿಲ್ಲಾ ಉಪಾಧ್ಯಕ್ಷ ತಿಲಕರಾಜ್ ಕೃಷ್ಣಪುರ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸರ್. ಅದೇ ರೀತಿ ಜಿಲ್ಲಾ ಪ್ರವಾಸಿ ಪ್ರಮುಖರಾಗಿರುವ ದೇವದಾಸ್ ಬಂಟ್ವಾಳ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸರ್. ಅದೇ ರೀತಿ ನಮ್ಮ ಮಂಡಲದವರಾದ ಜಿಲ್ಲಾ ಕಾರ್ಯದರ್ಶಿ ಸದಾ 81 ಗ್ರಾಮವನ್ನು ಶಾಸಕರು ಹೇಗೆ ತಿರುಗ್ತಾರೆ ಅದೇ ರೀತಿ ತಾನೂ ತಿರುಗುತ್ತಾ ನಮಗೆ ಪ್ರೇರಣಾ ಶಕ್ತಿಯಾಗಿರುವ ಸೀತಾರಾಮ್ BS ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಜಿಲ್ಲಾ ಕಾರ್ಯದರ್ಶಿ ವಸಂತಿ ಮಚ್ಚಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಮಂಡಲದ ಅಧ್ಯಕ್ಷರಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಮ್ಮೊಂದಿಗೆ ಯಾವಾಗಲೂ ಯಾವುದೇ ಕೆಲಸವನ್ನು ಹಿಂದು ಮುಂದೆ ನೋಡದೆ ಎಲ್ಲ ಕಾರ್ಯಚಟುವಟಿಕೆಯನ್ನು ನೆರವೇರಿಸ್ತಾ ಬಂದಿರುವ ಪ್ರಶಾಂತ್ ಪಾರಕ್ಕಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕಿಶೋರ್ ಬೊಟ್ಯಾಡಿ ಈಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಬೆಳ್ತಂಗಡಿ ಮಂಡಲದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸರ್. ಈ ಕಾರ್ಯಕ್ರಮದಲ್ಲಿ ಯುವ ಮೋರ್ಚಾದ ಶಶಿರಾಜ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸರ್. ಹಾಗೆ ಮಹಿಳಾ ಮೋರ್ಚಾದ ವಿದ್ಯಾ ಶ್ರೀನಿವಾಸ್ ಗೌಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಹಿಂದುಳಿದ ಮೋರ್ಚಾದ ಅಧ್ಯಕ್ಷರಾದ ರತ್ನಾಕರ್ ಬುನ್ನ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ರೈತ ಮೋರ್ಚಾದ ಗಟ್ಟಿಯ ಯುವಕ ವಿಜಯಗೌಡ ವೇಣೂರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ SC ಮೋರ್ಚಾದ ಹಿರಿಯ ನಾಯಕ SC ಮೋರ್ಚಾದ ಅಧ್ಯಕ್ಷರಾದ ಈಶ್ವರ ಬೈರ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ST ಮೋರ್ಚಾದ ರಾಜೇಶ್ MK ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರುಗಳಾದ ನಾರಾವಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ನೇಮಯಕುಲ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಅಳದಂಗಡಿ ಮಹಾಶಕ್ತಿ ಕೇಂದ್ರದ ವಿಶ್ವನಾಥ್ ಹುಲ್ಲಾ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕುವೆಟ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಚಂದ್ರಕಾಂತ್ ಗೌಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಧರ್ಮಸ್ಥಳ ಮಹಾಶಕ್ತಿ ಕೇಂದ್ರದ ಹರೀಶ್ ಕಲಿಂಜ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಉಜಿರೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಯಶವಂತ್ ಪುದುವೆಟ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಲಾಯ್ಲಾ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಪ್ರಕಾಶ್ ಜೈನ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಗರದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಹಿರಿಯ ಉದ್ದಿಮೆದಾರರಾದ ರಾಜೇಶ್ ಪ್ರಭು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕುವೆಟ್ಟು ಕನಿಯೂರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಬಾಲಕೃಷ್ಣ ಗೌಡ ನಮ್ಮೊಂದಿಗಿದ್ದಾರೆ.
ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದ ಸೆಬೆಸ್ಟಿನ್ ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ರೈತ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾದ ಗಣೇಶ್ನವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಸಮಾವೇಶದಲ್ಲಿ ಭಾಗವಹಿಸಿದ ಮಂಡಲದ ಬೂತ್ ಸಮಿತಿ, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ವಿವಿಧ ಮೋರ್ಚಾಗಳ ಮತ್ತು ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಜಿಲ್ಲೆಯ ಹಾಗೂ ರಾಜ್ಯದ ಅನನ್ಯ ಜವಾಬ್ದಾರಿಗಳನ್ನು ಹೊಂದಿರುವ ಮಂಡಲದ ಎಲ್ಲ ನಾಯಕರಿಗೆ ಒಂದೇ ಮಾತಿನಲ್ಲಿ ಹೃದಯ ಸ್ಪರ್ಶಿಯಾಗಿ ಸ್ವಾಗತವನ್ನು ಬಯಸ್ತೇನೆ. ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾದ ಉಪಾಧ್ಯಕ್ಷರಾದ ಜೋಯಲ್ ಮೆಂಡಲ್ ಸಹ ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಸಮಾವೇಶಕ್ಕೆ ಆಗಮಿಸಿದಂಥ ಹಿರಿಯ ಕಿರಿಯ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಅತ್ಯಂತ ಆತ್ಮೀಯವಾಗಿ ಮಂಡಲದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಸಮಾವೇಶದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಮಾಧ್ಯಮದ ಮೂಲಕ ಬಿತ್ತರಿಸಲಿರುವ ಪತ್ರಕರ್ತ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಮಗದೊಮ್ಮೆ ಸ್ವಾಗತವನ್ನು ಕೊಡ್ತಾ, ಈ ಸ್ವಾಗತ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದವನ್ನು ಕೊಡ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಎಲ್ಲರನ್ನ ಸ್ವಾಗತಿಸಿದಂತಹ ಜಯಾನಂದ್ ಪ್ರಜ್ವಲ್ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಜಿಲ್ಲೆಯ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ನಂದನ್ ರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಂದನ್ ಮಲ್ಯ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷರು ಮಂಡಲದ ಅಧ್ಯಕ್ಷರಾಗಿರುವಂಥ ಶ್ರೀನಿವಾಸ ರಾವ್ ಇವರಿಗೆ ಮಂಡಲದ ಉಪಾಧ್ಯಕ್ಷರಾಗಿರುವ ಕೊರಗಪ್ಪ ಗೌಡ ಇವರು ವೇದಿಕೆಗೆ ಹೋಗಿ ಶಾಲನ್ನ ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಂಡಲದ ಉಪಾಧ್ಯಕ್ಷರುಗಳು ಹಾಗೂ ಮಹಾಶಕ್ತಿ ಕೇಂದ್ರದ ಕಾರ್ಯದರ್ಶಿಗಳು ಎಲ್ಲ ಅತಿಥಿಗಳನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ನಂದನ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರು ನಂದನ್ ಮಲ್ಯ ಇವರು ಆಗಮಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಮಂಡಲದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕಾರ್ಯಕರ್ತರ ಸಮಾವೇಶವನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಬೇಕಾಗಿ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸತೀಶ್ ಕುಂಪಲ, ಸಂಸದರಾಗಿರುವಂತಹ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಇವರಲ್ಲಿ ಹಾಗೂ ಎಲ್ಲ ಹಿರಿಯರಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. बोलो भारत माता की, बोलो भारत माता की। भारतीय जनता पार्टी की, भारतीय जनता पार्टी की नरेंद्र मोदी जी ಅವರಿಗೆ, नरेंद्र मोदी जी ಅವರಿಗೆ बोलो भारत माता की। ब्रह्मरूप
ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವ ಮೂಲಕ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಮಾನ್ಯ ಸಂಸದರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವ ಮೂಲಕ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲ ಇವತ್ತೊಂದು ವಿಶಿಷ್ಟ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗ್ತಾ ಇದೆ. ತಾಲೂಕಿನ 81 ಗ್ರಾಮಗಳ 241 ಬೂತುಗಳಲ್ಲಿ ನೂತನ ಬೂತ್ ಸಮಿತಿಯನ್ನ ರಚನೆ ಮಾಡಿ ಏಪ್ರಿಲ್ 26ರಂದು ನಡೆಯುವಂತಹ ಚುನಾವಣೆಗೆ ತಾಲೂಕಿನಾದ್ಯಂತ ಹೊಸ ಯುವಕರ ತಂಡ ಸಂಘಟನಾತ್ಮಕವಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ಸಜ್ಜಾಗಿ ನಿಂತಿದೆ. ಇಂದು ಮಂಡಲದ ಬೂತ್ ಸಮಿತಿ, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ವಿವಿಧ ಮೋರ್ಚಾ ಹಾಗೂ ಮಂಡಲ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇದೀಗ ನಡೆಯಲಿಕ್ಕಿದೆ. ಈ ಮಂಡಲ ಪದಗ್ರಹಣ ಸಮಾರಂಭದ ಪೂರ್ವಭಾವಿಗೆ ನಮ್ಮ ಮಂಡಲದ ಪೂರ್ವಾಧ್ಯಕ್ಷರು ಹಾಗೂ ಜಿಲ್ಲೆಯ ಉಪಾಧ್ಯಕ್ಷರಾಗಿರುವ ಜಯಂತ್ ಕೋಟ್ಯಾನರವರು 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ಪದಗ್ರಹಣ ಕಾರ್ಯಕ್ರಮ ಕಾರ್ಯಕರ್ತರ ಸಮಾವೇಶದ ವೇದಿಕೆ ಡಿಪ್ಪಣಂಚಿತ್ತನ ಸಭಾಧ್ಯಕ್ಷರೇ, ವೇದಿಕೆದ ಮಿತ್ತಿಪ್ಪಣಂಚಿತ್ತನ ಮಾಂತ ಗಣ್ಯರೇ, ಮೂಲು ಸೇರಿದನಂಚಿತ್ತನ ಮಾಂತ ಕಾರ್ಯಕರ್ತ ಬಂಧುಲೆ, ಇನಿ ಬಾರಿ ಸಂತೋಷದ ದಿನ. ಬೆಳ್ತಂಗಡಿ ಮಂಡಲದ 241 ಬೂತು, 85 ಶಕ್ತಿ ಕೇಂದ್ರ, ಎಡ್ಮ ಮಹಾಶಕ್ತಿ ಕೇಂದ್ರದ ನೂತನ ವೈಂಚಿತ್ತನ ಪದಾಧಿಕಾರಿಗಳನ್ನ ಆಯ್ಕೆ ಅಂಚಿತ್ತನ ಈ ಶುಭ ಸಂದರ್ಭಡು ನಮ್ಮ ಮಾಂತ ಸೇರಿದ ನಮ್ಮ ಇನಿ ಯೋಚನೆ ಮಲ್ಪಣಗ ಇನಿ ರಾಜ್ಯದ ಸುರೂತ 241 ಬೂತ್ಡ್ಲ ಹೊಸಾತ ಅಧ್ಯಕ್ಷರು ಪದಾಧಿಕಾರಿಗಳ ಆಯ್ಕೆ ಅಂಚಿದ್ದನ ನಮ್ಮ ಜಿಲ್ಲೆಡು ಒಂಜಿ ಸುರೂತ ಮಂಡಲ ಅಂದ್ ಯಾನಿ ಸಂದರ್ಭಡು ಎನ್ನುವೆ. ಯಾನು 2018ನೇ ಇಸುವಿಡು ಸರಿಸುಮಾರು 5.5 ವರ್ಷ ಬೆಳ್ತಂಗಡಿ ಮಂಡಲದ ಅಧ್ಯಕ್ಷ ಆದ ಕೆಲಸ ಮಲ್ಪನಂಚಿತ ಒಂದು ಅವಕಾಶ ಹೆಂಗೆ ತಿಕ್ಕೊಂಡು ಯಾನು 2001ನೇ ಇಸುವಿಡು ಒಂಜಿ ಬೂತದ ಅಧ್ಯಕ್ಷ ಆದ ಕೆಲಸ ಮಲ್ತಿನೇ. ಇನಿ ಒಂಜಿ ಬೂತದ ಅಧ್ಯಕ್ಷ ಆದ ಒಂಜಿ ಗ್ರಾಮ ಪಂಚಾಯತ್ ಮೆಂಬರ್ ಆದ ಇನಿ ಮಂಡಲದ ಒಂಜಿ ಅಧ್ಯಕ್ಷ ಆಪನಂಚಿತ್ತನ ಅವಕಾಶ ಇತ್ತಂದಂಡ ಅವು ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಂದ್ ಯಾನು ಎನ್ನುವೆ. ದಾಯಗನ್ ಕೆಂಡ ಯಾನು ಒಂಜಿ ರಾಜಕೀಯ ಹಿನ್ನೆಲೆ ಇತ್ತನಂಚಿತ್ತನ ಕುಟುಂಬದ ಎಲ್ಲ ಹತ್ತು ಮಸ್ತ್ ದುಡ್ಡು ಇತ್ತದ ರಾಜಕೀಯ ಒಬ್ಬ ಇದನ್ನ ಎಲ್ಲ ಹತ್ತು ಅಜಾದಿಪ್ಪಣಗ ಇನಿ ಪಾರ್ಟಿದ ನಿಷ್ಠೆಡ್ ಒಂಜಿ ಕಾರ್ಯಕರ್ತೆ ಅದು ಸಾಮಾನ್ಯ ಕಾರ್ಯಕರ್ತೆ ಅದು ಕೆಲಸ ನಕ್ಲು ಪಾರ್ಟಿದ ಪ್ರಮುಖರು ಇನಿ ಮಹಾಶಕ್ತಿ ಕೇಂದ್ರದ ಜವಾಬ್ದಾರಿಪ್ಪು, ಇನಿ ಮಂಡಲದ ಪ್ರಧಾನ ಕಾರ್ಯನ ಜವಾಬ್ದಾರಿಪ್ಪು, ಮಂಡಲದ ಉಪಾಧ್ಯಕ್ಷನ ಜವಾಬ್ದಾರಿಪ್ಪು, ಇನಿ ಮಂಡಲದ ಅಧ್ಯಕ್ಷನ ಜವಾಬ್ದಾರಿಲ್ಲ ಪ್ರಾಮಾಣಿಕವಾದ ಪಕ್ಷದ ಹಿರಿಯರು ಕೊಡ್ತೀರು. ಅಂಜಾದ ಯಾನು ಪಕ್ಷದ ಕೆಲಸ ಮಲ್ಪನ ಸಂದರ್ಭಡು ಎನ್ನಡದಾತ್ರ ಒಂದೇ ರೀತಿದ ಚೂರ್ಲ ಪಕ್ಷಗ ಕಪ್ಪು ಚುಕ್ಕೆ ಬರಂದ್ಲೆಕ್ಕ ಪ್ರಾಮಾಣಿಕಡು ನಿಷ್ಠೆಡು ಶ್ರದ್ಧೆಡು ಯಾನು ಭಾರತೀಯ ಜನತಾ ಪಾರ್ಟಿದ ಕೆಲಸನು ಪ್ರಾಮಾಣಿಕಡು ಮಲ್ದೆ ಈ ಸಂದರ್ಭಡಿ ಈ ಕಾರ್ಯಕರ್ತರನ್ನ ಮಾಂತ ಬೂತು ಸಮಿತ ಪದಾಧಿಕಾರಿಗಳ ಸಂದರ್ಭಡಿ ಯಾನ್ ಪಂಡ ಇಷ್ಟಪಡೆಪೆ. ಯಾನು 2 ವಿಷಯನು ಪನ್ನೋಡೆ ಆಪುಂಡು. ಯಾನು ಮಂಡಲದ ಉಪಾಧ್ಯಕ್ಷ ಆದಿಪ್ಪಣ ಸಂದರ್ಭಡು
ಈ ತಾಲೂಕುಡು ಹರೀಶ್ ಪೂಂಜರು ಒಂಜಿ ಅಭ್ಯರ್ಥಿ ಆಪಣಂಚಿತ್ತಿನ ಅವಕಾಶ ಇತ್ತಂಡು ಯಾನು ಇನ್ನೊಂದಿತ್ತೆ ಈ ಪಾರ್ಟಿದ ತಾಲೂಕುಡು ಕೆಲಸ ಮಲ್ಪನಾಗ ಇನಿ ತಾಲೂಕುಡು ಏಪತ್ತುಂಡಲ MP ಓಟುಡು ಮಸ್ತ್ ಲೀಡ್ ಬರ್ಪಣಂಚಿತ್ತಿನ ಕ್ಷೇತ್ರ ಜಿಲ್ಲಾ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿ ತನ ಗೆಲುವು ಅಂಡ ಗ್ರಾಮ ಪಂಚಾಯತಿ ಬಣ್ಣಗಳ ಭಾರತೀಯ ಜನತಾ ಪಾರ್ಟಿ ತನ ಗೆಲುವು MLA ಬಣ್ಣಗ ನಮ್ಮ ಏಪಲ ಸೋಪಣಂಚಿತ್ತಿನ ಸಂದರ್ಭ ಇದ್ದಾರೆ ಅಂಡ ಆ ಸಂದರ್ಭಡು ಹೊಸ ಶಾಸಕರಾದ ಅಭ್ಯರ್ಥಿಯಾದ ಹರೀಶ್ ಪೂಂಜರ್ ಬಣ್ಣಗ ಯಾರು ಈ ಮಂಡಲದ ಉಪಾಧ್ಯಕ್ಷ ಆದ ಹರೀಶ್ ಪೂಂಜರ್ ಈ ಕ್ಷೇತ್ರದ ಅಭ್ಯರ್ಥಿ ಅವರ ಒಂದು ಅಪೇಕ್ಷೆ ಪಡೆಯನೆ ಆ ಸಂದರ್ಭಡು ನಿರಂತರವಾದ ಮಲ್ಲ ಅಂತರಡು ಗೆಂದಿರು ಅಂಡ 5 ವರ್ಷದ ಅವಧಿಡು ಈ ಕ್ಷೇತ್ರದ ಶಾಸಕರಾದ ಹರೀಶ್ ಪೂಂಜರ್ಲ ಯಾನುಲ ಒಂಜಿ ಮೆಕ್ಕಿಪಾಲಯನ ಸಂಬಂಧಡು ನಿರಂತರವಾದ ಪಾರ್ಟಿದ ಕೆಲಸವನ್ನು ಪ್ರಾಮಾಣಿಕವಾದ ಮಲ್ಲ ಯಾಕೆ ಪರಿಪೂರ್ಣವಾದ ಪಾರ್ಟಿದ 241 ಬೂತುಡ್ಲ ಒಂಜಿ ಸಂಘಟನೆ ಮಲ್ಪರ ಪ್ರಾಮಾಣಿಕವಾಗಿ ಚಿತ್ತನ ಒಂಜಿ ಶಕ್ತಿನ ಕ್ಷೇತ್ರದ ಶಾಸಕರಿಗೆ ಕೊಡ್ತೇವೆ ಖಂಡಿತವಾದ ಯಾರು ಖುಷಿದಾದ ಕೇಂದ್ರ ಎಂಗಲ ಯಾರು ಅಧ್ಯಕ್ಷ ಆದ ಆರು ಶಾಸಕರಾಗಿರುವಾಗ ಇನಿ ನಗರ ಪಂಚಾಯತಿ 5 ವರ್ಷದ ಇತಿಹಾಸದ ಸುರೂಪು ನಗರ ಪಂಚಾಯತಿ ಅಧಿಕಾರವಂತರು ಸರಿಸುಮಾರು 47
ಕಾರ್ಯಕರ್ತರ ಸಮಾವೇಶದಲ್ಲಿ ಜಿಲ್ಲೆಯ ಅಧ್ಯಕ್ಷರು, ಸಂಸದರು ಹಾಗೂ ನಮ್ಮ ಮುಂದಿನ ನೂತನ ಸಂಸದರ ಸಮಕ್ಷಮದಲ್ಲಿ ಒಂದು ಹೊಸ ಜವಾಬ್ದಾರಿ, ಹೊಸ ಮಂಡಲ ಸಮಿತಿಗೆ ಜವಾಬ್ದಾರಿ ನೀಡುವಂತಹ ಕೆಲಸ ಇದೀಗ ನಡೆಯಲಿದೆ. ನಮ್ಮ ಪೂರ್ವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯಂತ್ ಕೋಟ್ಯಾನ್ ಅವರು ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಧ್ವಜ ಹಾಗೂ ನಿರ್ಣಯದ ಪುಸ್ತಕವನ್ನು ನೂತನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀನಿವಾಸ ರಾವ್ ಇವರಿಗೆ ಹಸ್ತಾಂತರಿಸುವ ಮೂಲಕ ಅವರನ್ನು ಅಭಿನಂದಿಸಬೇಕು, ಅವರಿಗೆ ತಂಡಕ್ಕೆ ಶುಭವನ್ನು ಹಾರೈಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. बोलो भारत माता की, बोलो भारत माता की, भारतीय जनता पार्टी की, भारतीय जनता पार्टी की, बोलो भारत माता की. ಅದೇ ರೀತಿ ಬೂತ್ ಸಮಿತಿಯ ಅಧ್ಯಕ್ಷರುಗಳಿಗೂ ಇದು ಜವಾಬ್ದಾರಿಯನ್ನ ನೀಡ್ತಾ ಇದ್ದೇವೆ. ಸಾಂಕೇತಿಕವಾಗಿ ನಾವು ಕರೆದ ಬೂತಿನ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೆ ನಿರ್ಣಯದ ಪುಸ್ತಕವನ್ನ ಹಸ್ತಾಂತರಿಸುವ ಮೂಲಕ ಅವರಿಗೆ ಜವಾಬ್ದಾರಿಯನ್ನ ನೀಡಲಿಕ್ಕಿದ್ದೇವೆ. ನಾರಾವಿಯ ಬೂತ್ ಸಂಖ್ಯೆ 1 ಇದರ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಲಾಯ್ಲಾ ಮಹಾಶಕ್ತಿ ಕೇಂದ್ರದ ಎಳನೂರು ಬೂತ್ 15 ಇದರ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು. ಧರ್ಮಸ್ಥಳ ಮಹಾಶಕ್ತಿ ಕೇಂದ್ರದ ರೆಕ್ಯ 241 ಬೂತಿನ ಅಧ್ಯಕ್ಷರು, ಕಣಿಯೂರು ಮಹಾಶಕ್ತಿ ಕೇಂದ್ರದ ತೆಕ್ಕಾರು 228 ಬೂತ್ ಸಂಖ್ಯೆಯ ಅಧ್ಯಕ್ಷರು, ಕುವೆಟ್ಟು ಮಹಾಶಕ್ತಿ ಕೇಂದ್ರದ ಕುವೆಟ್ಟು 117 ಬೂತ್ ಸಂಖ್ಯೆಯ ಅಧ್ಯಕ್ಷರು, ಅಳದಂಗಡಿ ಮಹಾಶಕ್ತಿ ಕೇಂದ್ರದ ಕುಕ್ಕೇಡಿ ಬೂತ್ ಸಂಖ್ಯೆ 127 ಇದರ ಅಧ್ಯಕ್ಷರು, ಅದೇ ರೀತಿ ಬೆಳ್ತಂಗಡಿ ನಗರದ ಬೂತ್ ಸಂಖ್ಯೆ 105 ಇದರ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬಂದು ಅಧ್ಯಕ್ಷರಿಂದ ಬೂತಿನ ನಿರ್ಣಯ ಪುಸ್ತಕವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬೂತ್ ಸಂಖ್ಯೆ ಬೆಳ್ತಂಗಡಿ 105. ಎಲ್ಲ 241 ಬೂತಿನ ಅಧ್ಯಕ್ಷರುಗಳಿಗೂ ಇದೀಗ ಬೂತಿನ ನಿರ್ಣಯ ಪುಸ್ತಕವನ್ನು ನೀಡಲಿಕ್ಕಿದ್ದೇವೆ. ಎಲ್ಲರಿಗೂ ಅಧಿಕಾರವನ್ನು ಹಸ್ತಾಂತರಿಸಲಿಕ್ಕಿದ್ದೇವೆ. ಅದೇ ರೀತಿ ಎಲ್ಲರಿಗೂ ಬೂತಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಮಂಡಲ ಸಮಿತಿ, ಮೋರ್ಚಾ, ಮಹಾಶಕ್ತಿ ಕೇಂದ್ರ, ಶಕ್ತಿ ಕೇಂದ್ರ ಹಾಗೂ ಬೂತ್ ಸಮಿತಿಯ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಿಕ್ಕಿದ್ದೇವೆ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕು. ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸತೀಶ್ ಕುಂಪಳ ಇವರು ಪ್ರತಿಜ್ಞಾವಿಧಿಯನ್ನು ಬೋಧಿಸಬೇಕು ಹಾಗೂ ನಮ್ಮನ್ನೆಲ್ಲ ಉದ್ದೇಶಿಸಿ ಒಟ್ಟಿಗೆ ಮಾತಾಡಬೇಕು ಅಂತ ವಿನಂತಿಸ್ತೇನೆ. ಎಲ್ಲ ಕಾರ್ಯಕರ್ತ ಬಂಧುಗಳು ಎದ್ದು ನಿಂತು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಬೇಕು. ಅವರು ಹೇಳ್ತಾರೆ, ಅದೇ ರೀತಿ ಕೈಯನ್ನು ಎದುರಿಗೆ ಚಾಚಿ ನಾವೆಲ್ಲ ಅವರೊಟ್ಟಿಗೆ ಹೇಳಬೇಕು. ಎಲ್ಲರೂ ಕೈ ಎದುರು ಮಾಡಿ. ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲವು ನನಗೆ ವಹಿಸಿದ ಜವಾಬ್ದಾರಿಯನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಾರತೀಯ ಜನತಾ ಪಾರ್ಟಿಯ ಪಂಚನಿಷ್ಠೆಗೆ ನಾನು ಬದ್ಧನಾಗಿ ರಾಷ್ಟ್ರೀಯ ಚಿಂತನೆಯಲ್ಲಿ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿ ನನ್ನ ಕಾರ್ಯಾವಧಿಯಲ್ಲಿ ಪಾರ್ಟಿಯ ಘನತೆ ಹಿರಿಮೆಯನ್ನು
ಎತ್ತಿ ಹಿಡಿದು ವ್ಯಕ್ತಿತ್ವ ನಿರ್ಮಾಣ ಮಾಡಲು ಶ್ರಮಿಸುತ್ತೇನೆಂದು ಭಾರತ ಮಾತೆಯ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ. ಭಾರತ್ ಮಾತಾ ಕಿ ಜೈ. ಮುಂದೆ ನಮ್ಮನ್ನು ಉದ್ದೇಶಿಸಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸತೀಶ್ ಕುಂಪಲ ಇವರು ಮಾತಾಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಪದಗ್ರಹಣ ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶದ ವೇದಿಕೆಯಲ್ಲಿ ನೂತನ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀನಿವಾಸ್ ರಾವ್ ಅವರೇ, ಈ ಜಿಲ್ಲೆಯ ಸಂಸದರಾಗಿರುವ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರೇ, ಈ ವಿಧಾನಸಭಾ ಕ್ಷೇತ್ರದ ಕ್ರಿಯಾಶೀಲ ಶಾಸಕರಾದ ಸನ್ಮಾನ್ಯ ಹರೀಶ್ ಪೂಂಜಾ ಅವರೇ, ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಗೌರವಾನ್ವಿತ ನಮ್ಮ ಲೋಕಸಭಾ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿರುವಂಥ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರೇ, ನಮ್ಮೆಲ್ಲರ ಪ್ರೀತಿಯ ಹಿರಿಯರಾದ ಪ್ರತಾಪ್ ಸಿಂಹ ನಾಯಕ್ ಅವರೇ, ವೇದಿಕೆಯಲ್ಲಿ ಸಾಕಷ್ಟು ಜನ ಇದ್ದಾರೆ, ಎಲ್ಲ ಜವಾಬ್ದಾರಿಯನ್ನು ತಗೊಂಡಿರುವಂಥ ಸಾಕಷ್ಟು ಜನ ಇದ್ದಾರೆ. ಒಟ್ಟು ಈ ಚುನಾವಣೆಯನ್ನು ಮುಂದೆ ತಗೊಂಡು ಹೋಗುವಂಥ ಮಹತ್ತರವಾದ ಜವಾಬ್ದಾರಿಯನ್ನು ತಗೊಂಡು ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯ ಪದಾಧಿಕಾರಿ ಬಂಧುಗಳೇ, ವಿಶೇಷವಾಗಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಬೂತಿನ ಅಧ್ಯಕ್ಷ ಕಾರ್ಯದರ್ಶಿಗಳೇ, ಮಂಡಲದ ಪದಾಧಿಕಾರಿಗಳೇ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಾನು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿಯ ವತಿಯಿಂದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ನಿಮ್ಮ ಈ ಕಾರ್ಯಯೋಜನೆಗೆ ಅತ್ಯಂತ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನನಗೆ ಕೆಲವು ಸಲ ನಿನ್ನೆ ನಾನು ಹೇಳಿದುಂಟು, ಈ ಪದಗ್ರಹಣ ಕಾರ್ಯಕ್ರಮ ಇವಾಗ ಇದನ್ನು ಮಾಡಿದರೆ ನಮ್ಮ ಬೂತ್ ಕಾರ್ಯದ ಬಗ್ಗೆ ಮರೆತು ಹೋಗ್ಬೋದು ಅಂತ ನನ್ನ ಮನಸ್ಸಿಗೆ ಅನಿಸಿತ್ತು. ಆದರೆ ನೀವು ಮಸ್ತಕದ ಜೊತೆಗೆ ಪುಸ್ತಕವನ್ನು ಕೂಡ ಎಲ್ಲರಿಗೆ ಕೊಡುವ ಮುಖಾಂತರ ಒಂದು ಶಾಶ್ವತವಾದ 3 ವರ್ಷಗಳ ಕಾಲಾವಧಿಯಲ್ಲಿ ಯಾವ ರೀತಿ ಕೆಲಸ ಕಾರ್ಯವನ್ನು ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಮಂಡಲಕ್ಕೆ ಪುಸ್ತಕ ಕೊಟ್ಟಿದ್ದೀರಿ, ಮತ್ತೆ ಬೂತಿನ ಅಧ್ಯಕ್ಷ ಕಾರ್ಯದರ್ಶಿ ಅವರಿಗೆ ಕೂಡ ಪುಸ್ತಕ ಕೊಡುವ ಮುಖಾಂತರ ಈ ಚುನಾವಣೆಯಲ್ಲಿ ಕೂಡ ನಾವು ಯಾವ ರೀತಿ ಸಕ್ರಿಯ ಕೆಲಸ ಕಾರ್ಯವನ್ನು ಮಾಡಬಹುದು ಎನ್ನುವ ಪ್ರೇರಣೆಯ ಒಂದು ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ನನಗೆ ಅನಿಸೋದು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಮಾಡಲಿಲ್ಲ. ಎದುರುಗಡೆ ಬೂತ್ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಅವರ ಚೇರ್ಗೆ ಹಿಂದುಗಡೆಯಿಂದ ಎಲ್ಲ ಸ್ಟಿಕ್ಕರ್ ಅಂಟಿಸಿ 241 ಬೂತಿನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಅವರು ಕೂಡ ಉಪಸ್ಥಿತರಿರುವ ರೀತಿಯಲ್ಲಿ ಒಂದು ಯೋಜನೆಯನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೇನೆ. ಜಿಲ್ಲೆಯಲ್ಲಿ ಇವತ್ತು ಈ ರೀತಿಯ ಒಂದು ಯೋಜನೆ ಮಾಡುವ ಮುಖಾಂತರ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ರೀತಿ ಆಲೋಚನೆ ಮಾಡಲಿಕ್ಕೆ ಒಂದು ಪ್ರೇರಣೆ ಕೊಡುವಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಮಾಡಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ಮುಂದೆ ಬರುವಂಥ ಕಾರ್ಯಚಟುವಟಿಕೆಯನ್ನು ಅತ್ಯಂತ ಕ್ರಿಯಾಶೀಲವಾಗಿ ಮಾಡುವ ನಿಟ್ಟಿನಲ್ಲಿ ಈ ಒಂದು ಬೂತ್ ಮಟ್ಟದ ಸಭೆ ಇವತ್ತು ನಮ್ಮ ಅಭ್ಯರ್ಥಿ ಘೋಷಣೆಯಾದ ನಂತರ ನಮ್ಮ ಅಭ್ಯರ್ಥಿಯವರು ಒಂದು ಸಲ ಇಡೀ ಮಂಡಲದ ಮಹಾಶಕ್ತಿ ಕೇಂದ್ರದ ಮುಖಾಂತರ ಎಲ್ಲ ಕಾರ್ಯಕರ್ತರನ್ನು ಅತ್ಯಂತ ಯಶಸ್ವಿಯಾಗಿ ಮಾತಾಡಿಸುವ ಮತ್ತು ಅವರನ್ನು ಮುಟ್ಟುವಂಥ ಕೆಲಸವನ್ನು ಬಾರಿ ಒಳ್ಳೆಯ ರೀತಿಯಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಇಲ್ಲಿಯ ಅಧ್ಯಕ್ಷರು ಮತ್ತು ಶಾಸಕರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಅತ್ಯಂತ ಕ್ರಿಯಾಶೀಲತೆಯಿಂದ ಉತ್ಸುಕತೆಯಿಂದ ಈ ಚುನಾವಣೆಯನ್ನು ಭಾರಿ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿಕೊಡುವುದಕ್ಕೆ ಪ್ರಾರಂಭದ ಒಂದು ಕಾರ್ಯಕರ್ತರ ತಂಡ ಯೋಜನೆ ಅತ್ಯಂತ ಯಶಸ್ವಿ ಆಗಿರುವುದು ನಮಗೆಲ್ಲರಿಗೂ ಪ್ರೇರಣೆ ಕೊಟ್ಟಿದೆ. ಇವತ್ತು ಒಬ್ಬ ಒಳ್ಳೆಯ ಯುವಕ ನಮ್ಮ ದೇಶದ ಸೇನಾನಿಯಾಗಿ ಕೆಲಸ ಮಾಡಿರುವಂಥ ಬ್ರಿಜೇಶ್ ಚೌಟರನ್ನು ಈ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಮಾಡುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಒಂದು ಹೊಸತನಕ್ಕೆ ಮತ್ತು ಯುವಕರಿಗೆ ಆದ್ಯತೆ ಕೊಡುವುದರ ಮುಖಾಂತರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸದೊಟ್ಟಿಗೆ ಹಿಂದುತ್ವದ ಕೆಲಸಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಯೋಚನೆ ಮಾಡಿದೆ. ಅವರನ್ನು ಗೆಲ್ಲಿಸುವಂಥ ಒಂದು ದೊಡ್ಡ ಜವಾಬ್ದಾರಿ, ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವಂಥ ಒಂದು ದೊಡ್ಡ ಜವಾಬ್ದಾರಿಯ ತಗೊಂಡು ಇವತ್ತು ಇಲ್ಲಿ ನಾವೆಲ್ಲ ಕೂತಿದ್ದೇವೆ. ಕಳೆದ 15 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯ ಸಂಸದರಾಗಿ 15 ವರ್ಷಗಳ ಕಾಲ 1,13,000 ಕೋಟಿ ರೂಪಾಯಿ
ಅನುದಾನವನ್ನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಂಸದನಾಗಿ ಈ ಜಿಲ್ಲೆಗೆ ತರುವ ಮುಖಾಂತರ ನಳಿನ್ ಕುಮಾರ್ ಕಟೀಲ್ ಅವರು ಅತ್ಯಂತ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡುವುದರ ಜೊತೆಗೆ ಎಲ್ಲ ಕಾರ್ಯಕರ್ತರ ನೋವು ನಲಿಗಳಿಗೆ ನಿರಂತರ ಸ್ಪಂದನೆ ಮಾಡುವಂಥ ಕೆಲಸವನ್ನು ಕೂಡ ನಳಿನ್ ಕುಮಾರ್ ಕಟೀಲ್ ಅವರು ನಿರಂತರವಾಗಿ ಮಾಡಿದ್ದಾರೆ. ನಾವೆಲ್ಲ ಸಂತೋಷ ಪಡಬೇಕಾದಂಥ ಒಬ್ಬ ಆದರ್ಶ ರಾಜಕಾರಣಿ ನಳಿನ್ ಕುಮಾರ್ ಕಟೀಲ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ 15 ವರ್ಷಗಳ ಕಾಲ ಸಂಸದನಾಗಿ ಕೆಲಸ ಮಾಡಿದ ನಂತರ ಬ್ರಿಜೇಶ್ ಚೌಟ್ರು ಅಭ್ಯರ್ಥಿ ಆದ ತಕ್ಷಣ 3 ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ಲಿಸುವ ಪಣ ತೊಟ್ಟಂಥ ಒಬ್ಬ ಸಂಸದ ಇದ್ದರೆ ಅದು ನಳಿನ್ ಕುಮಾರ್ ಕಟೀಲ್ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. ಅವರ ಮಾರ್ಗದರ್ಶನದಲ್ಲಿ ಮುಂದಿನ ಎಲ್ಲ ಕಾರ್ಯಯೋಜನೆಗಳನ್ನು ಮಾಡುವುದರ ಮುಖಾಂತರ ಪಾರ್ಟಿಯ ಸಂಘಟನೆಯನ್ನು ಗಟ್ಟಿ ಮಾಡುವುದರ ಜೊತೆಗೆ ಅಭಿವೃದ್ಧಿ ಕೆಲಸವನ್ನು ಕೂಡ ಈಗಾಗಲೇ ಅವರು ನಾವು ನೋಡ್ತಾ ಇದ್ದೇವೆ. ನಮ್ಮ ಬೆಳ್ತಂಗಡಿಯ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ನಮ್ಮ ಬೆಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ಎಲ್ಲೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ. ಅಲ್ಲಿ ಆ ಶಾಸಕರ ಸಹಕಾರವನ್ನು ಪಡ್ಕೊಂಡು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ವ್ಯಾಪಕವಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಮ್ಮ ಸಂಸದರು ನಳಿನ್ ಕುಮಾರ್ ಕಟೀಲ್ ಮಾಡಿದ್ದಾರೆ. ಇದರಲ್ಲಿ ಒಂದೇ ಒಂದು ಉದಾಹರಣೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಸುಮಾರು 80,000 ಮನೆಗಳಿಗೆ ಮನೆ ಬೆಳಕಿಲ್ಲದ ಮನೆಗಳಿಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಯೋಜನೆಯನ್ನು ಮನೆ ಮನೆಗೆ ಮುಟ್ಟಿಸುವ ಮುಖಾಂತರ ಸಂಸದರು ಹೊಸ ದಾಖಲೆಯನ್ನು ಈ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇನ್ನು ಸಾಕಷ್ಟು ಕೆಲಸ ಕಾರ್ಯವನ್ನು ನರೇಂದ್ರ ಮೋದಿ ಸರ್ಕಾರದ ಮುಖಾಂತರ ಇಲ್ಲಿ ಮಾಡುವಂಥ ಕೆಲಸವನ್ನು ಸಂಸದರ ಮಾಡಿದ್ದಾರೆ. ನಿಮಗೆ MLA ಅವರ ಬಗ್ಗೆ ನಾನು ಹೇಳೋದಿಲ್ಲ, ಹರೀಶ್ ಪೂಂಜಾರ ಹೇಗಿರ್ತಾರೆ ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಹರೀಶ್ ಪೂಂಜಾರ್ ಅಂತ ಒಬ್ಬ ಒಡಿಬಡಿ ದಾಂಡಿಗ, ಅವರಂಥ ಒಬ್ಬ ಕ್ರಿಯಾಶೀಲ MLA, ಸಾಕಷ್ಟು ಕ್ರಿಯಾಶೀಲ. ಯಾಕೆಂದರೆ ಮೊನ್ನೆ ಕಡಬದಲ್ಲಿ ಘಟನೆ ಆದಾಗ 1 ಗಂಟೆ ರಾತ್ರಿ ಕಡಬದಲ್ಲಿ ಹೋಗಿ ನಿಲ್ಲುವಂಥ ಒಬ್ಬ ಕ್ರಿಯಾಶೀಲ ಶಾಸಕ ಯಾರಂದರೆ ಹರೀಶ್ ಪೂಂಜಾ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂಥ ಶಾಸಕರನ್ನ ನನಗೆ ಗೊತ್ತಿರುವ ಮಟ್ಟಿಗೆ ಇತಿಹಾಸದಲ್ಲಿ ಅಭಿವೃದ್ಧಿ ಮಾಡಿದ್ದನ್ನು ಈ ಬೆಳ್ತಂಗಡಿಯ ನಾನು ನೆರಿಯ ಬಾಬನನ್ನದ್ದು ಅಥವಾ ಬೇರೆ ಬೇರೆ ಅವರು ಮಾತಾಡೋದನ್ನು ಕೇಳಿದ್ದೆ. ನಮಗೆ ರೋಡ್ ಇಲ್ಲ, ನಮಗೆ ರಸ್ತೆ ಇಲ್ಲ. ಎಂತೆಂಥ ರೋಡ್ ಮಾಡಿದ್ದಾರೆ, ಎಂತೆಂಥ ರಸ್ತೆ ಮಾಡಿದ್ದಾರೆ, ಎಂತೆಂಥ ಬ್ರಿಡ್ಜ್ ಮಾಡಿದ್ದಾರೆ. ಕಾಂಗ್ರೆಸ್ನವರಿಗೆ ಪಾನೇರ್ ಬ್ರಿಡ್ಜ್ ಮಾಡಲಿಕ್ಕೆ 13 ವರ್ಷ ಹೋಗಿತ್ತು. ಅಂಥ 100-200 ಬ್ರಿಡ್ಜನ್ನು ಬೆಳ್ತಂಗಡಿಯಲ್ಲಿ ಮಾಡುವ ಮುಖಾಂತರ ಈ ಹರೀಶ್ ಪೂಂಜಾರು ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರು ಮೊನ್ನೆ ಚುನಾವಣೆಗೆ ನಿಂತಾಗ ಇಲ್ಲಿ ಒಬ್ಬರು ನನ್ನದೇ ಸಮುದಾಯದವರು, ಯಾರಂತ ಹೆಸರು ಹೇಳೋದಿಲ್ಲ, ಅವರು ಹೇಳಿದರು ಈ ಜಾತಿಯ ಕಾರಣಕ್ಕೋಸ್ಕರ ಈ ಸಲ ನಾವು ಬದಲಾವಣೆ ಮಾಡಬೇಕು ಅಂತ ತಿರುಗಿದ್ರು. ಅವರಿಗೆ ನಾನು ಹೇಳಲಿಕ್ಕೆ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಹರಿಕೃಷ್ಣನ್ನ, ನಾನು ಕೂಡ ಅದೇ ಸಮುದಾಯ. ನನ್ನಲ್ಲಿ ಒಂದು ದಿನ 1 ಗಂಟೆ ಬರಲಿಲ್ಲ, 1 ನಿಮಿಷ ಬರಲಿಲ್ಲ. ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಹರೀಶ್ ಪೂಂಜಾರಿಗೆ ಇಲ್ಲಿ ಕಿರಿಕಿರಿ ಇದ್ರೂ ಕೂಡ ಹರೀಶ್ ಪೂಂಜಾ ನನ್ನ ಹತ್ರ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ಭರತ್ ಶೆಟ್ಟರು ಬಂದಿದ್ದಾರೆ, ನಮ್ಮ ಜಿಲ್ಲೆಯ ಎಲ್ಲರೂ ಬಂದು ಕೆಲಸ ಮಾಡಿದ್ದಾರೆ. ಆದರೆ ಆ ಪುಣ್ಯಾತ್ಮ ಅಲ್ಲಿಗೆ 1 ನಿಮಿಷ ಬರಲಿಲ್ಲ. ಇಲ್ಲಿ ಮಾತ್ರ ಈ ಸಲ ಇವರಿಗೆ ಚೇಂಜ್ ಮಾಡಬೇಕು, ಅವರಿಗೆ ಚೇಂಜ್ ಮಾಡಬೇಕು, ನಿನ್ನೆ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ನನ್ನ ಸಮಾಜದವರಾಗಿ ನನಗೆ ಬೇಸರ ಆಗ್ತದೆ. ನಾನು ಅವರ ಹತ್ರ ಪ್ರಶ್ನೆ ಮಾಡೋದು, ನಿಮಗೆ ಕಾಂಗ್ರೆಸ್ನ ವ್ಯಾಮೋಹ ಅಥವಾ ಹಿಂದೂ ವಿರೋಧಿ ಆಲೋಚನೆನ? ನಾವೆಲ್ಲ ಹಿಂದುತ್ವದ ಆಧಾರದ ಮೇಲೆ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡು ಬಂದವರು. ನಾವು ಧರ್ಮ ಮೊದಲು, ನಮ್ಮದು ಧರ್ಮಕ್ಕಿಂತ ಇನ್ನೊಂದು ಬೇರೆ ಏನಿಲ್ಲ. ಧರ್ಮ ಉಳಿದರೆ ಮಾತ್ರ ನಮ್ಮ ಜಾತಿಯ ವ್ಯವಸ್ಥೆ ಉಳಿಬೋದು. ಆದ್ದರಿಂದ ನಾನು ವಿನಂತಿ ಮಾಡೋದು, ಯಾವುದು ಕೂಡ ಯಾವ ಜಾತಿ ಅದು ಇದೆಲ್ಲ ನಮ್ಮ ದೇಶ ಉಳಿದರೆ ಮಾತ್ರ. ಇದೊಂದು ರಾಷ್ಟ್ರೀಯ ಚುನಾವಣೆ. ನಾನು ಕೆಲವು ಸಲ ನನಗೆ ಅನಿಸೋದು, ಅವರು ತುಂಬ ಜನ ಕೇಳಿದರು ನಿಮ್ಮ ಹತ್ರ ಬರಲಿಲ್ಲ ಅಂತ ಹೇಳುವಾಗ ನನಗೆ ಸಹ ಬೇಸರ ಆಗ್ತಾ ಇತ್ತು. ಕೆಲವು ಸಲ ಕಾಂಗ್ರೆಸ್ನ ವ್ಯಾಮೋಹನ ಈಗ ಅನಿಸ್ತದೆ ನನಗೆ, ಅವರಿಗೆ ಕಾದರ್ನ ಏನಾದರೂ ವ್ಯಾಮೋಹ ಬಂದಿತ್ತಾ? ಇಲ್ಲದಿದ್ದರೆ ಅವ್ರು ಯಾಕೆ ಈ ಥರ ಮಾಡ್ತಾರೆ? ಈ ಕಾಂಗ್ರೆಸ್ನ ವ್ಯಾಮೋಹ, ಕಾದರ್ನ ವ್ಯಾಮೋಹದಿಂದಾಗಿ ಈ ಥರ ಮಾಡಿದ್ರಾ? ಈ ಥರ ಒಂದು ಗಂಭೀರವಾದ ಆಲೋಚನೆ ನಮ್ಮ ಮನಸ್ಸಲ್ಲಿ ಬರ್ತಾ ಉಂಟು. ಒಟ್ಟು ಇದು ಚುನಾವಣೆ ಮಾತ್ರ ರಾಷ್ಟ್ರೀಯ ಚುನಾವಣೆ, ನರೇಂದ್ರ ಮೋದಿ ಅವರ ಚುನಾವಣೆ. ಯಾವ ಕಾಲದಲ್ಲಿ ರಾಮ ಮಂದಿರ ಆಗಬೇಕು ಅಂತ ಎಲ್ಲರೂ ಹೋರಾಟ ಮಾಡ್ತಿದ್ರ, ಆ ರಾಮ ಮಂದಿರವನ್ನು ಲೋಕಾರ್ಪಣೆ ಮಾಡಿದಂಥ ಒಬ್ಬ ಜಗತ್ತಿನ ಅತ್ಯಂತ ಶ್ರೇಷ್ಠ ಪ್ರಧಾನಮಂತ್ರಿಯ ಚುನಾವಣೆ. ಕಾಶ್ಮೀರದಲ್ಲಿ ಹಣ ಕೊಟ್ಟು ಕಲ್ಲು ಹೊಡೆಯವರನ್ನು ನಿಲ್ಲಿಸಿದಂಥ ಒಬ್ಬ ನರೇಂದ್ರ ಮೋದಿ ಅವರ ಚುನಾವಣೆ. ಈ ದೇಶದ ಮಹಿಳೆಯರಿಗೆ 33% ರಿಸರ್ವೇಷನ್ ಕೊಟ್ಟಂಥ ನರೇಂದ್ರ ಮೋದಿ ಅವರ ಚುನಾವಣೆ. ಈ ದೇಶದ ಪ್ರತಿ ಮನೆಗೆ ನಲ್ಲಿ ನೀರಿನಂಥ ಯೋಜನೆಯನ್ನು, ಜಲಸಿರಿ ಯೋಜನೆಯನ್ನು ಕೊಟ್ಟಂಥ ಒಬ್ಬ ಸಮರ್ಥ ದೇಶದ ಪ್ರಧಾನಮಂತ್ರಿಯ ಚುನಾವಣೆ. ಈ ದೇಶದ ಸರ್ವ ನಾಗರಿಕನನ್ನು
ಮೇಲೆತ್ತುವಂಥ ಒಬ್ಬ ದೊಡ್ಡ ಮನಸ್ಸು ಮಾಡಿದಂಥ ನರೇಂದ್ರ ಮೋದಿ ಅವರ ಚುನಾವಣೆ. ಪಾಕಿಸ್ತಾನದವರು ನಮ್ಮನ್ನು ಮುಟ್ಟಿದ್ರೆ ಅವರ ಬಾಯಿ ಮುಚ್ಚಿಸುವ ರೀತಿಯಲ್ಲಿ, ಅವರ ದಮ್ಮಿಲ್ಲದ ರೀತಿಯಲ್ಲಿ ಮಾಡುವಂಥ ಒಬ್ಬ ಸಮರ್ಥ ದೇಶದ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸಮರ್ಥ ನಾಯಕ ನರೇಂದ್ರ ಮೋದಿ ಅವರ ಚುನಾವಣೆ ನಾವು ಗಂಭೀರವಾಗಿ ತಗೊಳ್ಬೇಕು. ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು, ವೇದಿಕೆಯ ಮುಂಭಾಗದಲ್ಲಿ ಕೂತ ಎಲ್ಲ ಅಧ್ಯಕ್ಷ ಕಾರ್ಯದರ್ಶಿ ಮತ್ತು ಆ ಭಾಗದಲ್ಲಿ ಕೂತ ಎಲ್ಲ ನಿಮ್ಮಲ್ಲಿ ವಿನಂತಿ ಮಾಡೋದು, ಇನ್ನು ಒಂದೊಂದು ನಿಮಿಷ ಕೂಡ ನೀವು ವ್ಯರ್ಥ ಮಾಡಲಿಕ್ಕೆ ಬಿಡಬಾರ್ದು. ನನಗೆ ವಿಶ್ವಾಸ ಇದೆ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾರಿ ಎಲ್ಲ ಕಡೆ ಬಂದು ಹೇಳ್ತಾರೆ, ಶ್ರೀನಿವಾಸರೇ ಜಯಂತನ್ನ ಹೇಳಿದರು ತುಂಬ, ನಾನು 4.5 ವರ್ಷಗಳ ಕಾಲ ಯಾವ ರೀತಿ ಕೆಲಸ ಮಾಡಿದ್ದೇವೆ ಅಂತ. ನಾನು ವಿನಂತಿ ಮಾಡೋದು, ನಮ್ಮ ಬೆಳ್ತಂಗಡಿಯಲ್ಲಿ 50-60 ಸಾವಿರ ಲೀಡ್ ತರುವಂಥ ಈ ಚುನಾವಣೆಯಲ್ಲಿ ಕೆಲಸ ಆಗುವಂಥ ಅವಶ್ಯಕತೆ ಇದೆ. ಚಾಲೆಂಜ್ ತಗೊಳ್ಬೇಕು. ನಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಈ ನಳಿನಣ್ಣನನ್ನು ಯಾವ ರೀತಿ ಹೋದ ಸಲ 2,73,000 ಮತಗಳ ಅಂತರದಿಂದ ಗೆಲ್ಲಿಸಿದೆವ, ಈ ಸಲ ನಾವು 3.5 ಲಕ್ಷದಿಂದ ಬ್ರಿಜೇಶ್ ಚೌಟರನ್ನು ಗೆಲ್ಲಿಸುವ ಮುಖಾಂತರ ಆ ಗೆಲ್ಲಿಸುವುದಕ್ಕೆ ಬೆಳ್ತಂಗಡಿಯ 60-70 ಸಾವಿರ ಹೆಚ್ಚುವರಿ ಮತ ಬರುವ ನಿಟ್ಟಿನಲ್ಲಿ ಎದುರು ಕೂತ ಬೂತಿನ ಅಧ್ಯಕ್ಷರು, ನಮ್ಮ ಆತ್ಮೀಯ ಬಂಧುಗಳೆಲ್ಲ ಒಂದೊಂದು ನಿಮಿಷ ಹಾಳು ಮಾಡದೆ ಪ್ರತಿದಿನ ಬೂತ್ ಮಟ್ಟದಲ್ಲಿ ಕೆಲಸ ಕಾರ್ಯವನ್ನು ಮಾಡುವಂಥ ಎಲ್ಲ ಕೆಲಸಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ, ನಾಳಿದ್ದು 4ನೇ ತಾರೀಕು ಮಂಗಳೂರಿನ ನಮ್ಮ ಚುನಾವಣಾ ಕಚೇರಿ, ಅಲ್ಲಿಂದ ಬೃಹತ್ ಪಾದಯಾತ್ರೆ ಮುಖಾಂತರ ನಮ್ಮ ನಾಮಪತ್ರವನ್ನು ಸನ್ಮಾನ್ಯ ಬ್ರಿಜೇಶ್ ಚೌಟ ಅವರು DC ಕಚೇರಿಯಲ್ಲಿ ಚುನಾವಣಾಧಿಕಾರಿಗೆ ನೀಡಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡೋದು, ಬೂತ್ ಅಧ್ಯಕ್ಷರೇ ನಿಮ್ಮ ಕಡೆಯಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇವತ್ತೇ ಈಗಲೇ ನಿರ್ಧಾರ ಮಾಡಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮಂಗಳೂರಿಗೆ 9 ಗಂಟೆಗೆ ಮುಟ್ಟುವ ರೀತಿಯಲ್ಲಿ ನೀವೆಲ್ಲ 4 ತಾರೀಕಿಗೆ ಬರಬೇಕು ಅಂತ ಆಹ್ವಾನವನ್ನು ಈ ಮೂಲಕ ಕೊಡುವುದರ ಮುಖಾಂತರ ಈ ಚುನಾವಣೆಯನ್ನು ಐತಿಹಾಸಿಕವಾದ ಚುನಾವಣೆಯಾಗಿ, ಐತಿಹಾಸಿಕ ಗೆಲುವಿನ ಚುನಾವಣೆಯಾಗಿ ಮಾಡಲಿಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸತೀಶ್ ಕುಂಪಲ ಇವರಿಗೆ. ಮುಂದೆ ನಮ್ಮ ನೂತನ ಅಧ್ಯಕ್ಷರು ಶ್ರೀನಿವಾಸ ರಾವ್ ಅವರು 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸತೀಶ್ ಕುಂಪಲ ಅವರು ಅನ್ಯ ಕಾರ್ಯದ ನಿಮಿತ್ತ ತೆರಳ್ತಾ ಇದ್ದಾರೆ. ಅವರಿಗೆ ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ವತಿಯಿಂದ ಅತ್ಯಂತ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಯತೀಶ್ ಆರ್ವಾರ್ ಅವರು ದೇವಗೌಡ ಶೆಟ್ರು ತೆರಳ್ತಾ ಇದ್ದಾರೆ. ಅವರಿಗೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ಈ ಒಂದು ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನನ್ನ ಬಾಲ್ಯದ ದಿನಗಳ ನೆನಪಿನ ಸುರುಳಿಯನ್ನು ಬಿಚ್ಚಿಟ್ಟರೆ, ಜಾರ್ಜ್ ಫೆರ್ನಾಂಡಿಸ್ ಅವರ ಪ್ರಚಾರದ ಸಭೆಯಲ್ಲಿ ಏನೂ ಗೊತ್ತಿಲ್ಲದ ಒಬ್ಬ ಮುಗ್ಧ ಬಾಲಕನಾಗಿ ನಾನು ನಿಂತುಕೊಂಡು ಅವರ ಪ್ರಚಾರವನ್ನು ಧರ್ಮಸ್ಥಳದ ಮಹಾದ್ವಾರದ ಹೊರಗಡೆ ನಿಂತು ತುರ್ತು ಪರಿಸ್ಥಿತಿ ಕರಾಳ ರಾಣಿಯ ಕಥೆಯನ್ನು ಹೇಳ್ತೀನಿ ಅಂತ ಕಿವಿಯಲ್ಲಿ ಅನುರಣಿಸಿದಂಥ ನೆನಪುಗಳು ಈಗ ಬರ್ತಾ ಇದೆ. ಅದಾದ ಮೇಲೆ ನಿಧಾನವಾಗಿ ಧರ್ಮಸ್ಥಳದ ಗ್ರಾಮ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂಥದ್ದು 1993ರಲ್ಲಿ ನನಗೆ ಅವಕಾಶ ಸಿಕ್ಕಿತು. 1993ರಿಂದ ನಿರಂತರವಾಗಿ ಪಕ್ಷದ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸಿ ಒಬ್ಬ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಬಹಳ ಶಿಸ್ತಿನ ಸಿಪಾಯಿಯಾಗಿ ಗ್ರಾಮ ಸಮಿತಿಯ ಅಧ್ಯಕ್ಷ ಕಾರ್ಯದರ್ಶಿಯವರ ಬೈಠಕನ್ನು ತಗೊಳ್ಳುತ್ತಿದ್ದಂಥ ಪ್ರಖರವಾದಂಥ ಬೈಠಕ್ಕಿನ ವೈಖರಿಯನ್ನು ನಾನು ಏನಾದರೂ ರೂಢಿಸಿಕೊಂಡಿದ್ದರೆ ಅದು ನಳಿನಣ್ಣನಲ್ಲಿ ರೂಢಿಸಿಕೊಂಡಿದ್ದೇನೆ. ಬಹಳ ಸ್ಟ್ರಿಕ್ಟಾಗಿ ಏನು ಅಂಕಿಅಂಶಗಳಿದೆ ಅದನ್ನು ಕರಾರುವಕ್ಕಾಗಿ ಕೇಳುವಂಥದ್ದು, ಸ್ಪಷ್ಟವಾಗಿ ಕೇಳುವಂಥದ್ದು, ಮಾಹಿತಿಯನ್ನು ಸ್ಪಷ್ಟವಾಗಿ ಕೊಡುವಂಥದ್ದು. ಅವರ ಅರ್ಹತೆಗೆ ಅನುಕೂಲವಾಗಿ 3 ಬಾರಿ ಸಂಸದರಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರು ಬೆಳೆದು ಬಂದರು. ಇದು ನಮಗೆ ಆದರ್ಶ. ಮುಂದೆ ಬೆಳೆಯುತ್ತಾ ಬಂದು ಬೂತ್ ಸಮಿತಿಯ ಕಾರ್ಯದರ್ಶಿಯಾಗಿರುವಾಗ ಅಧ್ಯಕ್ಷರಾಗಿ ಆಗಾಗ ಧರ್ಮಸ್ಥಳದ ಆ ಸಭೆಗಳಿಗೆ ಬಂದು ಅಧ್ಯಕ್ಷರು, ಇಡೀ ಮಂಡಲದ ಅಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶನ ಮಾಡಿದಂಥದ್ದು ಕುಶಲಪ್ಪ ಗೌಡರು. ಅವರ ಆ ಮಾತುಗಳು, ಆ ಬಾಂಧವ್ಯದ ಒಡನಾಟ
ಎಲ್ಲರನ್ನೂ ಒಂದೇ ಅಂತ ಹೇಳುವಂಥ ಆ ಗುಣದ ಮಾತುಗಳು ನಮಗೆ ಪ್ರೇರಣೆ. ಬಾಲ್ಯದಿಂದಲೇ ಪ್ರತಾಪ್ ಸಿಂಹ ನಾಯಕ್ ಅವರ ಬೌದ್ಧಿಕಗಳನ್ನು, ಪ್ರಚಾರದ ಭಾಷಣಗಳನ್ನು, ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಂಥ ಆ ನುಡಿಗಳು ಇವತ್ತು ನನ್ನ ಕಿವಿಯಲ್ಲಿದೆ ಅಂತೇಳಿದರೆ ನನಗೆ ಪ್ರತಾಪ್ ಸಿಂಹ ನಾಯಕರು ಆದರ್ಶ. ಒಬ್ಬ ಸಂಘಟನಾ ಕಾರ್ಯದರ್ಶಿಯಾಗಿ ಅಥವಾ ಯಾವ ರೀತಿ ಕಾರ್ಯವನ್ನು ಮಾಡಬೇಕು ಅಂತೇಳಿ ಯಾರಾದರೂ ಮಾರ್ಗದರ್ಶನ ಇದ್ದರೆ ಪ್ರಸಾದ್ ಕುಮಾರ್ ರವರು ಆದರ್ಶ. ಒಬ್ಬ ನಗುತ್ತಾ ಪಕ್ಷವನ್ನು ಹೇಗೆ ಸಂಘಟಿಸಬೇಕು, ಕಾರ್ಯಕರ್ತರನ್ನು ಜೊತೆಯಲ್ಲಿ ಹೇಗೆ ತಗೊಂಡು ಹೋಗಬೇಕು, ಮಂಡಲದ ಪದಾಧಿಕಾರಿಗಳನ್ನು ಹೇಗೆ ಪ್ರೀತಿಯಲ್ಲಿ ಜೋಡಿಸಿಕೊಳ್ಬೇಕು ಅಂತೇಳಿ ಏನಾದರೂ ಆದರ್ಶದ ವ್ಯಕ್ತಿ ಇದ್ದರೆ ಅದು ಜಯಂತ್ ಕೋಟ್ಯಾನ್ರವರು, ನನ್ನ ಅಧ್ಯಕ್ಷರು. ಯಾಕಂದರೆ ನಾನಾಗ ಪ್ರಧಾನ ಕಾರ್ಯದರ್ಶಿ, ನನ್ನ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರು, ಎಲ್ಲರನ್ನು ಜೊತೆಗೆ ಕರ್ಕೊಂಡೋಗಿ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂಥರಲ್ಲಿ ಶ್ರೇಷ್ಠ ಪಾಲನ್ನು ಇಟ್ಟಿರುವಂಥ ಜಯಂತ್ ಕೋಟ್ಯಾನವರ ವಿಶ್ವಾಸಕ್ಕೆ ಚ್ಯುತಿ ಬಾರದಂತೆ ಕಾರ್ಯನಿರ್ವಹಿಸುವಂತೆ ನಾನು ಇವತ್ತು ಪ್ರತಿಜ್ಞೆಯನ್ನು ತಗೊಳ್ತೇನೆ. ಇದಕ್ಕೆ ಪೂರಕವಾಗಿ ಕಳೆದ 5-6 ವರ್ಷದ ಅವಧಿಯಲ್ಲಿ ಒಬ್ಬ ಶಾಸಕ ಹೇಗಿರಬೇಕು, ಕ್ರಿಯಾಶೀಲವಾಗಿ ಹೇಗೆ ಓಡಾಡಬೇಕು, ಕಾರ್ಯಕರ್ತರನ್ನು ಯಾವ ರೀತಿ ಜೋಡಿಸಿಕೊಳ್ಬೇಕು, ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಬೇಕು, ಮತ್ತು 24x7 ಒಬ್ಬ ಶಾಸಕ ಹೇಗೆ ಕೆಲಸ ಮಾಡಬೇಕು ಅಂತೇಳಿ. ಯಾಕಂದರೆ ಮಂಡಲದ ಅಧ್ಯಕ್ಷನೋ ಪದಾಧಿಕಾರಿಯೋ 24x7. ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳಿರ್ಬೋದು, ಅಧ್ಯಕ್ಷರಿರ್ಬೋದು, ಅವರಿಗೆ ಸಮಯದ ಗೊತ್ತು ಹೊತ್ತುಗಳು ಪ್ರಶ್ನೆ ಇಲ್ಲ. ಹಾಗಾಗಿ ಇದಕ್ಕೆ ಯಾರಾದರೂ ನಮಗೆ ಆದರ್ಶ ಇದ್ದರೆ ಅದು ಮಾನ್ಯ ಹರೀಶ್ ಪುಂಜಿರವರು. ಮಾತಿನ ವೈಖರಿಯಲ್ಲಿ ಹರಿಕೃಷ್ಣ ಬಂಟ್ವಾಳರವರು, ಅವರ ಈ ವಯಸ್ಸಿನಲ್ಲಿಯೂ ಕೂಡ ಅವರ ಉತ್ಸಾಹ ಉಲ್ಲಾಸ ಇದು ನಮಗೆ ಪ್ರೇರಣೆ. ಇವತ್ತಿನ 40-50 ವರ್ಷದಲ್ಲಿ ನನ್ನ ಸುಸ್ತಾಯಿತು ಅಂತ ಕೂತ್ಕೊಳ್ಳೋರು, ಆದರೆ ಆ ರೀತಿಯ 76 ಆ 76ರಲ್ಲಿ ಬಹಳ ಕ್ರಿಯಾಶೀಲವಾಗಿ ಇದು ಪ್ರೇರಣೆ. ಅದೇ ನನ್ನ ಪ್ರಪ್ರಥಮ ಪ್ರಾಶಸ್ತ್ಯ ಬೂತ್ ಸಮಿತಿ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ. ಯಾಕಂತೇಳಿದರೆ ಆ ಮಟ್ಟದಿಂದ ನಾನು ಬೆಳೆದು ಬಂದವನಾದ ಕಾರಣ ಅಲ್ಲಿಯ ಬದ್ಧತೆ, ಅಲ್ಲಿಯ ಪ್ರೀತಿ, ಅಲ್ಲಿಯ ಸಂಘಟನೆ ಇದೆಲ್ಲ ಪಕ್ಷವನ್ನು ಕಟ್ಟುವಂಥದ್ದು ಮಾನದಂಡಗಳು. ಮಂಡಲದ ಸಮಿತಿಯ, ಜಿಲ್ಲಾ ಸಮಿತಿಯ ಅಥವಾ ಬೇರೆ ಮೋರ್ಚಾಗಳ ಮುಖ್ಯವಲ್ಲ. ಬೂತ್ ಸಮಿತಿಯ ಅಧ್ಯಕ್ಷ ಕಾರ್ಯದರ್ಶಿ ಸಕ್ರಿಯ ಆದರೆ ಪಕ್ಷ ನಿರಂತರವಾಗಿ ಗಟ್ಟಿ ಬೆಳೀತದೆ. ಪಕ್ಷಕ್ಕೆ ಆಧಾರ ಬೂತ್ ಸಮಿತಿಯ 12 ಜನ ಸದಸ್ಯರು. ಹಾಗಾಗಿ ನಿಮಗೆಲ್ಲ ಇವತ್ತಿನ ಪದಗ್ರಹಣದಲ್ಲಿ ನೀವು ಕೂಡ ಪ್ರತಿಜ್ಞೆಯನ್ನು ತಗೊಂಡಿದ್ದೀರಿ, ನಾವುಗಳು ಕೂಡ ತಗೊಂಡಿದ್ದೇವೆ. ಹಾಗಾಗಿ ಆ ಪ್ರತಿಜ್ಞೆಗೆ ಬದ್ಧರಾಗಿ ನಾವು ಕಾರ್ಯವನ್ನು ಮಾಡುವ. ನಮ್ಮ ಯೋಗಾನುಯೋಗ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುವಂಥ ಕಾಲಘಟ್ಟದಲ್ಲಿ ಮಂಡಲದ ಪದಾಧಿಕಾರಿಗಳು, ಮಹಾಶಕ್ತಿ ಕೇಂದ್ರ, ಮೋರ್ಚಾ, ಶಕ್ತಿ ಕೇಂದ್ರ, ಬೂತ್ ಸಮಿತಿಯ ಅಧ್ಯಕ್ಷ ಕಾರ್ಯದರ್ಶಿ 12 ಜನದ ಸದಸ್ಯರಾಗಿ ನಾವು ಇವತ್ತು ಜವಾಬ್ದಾರಿಯನ್ನು ತಗೊಂಡಿದ್ದೇವೆ ಅಂತೇಳಿದರೆ ಇದು ನಮ್ಮ ಸೌಭಾಗ್ಯ. ಯಾಕಂತೇಳಿದರೆ ನಮಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ, ಯಾವುದೇ ಕಾರ್ಯದ ಚ್ಯುತಿ ಇಲ್ಲದಂಥ ಇರೋಂಥ, ಇವತ್ತಿನವರೆಗೆ ಯಾವುದೇ ಒಂದು ರಜೆಯನ್ನು ತಗೊಳ್ಳದಿರುವಂಥ ಬದ್ಧತೆಯ ರಾಷ್ಟ್ರ ವಿಶ್ವವೇ ಗಮನಿಸುವಂಥ ಶ್ರೇಷ್ಠ ನಾಯಕನ ಅಡಿಯಲ್ಲಿ ನಾವು ಕಾರ್ಯಕರ್ತರಾಗಿದ್ದೇವೆ ಅಂತೇಳಿದರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಯಾರಿಲ್ಲ. ಮಾನ್ಯ ನರೇಂದ್ರ ಮೋದಿಜಿಯವರ ಆದರ್ಶ ನಮಗೆ ಸದಾ ಮಾರ್ಗದರ್ಶಿ. ಹಾಗಿರುವಾಗ ಇಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಸವಾಲುಗಳಿದೆ. ಜಯಂತಣ್ಣನ ಅವಧಿಯಲ್ಲಿ ಹ್ಯಾಟ್ರಿಕ್ಗಳನ್ನು ಬಾರಿಸಿಯಾಗಿದೆ. 2 ಬಾರಿ ಶಾಸಕರ ಚುನಾವಣೆ, 1 ಬಾರಿ ಲೋಕಸಭಾ ಚುನಾವಣೆ, 48 ಪಂಚಾಯಿತಿಯಲ್ಲಿ 44 ಪಂಚಾಯಿತಿಯನ್ನು ತೆಕ್ಕೆಗೆ ಹಾಕಿಕೊಂಡಿರುವಂಥದ್ದು. ಸಹಕಾರ ಭಾರತೀಯ ಅಡಿಯ CA ಬ್ಯಾಂಕ್ಗಳ ಚುನಾವಣೆಯಲ್ಲಿಯೂ ಗರಿಷ್ಠ ಸಾಧನೆ. ಮುಂದೆ ಇರುವಂಥ ಚಾಲೆಂಜ್ಗಳು ಲೋಕಸಭಾ ಚುನಾವಣೆ. ಅದರ ಮಧ್ಯದಲ್ಲಿ ಒಂದು ಚಾಲೆಂಜ್ ಬಂತು. DCC ಬ್ಯಾಂಕಿನ ನಿರ್ದೇಶಕತ್ವವನ್ನು ಮಾಡುವಂಥದ್ದು ನಮ್ಮ ಅವಧಿಯ ಪ್ರಥಮ ನಮಗೆ ಚಾಲೆಂಜ್. ಆ ಚಾಲೆಂಜನ್ನು CA ಬ್ಯಾಂಕ್ಗಳ ಎಲ್ಲ ಅಧ್ಯಕ್ಷರ ಸಹಕಾರದಲ್ಲಿ, ಶಾಸಕರ ನೇತೃತ್ವದಲ್ಲಿ, ಮಂಡಲದ ಎಲ್ಲರ ಒಗ್ಗೂಡುವಿಕೆಯಲ್ಲಿ ಹಿರಿಯರಾದಂಥ ಕುಶಲಪ್ಪ ಗೌಡರನ್ನು ಆಯ್ಕೆ ಮಾಡಿರುವಂಥದ್ದು ನಮ್ಮ ಸಾಧನೆಯ ಗುರಿಯ ಕಿರೀಟಕ್ಕೆ ಒಂದು ಗರಿ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೂ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ನಮಗೆ ಬೂತಿನ 241 ಬೂತಿಗೆ ಕೂಡ ಬೂತ್ ಸಮಿತಿಯ ಪುಸ್ತಕಗಳಿದೆ. ಅದರಲ್ಲಿ ಬೇರೆ ಏನು ವಿಶೇಷ ಇಲ್ಲ. ಈ ಬಾರಿ ವಿಸ್ತಾರಕರಾಗಿ ನಾವೇನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇವೆ ಆ ಎಲ್ಲ ಮಾಹಿತಿಗಳು ಇರಬೇಕು.
48 ಮೀಟಿಂಗಿನ ಶೀಟ್ಗಳಿದೆ. 3 ವರ್ಷದಲ್ಲಿ 36 ಇರುವುದು, ಎಕ್ಸ್ಟ್ರಾ ಸಭೆಗಳಾದರೆ 48. ಈ 48ರಲ್ಲಿ ಪ್ರಾಮಾಣಿಕವಾಗಿ ನನ್ನ 2 ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಕನಸಿದೆ. ಪ್ರತಿ ತಿಂಗಳು ಬೂತಿನಲ್ಲಿ ಒಂದು ಬೂತ್ ಸಭೆ ಆಗಬೇಕು. ಅದರ ದಾಖಲೀಕರಣವನ್ನು ಆ ಪುಸ್ತಕದಲ್ಲಿ ಇರಬೇಕು. ಕಾರ್ಯದರ್ಶಿಯವರು ಈ ಕಾರ್ಯವನ್ನು ಮಾಡಬೇಕು ಅಂತೇಳಿ. ಹಾಗಾಗಿ ಇದು ಮಾತ್ರ ಆಶಯ. ಬೂತಿನ ವ್ಯವಸ್ಥೆಯನ್ನು ಆ ಮಟ್ಟದಿಂದಲೇ ಒಂದು ಚೌಕಟ್ಟಿಗೆ ತೆಗೆದುಕೊಂಡು ಬರೋಣ. ನಿಮ್ಮೆಲ್ಲರ ಸಹಕಾರ ಬೇಕು. ನನ್ನ ಯಶಸ್ಸಿಗೆ ಅಥವಾ ಈ ಸ್ಥಾನ ನನಗೆ ಸಿಕ್ಕಿರುವಂಥದ್ದು, ಯಾಕೆಂದರೆ ಜಯಂತಣ್ಣ ಹೇಳಿದಂಥ ಡೈಲಾಗೆ, ಜಾತಿಯ ಬಲ ಇಲ್ಲ, ಹಣದ ಬಲ ಇಲ್ಲ, ರಾಜಕೀಯ ಕುಟುಂಬದ ಬಲ ಇಲ್ಲ, ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಅವನ ಕಾರ್ಯವೈಖರಿಯನ್ನು ಗಮನಿಸಿದಂಥ ಮಂಡಲ ಪ್ರಮುಖರು ಹಾಗೂ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಂಥ ನೀವೆಲ್ಲ ಕಾರ್ಯಕರ್ತರು ನಿಮ್ಮ ಪ್ರೀತಿಯನ್ನು ಸದಾ ನಿರೀಕ್ಷಿಸುತ್ತಾ ಯಾವುದೇ ಕ್ಷಣದಲ್ಲಿ ಅದಕ್ಕೆ ಚ್ಯುತಿ ಬಾರದಂತೆ ಕರ್ತವ್ಯ ನಿರ್ವಹಿಸ್ತೇನೆ ಅಂತೇಳಿ ಹೇಳುತ್ತಾ, ಮತ್ತೊಮ್ಮೆ ನನಗೆ ಶಕ್ತಿ ಕೊಡಬೇಕಾದದ್ದು ನೀವು. ಯಾಕಂತೇಳಿದರೆ ಒಬ್ಬ ಮಂಡಲದ ಅಧ್ಯಕ್ಷ ಯಶಸ್ಸಾಗಬೇಕಾದ್ರೆ ಬೂತ್ ಸಮಿತಿಯ ಕಾರ್ಯದರ್ಶಿ, ಅಧ್ಯಕ್ಷ ಮತ್ತು ಸಮಿತಿಯಿಂದ ಈ ಕಾರ್ಯ ಆಗಬೇಕು. ನಮಗೆ ಏನು ಜಿಲ್ಲೆಯಿಂದ ಕೆಲಸ ಕೊಡ್ತದೆ ಅದನ್ನು ಪ್ರಾಮಾಣಿಕವಾಗಿ 2 ಸಲ ಹೇಳ್ತೇನೆ, ಪ್ರಾಮಾಣಿಕವಾಗಿ. ಯಾಕಂತೇಳಿದರೆ ವರದಿಗಾಗಿ ವರದಿ ಬೇಡ, ಪ್ರಾಮಾಣಿಕವಾಗಿ ಸಣ್ಣ ಕೆಲಸಗಳನ್ನು ಮಾಡುತ್ತಾ ದೊಡ್ಡ ಸಾಧನೆಯನ್ನು ಮಾಡೋಣ ಅಂತ ಹೇಳುತ್ತಾ ಅವಕಾಶಕ್ಕೆ ವಂದಿಸುತ್ತಾ ಧನ್ಯವಾದ. ವಂದನೆಗಳು ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀನಿವಾಸರಾವ್ ಅವರಿಗೆ. ಮುಂದೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಜನಪ್ರಿಯ ಶಾಸಕ ದನಿವರಿಯಾದ ಶ್ರಮಿಕ ಶ್ರೀಯುತ ಹರೀಶ್ ಪೂಂಜಾ ನಮ್ಮ ಎದುರಿಗೆ ಮಾತಿಗಾಗಿ. ಅಣ್ಣ ಮೈಕ ಸರಿ ಇಪ್ಪೋಡು ಅದೇ ಸರ್. ನಾನು ಭಾರತೀಯ ಜನತಾ ಪಾರ್ಟಿದ ಬೆಳ್ತಂಗಡಿ ಮಂಡಲದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಲೋಕಸಭಾ ಕ್ಷೇತ್ರದ ಚುನಾವಣೆದ ಪೂರ್ವಭಾವಿಯಾದ ಕಾರ್ಯಕರ್ತರನ್ನ ಈ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸವನ್ನಂಚಿದನ ಮಂಡಲ ಅಧ್ಯಕ್ಷರಂಚಿದ ಶ್ರೀನಿವಾಸಣ್ಣ, ಈ ಕಾರ್ಯಕ್ರಮದ ಪಾಲ್ಪಡೆಯಂಚಿದ ನಮ್ಮ ಸಂಸತ್ ಸದಸ್ಯರಂಚಿದ ನಳಿನಣ್ಣ, ನೂತನವಾದ ಲೋಕಸಭೆ ಕ್ಷೇತ್ರಕ್ಕೆ ಅಭ್ಯರ್ಥಿಯಾದ ಆಯ್ಕೆಯಂಚಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೆ, ಹಿರಿಯರಂಚಿದ ವಿಧಾನ ಪರಿಷತ್ದ ಶಾಸಕರಂಚಿದ ಪ್ರತಾಪ್ ಸಿಂಹನಾಯ್ಕರೆ, ಹಿರಿಯರಂಚಿದ ಹರಿಕೃಷ್ಣ ಬಂಟ್ವಾಳ್ರೆ, ನನ್ನವರು ಈ ಪಾರ್ಟಿನ ಕಡಿದು ಬೆಳೆಸಾರ ಶಕ್ತಿ ಅನ್ನಿಚಿನ ಕುಶಲಪ್ಪ ಗೌಡ್ರೆ, ನಿಕಟಪೂರ್ವ ಮಂಡಲದ ಅಧ್ಯಕ್ಷರೇ, ಜಿಲ್ಲೆದ ಉಪಾಧ್ಯಕ್ಷರ ಜಯಂತ್ ಕೋಟೆ ಅನ್ರೆ, ಪ್ರಭಾರಿಲ ಅನ್ನಿಚಿನ ರಾಜೇಶ್ ಅಣ್ಣ, ಪ್ರಧಾನ ಕಾರ್ಯದರ್ಶಿ ಅನ್ನಿಚಿನ ಕಿಶೋರಣ್ಣ, ಅಂಚನೆ ಮಾತ ಜಿಲ್ಲೆದ ಪದಾಧಿಕಾರಿಲೆ, ಮಂಡಲದ ಮಾತ ಮೋರ್ಚಾದ ಅಧ್ಯಕ್ಷರನಕ್ಲೆ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರನಕ್ಲೆ, ರಾಜ್ಯ ಮಟ್ಟದ ಮಾತ ಪದಾಧಿಕಾರಿಲೆ ಸೇರಿದ ಮಾತ ಕಾರ್ಯಕರ್ತ ಬಂಧುಲೆ, ಪತ್ರಿಕಾ ಮಾಧ್ಯಮದ ಬಂಧುಲೆ, ಶುರುಕು ನೂತನವಾದ ಆಯ್ಕೆಯನ್ನ ಮಂಡಲಾಧ್ಯಕ್ಷರಿಗೆ, ಮಂಡಲದ ಪ್ರಧಾನ ಕಾರ್ಯದರ್ಶಿನಕ್ಲೆ ಮಾತ ಪದಾಧಿಕಾರಿನಕ್ಲೆಗೆ, ಮಹಾಶಕ್ತಿ ಕೇಂದ್ರ ಮೋರ್ಚಾ ಬೂತದ ಮಾತ ಅಧ್ಯಕ್ಷರು ಕಾರ್ಯದರ್ಶಿಲು 12 ಜನ ಮಾತ ಸದಸ್ಯರನಕ್ಲೆಗೆ, ಯುವ ಮೋರ್ಚಾದ ಬೂತ್ ಮಟ್ಟದ ಸಂಚಾಲಕರು ಸಹ ಸಂಚಾಲಕರನಕ್ಲೆಗೆ, ಮಹಿಳಾ ಮೋರ್ಚಾದ ಬೂತದ ಸಂಚಾಲಕರು ಸಹ ಸಂಚಾಲಕರ ನಡೆ ಮುಟ್ಟ ಮಾತ ಬಂಧುಲೆಗಲ ನರೇಂದ್ರ ಮೋದಿಯರನ್ನು ಮೂಜನೇ ಅವಧಿಗೆ ಪ್ರಧಾನಮಂತ್ರಿ ಮಲ್ಪುನಂಚಿನ ಕಾಯಕ್ಕಾಗಿ ಇನಿ ಆ ಸೇವೆಯನ್ನು ಮಲ್ಪುನಂಚಿನ ದೃಷ್ಟಿಯಲ್ಲಿ ಜವಾಬ್ದಾರಿ ಇದೆ ತನ್ನಚಿನ ಮಾತೆರೆಗಲ ಹೃತ್ಪೂರ್ವಕವಾದ ಅಭಿನಂದನೆ ಅನ್ಸರು ಕೊರ್ರೆ ಅನ್ನು ಭಾರಿ ಸಂತೋಷ ಪಡೆಪೆ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪನ್ಲೆಕ್ಕನೆ ಈ ಸರ್ತಿದ ಬೆಳ್ತಂಗಡಿ ಮಂಡಲದ ಬತ್ತನಂಚಿನ ಬೂತು ಮುಟ್ಟದೆತ್ತೊಂದಂಚಿನ ಕಾರ್ಯಕರ್ತರಿಗೆ ತಿಕ್ಕನಂಚಿದ ನಾವು ನಿಜವಾದ ಪನ್ಪೆ ಇತಿಹಾಸದ ನನರ ಒವ್ವೇ ಕಾರ್ಯಕರ್ತಗೆ ತಿಕ್ಕಂದಂಚಿನ ಯೋಗನ ಬೆಳ್ತಂಗಡಿ ಮಂಡಲದ ಮಾತ ಬೂತು ಮಟ್ಟದ ಕಾರ್ಯಕರ್ತರು ಪಡೆಯೊಂದಿರ ಅಂತ ಪಂದ್ರೆ ಭಾರಿ ಸಂತೋಷ ಪಡೆಪೆ ದಾಯನ್ ಕೇಂಡ ಮೋನಣ್ಣ ಇಡೀ ರಾಜ್ಯಡ್ ಒವ್ವಾಲ್ನೊಂಜಿ ವಿಧಾನಸಭಾ ಕ್ಷೇತ್ರಡ್ ಬೂತು ಮಟ್ಟದ ಪದಾಧಿಕಾರಿನಕಲ ಆಯ್ಕೆಯಾದ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಎದುರಿಸವನಂಚಿದ್ನ ಕರ್ನಾಟಕದ ಮೊದಲ ಮಂಡಲವು ಕೆಂಡ ಅವು ಬೆಳ್ತಂಗಡಿ ಮಂಡಲ ಅಂತ ಬಂದ್ರೆ ಭಾರಿ ಸಂತೋಷ ಪಡೆಪೆ. ಅಂಚಿತ್ನ ಉತ್ಸಾಹದ ಕಾರ್ಯಕರ್ತರ ನಮ್ಮ ಇನಿ ಮಾತ ಮೂಲ ಸೇರಿದ ರೇಷಯಾನೆ ಈ ಸಂದರ್ಭಡು ಚುನಾವಣೆದ ಸಂದರ್ಭಡು ನಮವಲ್ಲ. ಚುನಾವಣೆದ ಸಂದರ್ಭಡು
ನರೇಂದ್ರ ಮೋದಿಯರು ಮಲ್ತನಂಚಿನ ಕೆಲಸ ಸಾಧನೆಯನ್ನು ಪಂಡ್ರೆ ನಳಿನನ್ನು ಉಳ್ಳೇರು, ಬ್ರಿಜೇಶ್ ಚೌಟ್ರು ಉಳ್ಳೇರು, ಅಕ್ಲು ಮಾತಾಜ ಹರಿಕೃಷ್ಣನ್ ಉಳ್ಳೇರು, ಬಾರಿ ಪೊರ್ಲುಡು ಪನ್ಪೇರು ಬಕ ಬೂತುಡುಪು ನಂಚಿನ ಮಾತ ಕಾರ್ಯಕರ್ತರಿಗೆಲ್ಲ ಗೊತ್ತುಂಡು ನರೇಂದ್ರ ಮೋದಿಯರು ದಾದ ಮಲ್ತೇನಂದ್ಕೇಂಡ ಬೂತುಡುಪು ನಂಚಿನ ಒಂಜಿ ಸಾಮಾನ್ಯ ಕಾರ್ಯಕರ್ತೆ ಇಲ್ಲದ ವಾಟ್ಸಪ್ಪು ಫೇಸ್ಬುಕ್ಕು ಟ್ವಿಟರ್ ತೂಪೇರೆ ತೀರ್ನಂಚಿನ 16 ವರ್ಷದ ಜವನಿ ಎಲ್ಲ ಬಾಲೆಲ್ಲ ನರೇಂದ್ರ ಮೋದಿಯರು ದಾದ ಮಲ್ತೀರಂದ್ಕೇಂಡ ಅಜೋಕಲ್ಲ ಬನ್ಪ ಆತ್ ಮಾತ ಯೋಜನೆಯನ್ನು ಈ ದೇಶದ ಬೂತ್ ಮಟ್ಟಕ್ಕೆ ಕೊರ್ನಂಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರು ಅಣ್ಣ ನಮ್ಮ ಬೆಳ್ತಂಗಡಿ ತಾಲೂಕುಡು ಬೂತುಡುಪು ನಂಚಿನ ಕಾರ್ಯಕರ್ತರು ನಮ್ಮ ಓಟು ಪೋಪು ನಂಚಿನ ಸಂದರ್ಭ ನಮ್ಮ ನರೇಂದ್ರ ಮೋದಿಯರನ್ನ ಸಾಧನೆ ಒಂಜಿ ಭಾಗ ನಮ್ಮ ರಾಜ್ಯಡುಪು ನಂಚಿನ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯಡುಪು ನಂಚಿನ ನಮ್ಮ ತಾಲೂಕು ಉಡುಪು ನಂಚಿನ ಕಾಂಗ್ರೆಸ್ನ ನಾಯಕರನ್ನ ವರ್ತನೆ ಅಕಲ್ನ ಸುಳ್ಳು ನಿನ್ನೆಲ್ಲ ಜನಕ್ಲಿಗೆ ಮುಟ್ಟವನಿಗೆ ಜವಾಬ್ದಾರಿ ನಮ್ಮ ಕಾರ್ಯಕರ್ತರ ಆದಿಪ್ಪು ನಂಚಿನ ನಮಕ್ಕೇನಿ ಉಂಡು ಪ್ರಾಯಶಃ ನಮ್ಮ ತಾಲೂಕಿಗೂ ಮಾತಾಕೋಡಿ ಹಿಡ್ದಲ್ಲ ಎಕ್ಸ್ಪೋರ್ಟ್ ಆಪುಣ ನಮಗೊಂದು ಇಂಪೋರ್ಟ್ ಆತನ ಬೆಂಗಳೂರು ಆಮೋದ ಆತನ ಲೀಡರ್ ಏನೇ ನಮ್ಮ ಬೆಳ್ತಂಗಡಿಗೆ ಬೈದೇನೆ ದೇಶಡೆ ಮಾತೆಲ್ಲ ಕಾಪು ನೆಂಚಿನ ಅಂದ್ಕೇಂಡ ನಮ್ಮ ದೇಶ ಇದೇ ಇದ್ದ ದೇಶಕ್ಕೆ ವಸ್ತುಲು ರಫ್ತಾ ಹಣ್ಣಂದಾಂಡ ನಮ್ಮ ದೇಶ ಎಡ್ಡೆ ಆಪುಂಡು ಒಂದು ಮಲ್ಲೇಶ್ವರ ಮುಡ್ದು ಎಂಕಲ್ನಂದು ಬೊಡ್ಚಿಂದು ವೇಸ್ಟ್ ಎಂದು ಮಾಡಿದ ಬೆಳ್ತಂಗಡಿಗೆ ಕಡಪುಂಡು ಅಂಚಿದ್ನ ಒಂಜಿ ಕ್ಯಾಂಡಿಡೇಟ್ ನಮ್ಮ ತಾಲೂಕು ಬತ್ತು ಬುರ್ದುಣ್ಣು ಬತ್ತನ ಸುರೂಕೆ ಪ್ರಾಯಶಃ ರಾಜಕಾರಣದ ಇತಿಹಾಸ ಸೋಷಿಯಲ್ ಮೀಡಿಯಾ ಬತ್ತನೆ ಹಿಡಿದ ಬುಕ್ಕ ಸೋಷಿಯಲ್ ಮೀಡಿಯಾನ ಭಾರಿ ಪ್ರಖರವಾದ ಉಪಯೋಗ ಮಲ್ತನ ರಾಜಕಾರಣದ ವ್ಯವಸ್ಥೆ ಇತ್ತಂದಾಂಡ ಅವು ನರೇಂದ್ರ ಮೋದಿಯರು ಗುಜರಾತದ ಮುಖ್ಯಮಂತ್ರಿ ಆದಿಪ್ಪುನಂಚಿನ ಕಾಲಘಟ್ಟದ್ದು ಮೂಜನೇ ಅವಧಿಗಿನಿ ಪ್ರಧಾನಮಂತ್ರಿಗೆ ಆಪುನಂಚಿನ ಕಾಲಘಟ್ಟ ಮುಟ್ಟಲ ಫೇಸ್ಬುಕ್ ಇಪ್ಪು ಇನ್ಸ್ಟಾಗ್ರಾಮ್ ಇಪ್ಪು ಟ್ವಿಟರ್ ಇಪ್ಪು ಓವೇ ಸಾಮಾಜಿಕ ಜಾಲತಾಲನ ಸರಿಯಾಯಿನ ನಿಂಚಿನ ದೃಷ್ಟಿಡಿ ಉಪಯೋಗ ಮಲ್ತನಂಚಿನ ರಾಜಕಾರಣದ ವ್ಯವಸ್ಥೆ ಐಕು ತದ್ವಿರುದ್ಧವಾದ ಒಂಜಿ ಸಾಮಾಜಿಕ ಜಾಲತಾಣನ ನಕಲಿ ಸಾಮಾಜಿಕ ಜಾಲತಾಣದ ಮೂಲಕನೇ ರಾಜಕೀಯ ಮನ್ಪೊಲಿ ಪನ್ಪುನಂಚಿನ ಫೇಕ್ ರಾಜಕಾರಣನ ಮಲ್ತನಾರು ಬೆಳ್ತಂಗಡಿದ ಫೇಕ್ ರಕ್ಷೀಶ್ವರ ಮೇರೆಗೆ ಆ ಸಾಧನೆ ಸಲ್ಲುಂಡು ಬೇತದಾದ ಸಾಧನೆ ಉಂಡ ಅಂತ ಗೊತ್ತಿಜ್ಜಿ ಓಡೆಮುಟ್ಟ ಬ್ರಿಜೇಶ್ ಚೌಟ್ರೆ ಬಂಟ್ವಾಳ ಡುಮ್ರಣಿ ಭಾರಿ ಪೊರ್ಲದ ಕಾರ್ಯಕ್ರಮ ಯಾನ್ಲ ಬತ್ತಿತ್ತೆ ಬಂಟ್ವಾಳ ಬಿಜೆಪಿದ ಕಾರ್ಯಕರ್ತರು ನಮ್ಮ ಮಧ್ಯಡು ಗಲಾಟೆ ಆತನಂದು ಕೋಡೆ ನೋವು ಮುರಣಿದನ್ನ ಒಂಜಿ ಸೋಷಿಯಲ್ ಮೀಡಿಯಾಡು ವಿಡಿಯೋ ಬರೊಂದಿತ್ತೇನೆ ಎಂಕ್ ಬಂಟ್ವಾಳದ ದೇವಣ್ಣೆ ಫೋನ್ ಮಂತೀರು ಅದು ಇಂಚ ಒಂಜಿ ಬರೊಂದು ಉಂಡು ಐಕ್ ದಾದ ಮಲ್ಪುಡು ಕೇಸ್ ಕೊರ್ಲೆ ಬಂಡೇನು ಅವು ಕೇಸ್ ಕೊರ್ಪ ಬಂಡೇರು ಅಪ್ಪ ಹಿಂಗೆ ರಪ್ಪ ಹಣ್ಣು ಆಲೋಚನೆ ಉಂಟು ಫೇಕ್ ಪೂರ ಸೃಷ್ಟಿ ಅಪ್ಪ ನಾವು ಬೆಳ್ತಂಗಡಿ ಹಿಡಿದು ಮಲ್ಲೇಶ್ವರ ಅಂಬುದು ಬತ್ತನಾರು ನಾವು ಸುರೂಕು ವೈಟ್ ಬತ್ತನ ತೂತು ಬಲ್ಲೆ ಬಂಡೇನು ಒಂದೇ ತೂತು ಪನ್ಪೆ ಬಂಡಿರು 5 ನಿಮಿಷ ಕರೀದು ದೇವನ್ನೇ ಫೋನ್ ಮಂತ್ ಬಂದಿರಿ ಅಣ್ಣವು ಬತ್ತನ ಮಾತ್ರ ರಕ್ಷೀಶ್ವರಂ ಅಭಿಮಾನಿ ಬಳಗಡ ಬೈದಿನಂದು ಅಂಚಾದ ಹಿಂಗೆ ಸ್ಪಷ್ಟವಾದ ಬಂಡೆ ಫೇಕ್ ನ್ಯೂಸು ಫೇಕ್ ಫೇಸ್ಬುಕ್ ಫೇಕ್ ಟ್ವಿಟರ್ ಇತ್ತಂದಾಂಡ ಜಗತ್ತಿಗೆ ಸೃಷ್ಟಿ ಮಂತನ ಫೇಕ್ ಲೀಡರ್ ಇತ್ತಂದಾಂಡ ಬೆಳ್ತಂಗಡಿ ಕಾಂಗ್ರೆಸ್ ರಕ್ಷೀಶ್ವರ ಮೇರೆ ಅಂಚಾದ ಒವ್ವೇ ನನರ್ದುಂಬು ಲೋಕಸಭಾ ಕ್ಷೇತ್ರದ ಚುನಾವಣೆದ ಒವ್ವೇ ಒಂಜಿ ನ್ಯೂಸ್ಲು ನಮ್ಮ ವಿರುದ್ಧ ಬತ್ತಂದಾಂಡ ಐಕ್ ಸೃಷ್ಟಿಕರ್ತ ಏರಂದ್ಕೇಂಡ ಬೆಳ್ತಂಗಡಿದ ರಕ್ಷೀಶ್ವರ ಮೇರೆ ಅಂಚಾದ ಏರ್ಲೈನ್ ನಂಬೆರೆ ಪೋಪುನಂಚಿನ ವ್ಯವಸ್ಥೆ ಬೊಡ್ಚಿ ದೇವನ್ನ ಈರೈಕ್ ಕಂಪ್ಲೇಂಟ್ ಕೊರ್ಲೆ ಐತ ಕಡೇತ ಮೂಲ ಅವು ಬೆಳ್ತಂಗಡಿಗೆ ಬತ್ತು ಉಂತುಂಡು ಒಂದು ಪನ್ಪುನೇನು ಸತ್ಯನ ಇನಿಯೇ ಪನ್ಪೆ ನೀರೇಗೆ ದೇವಣ್ಣ ಅಂತ ಪನ್ಪುನೇನೆ ಅನಿ ಸಂದರ್ಭ ಪನ್ಪೆ ರಕ್ಷೀಶ್ವರ ಮೇರೆ ಎಂಗೆಲ್ಲ ಜಯಂತ್ ಕೋಟೆ ಅಂದ್ರೆ ನಾವು ಊರುಡು ಒಂಜಿ ಕುಟುಂಬ ಮಿಲನ ಮಲ್ತೀರಿ ನೆನಪು ಮಲ್ತಲ್ಲಿ ಕುಟುಂಬ ಮಿಲನ ಕಾರ್ಯಕ್ರಮ ನಮ್ಮ ಕುಟುಂಬ ಮಿಲನ ಕಾರ್ಯಕ್ರಮ 517 ಜನ ಗ್ರಾಮ ಪಂಚಾಯತ್ ಸದಸ್ಯರನ್ನು ಗೆಂದಾಯಿನಂಚಿತ್ನ ಒಂಜಿ ಕುಟುಂಬಕ್ಕೆ ಗ್ರಾಮಕ್ಕೆ ಶಕ್ತಿ ಕೋರ್ನ ಕಾರ್ಯಕ್ರಮ ಮಲ್ಲೆಜ್ಜಿ ಐನ್ಲ ಕಾಪಿ ಮಲ್ತೀರಿ ಮಲ್ಪಾಡಿ ತೊಂದರೆ ಅವಲೊಂಜಿ ಕಾರ್ಯಕ್ರಮ ಮಾಡಿ ಅವ್ರ ಭಾಷಣ ಮಲ್ತು ಬಂದಿರಿ ಹರೀಶ್ ಪೂಂಜೇರಿ ಬ್ರಹ್ಮ ಕಲಶೋತ್ಸವಡು ದುಡ್ಡು ಮಲ್ತೀರಿ ಯಾನು ನೆನ್ನೆ ಪಂಡ್ರೆ ಪೊಣ್ಣೆನ್ನ ಕೆಲವು ಹಿರಿಯರು ನಕಲು ಬಂದ್ಪೇರಿ ಇರ್ ದಾಯ ಮರೆ ಪ್ರಮಾಣ ಗಿಮಾನ ಪ್ರದಾಯ ಪಾತೇರ್ವರನ್ ರಾಜಕಾರಣದ ವ್ಯವಸ್ಥೆ ಸತ್ಯನ ದೇವರನೆದುರು ದೀಜಿಂದಾಂಡ ಈಗ ಶಿಕ್ಷೆ ಆಪುಜಿ ಯಾನ್ಲ ಐತೊಟ್ಟಿಗೆ ಒಂಜಿ ಸೇರೋಂಡಪ್ಪನ ರಕ್ಷೀಶ್ವರ ಮೇರೆಗೆ ಈ ವೇದಿಕೆದ ಮೂಲಕ ಏನ್ ಪನ್ಪೆ ಯಾನ್ ಬ್ರಹ್ಮ ಕಲಶೋತ್ಸವಡ್ ದೇವಸ್ಥಾನಲೆಗೆ ಹಿಂದೂ ಸಮಾಜಗೆ ಶಕ್ತಿ ಆಪುನಂಚಿನ ಕೆಲಸನೇ ಯಾನ್ ಬೆಗರ್ದ ದುಡ್ಡು ಉಪಯೋಗ ಮಲ್ತದ ಐಕ್ಲೆ ಆ ವ್ಯವಸ್ಥೆ ಕೊರತೆ ಬುಡ್ನುಂದಾಂಡ
ಐಡ್ದು ಎನ್ನಾಡಿಗೆ ಬತ್ತಿತ್ತಂದಾಂಡ ಎನ್ನ ಕಾರಡ ಆ ದೇವಸ್ಥಾನದ ಧೂಳು ಮಾತ್ರ ಅಂತ ಪನ್ಪನೇನು ವಾ ದೇವಸ್ಥಾನಡ್ಲ ಬತ್ತು ಪ್ರಮಾಣ ಮಲ್ಪರೆ ಅಂತ ಯಾರುಲ್ಲ ಈರು ಬೆಳ್ತಂಗಡಿ ಪುಟ್ಟದನಾರ ಅಂದಂದಾಂಡ ಈರು ವಾ ದಿನಾಂಕ ವಾ ದೇವಸ್ಥಾನ ಅಂತ ಪನ್ಲೆ ಯಾನ್ ಬತ್ತದ ಪ್ರಮಾಣ ಮಲ್ಪರೆ ಸಿದ್ಧವಲ್ಲೇ ಈಜಿಂದಾಂಡ ಈ ಬೆಳ್ತಂಗಡಿ ಕ್ಷೇತ್ರದ ಜನಕ್ಕೆಲ್ಲ ಎದುರುಡು ಈರು ಕ್ಷಮೆಯಾಚನೆಯನ್ನು ಮಲ್ಪೋಡು ಪನ್ಪನ ಚಿನ್ನ ಪಾತೆರಣಿ ಯಾನ್ ಈ ಸಂದರ್ಭ ಪಂಡ್ರೆ ಇಷ್ಟಪಡಪೆ ಬಂದಲೆ ದೇವಸ್ಥಾನದ ಬಗ್ಗೆ ಪಾತಿರ್ವೇರತ್ತ 81 ಗ್ರಾಮದಕ್ಕಲ್ಲ ನಮ್ಮ ಬೆಳ್ತಂಗಡಿ ತಾಲೂಕುದ ಇತಿಹಾಸಡು ದೇವಸ್ಥಾನದ ಜೀರ್ಣೋದ್ಧಾರ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಕೋಟಿ ಕೋಟಿ ರೂಪಾಯಿ ಲಕ್ಷ ಲಕ್ಷ ರೂಪಾಯಿ ಅನುದಾನ ಬರೋಲಿ ಸರ್ಕಾರದ ಕನೋಲಿ ಪನ್ಪುನಂಚಿನ ಒಂದು ಇತಿಹಾಸ ಸೃಷ್ಟಿ ಮಂತಿತ್ತಂದಾಂಡ ಕರಿನ 5 ವರ್ಷದ ಆಡಳಿತ ಅವಧಿಡು ಬೆಳ್ತಂಗಡಿ ತಾಲೂಕು 25 ಕೋಟಿ ರೂಪಾಯಿನ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಕನತನಂಚಿನ ವ್ಯವಸ್ಥೆನ ಮಲ್ತೆ ರಕ್ಷಿಸುವರ ಮೇಲೆ ಈರ್ನ ಸರ್ಕಾರ ಬತ್ತದ ವರ್ಮ ತಿಂಗಳಾಂಡತಿ ವಾ ದೇವಸ್ಥಾನಕ್ಕೆ ಏತು ದುಡ್ಡು ಬತ್ತನಂದು ಈರೊಂದು ಪ್ರೆಸ್ ಮೀಟ್ ಮಲ್ತ ಬನ್ಲಿ ಅಪಗೀರಿಗೆ ಶಾಬಾಸ್ಗಿರಿ ಯಾನೆ ಕೊರ್ಪೆ ದಯಬಣ್ಣ ಎಂಗ್ಲು ಹಿಂದೂ ಸಮಾಜದ ದೇವಸ್ಥಾನ ಹಿಂದೂ ಸಮಾಜ ದೇವಸ್ಥಾನಕ್ಕೆ ಏರ ಕನತ್ತಂಡಲ ಅಕ್ಲೆಗೆ ಅಭಿನಂದನೆ ಪನ್ಪುನಂಚಿನ ಎದೆಗಾರಿಕೆ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರೇ ಕೊಂಡು ಈರು ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ದುಡ್ಡು ಕನತ್ತರಂದಾಂಡ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಈರಿನ ಸರ್ಕಾರದ ದುಡ್ಡು ಕನತ್ತರಂದಾಂಡ ಯಾನ್ ಈ ಕ್ಷೇತ್ರದ ಒರಿ ಹಿಂದೂ ಬಂಧುವಾದ ಈರೇನು ಅಭಿನಂದಿಸವೆ ಅಂತ ಪನ್ಪುನೇನು ಯಾನ್ ಈ ವೇದಿಕೆದ ಮೂಲಕ ಪಂಡ್ರೆ ಯಾನ್ ಇಚ್ಛೆ ಪಡಪೆ ಬಂದಲೆ ನನಂಜಿ ಆಪಾದನೆ ರಕ್ಷಿಸುವರ ಮೇಲೆ ರಾಜ್ಯರು ಮಲ್ತ ಒಂದು ಬತ್ತೇರು ನಮ್ಮ ವಸಂತ ಬಂಗೇರು 40% ಸರ್ಕಾರ ಅರೆ ಪುಲ್ಲಿ ಬಂತನು ಈ ಸರ್ತಿ ಓಟು ಕುಂತದನು ಪುಲ್ಲಿ ಅಂಚ ಪುಲ್ಲಿ ಹಣ್ಣು ಅಜ್ಜೇರತ್ತ ಅಜ್ಜೇರು ಪಣಂದು ಬತ್ತೀರಿ ರಕ್ಷಿಸುವರ ಮೇಲೆ ಅಜ್ಜೇರು ಈ ಸರ್ತಿ 40% ಸರ್ಕಾರ 40% ಸರ್ಕಾರ ಸಚಿವರು ನಕಲು 40% ಬೆಳ್ತಂಗಡಿದ MLA ಎಲ್ಲ 40% ರಕ್ಷಿಸುವರ ಮೇಲೆ ಈರ್ನ ಅಜ್ಜೇರ್ಲ ಪಂಡೇರು ಮುರಣಿ ನಾರಾವಿದ ಕುಟುಂಬ ಮೇಲೆ ನಟ್ಟು ರಾಜನ್ಯ ಉಲ್ಲೇರು 40% ಈರ್ಲ ಅವ್ಲು ಪಂಡರು ಈರ್ನ ಸರ್ಕಾರದ ಮುಖ್ಯಮಂತ್ರಿಗೆ ತಿಗಲೆತ್ತಂಡ ಇರೇಗೆ ದಮ್ಮಿ ಇತ್ತಂದಾಂಡ ಇರ್ನೇ ಸರ್ಕಾರ ಇಪ್ಪುನು ಏರು ಮಾತ 40% ದೆತ್ತೊಂದೇರ ಐನು ತನಿಖೆ ಮಲ್ಪಲೆ ಆಕ್ಲಿನ ಜೈಲು ಕಡಪುಟ್ಲೆ ಐಕಿ ಭಾರತೀಯ ಜನತಾ ಪಾರ್ಟಿದ ಮಾತ ಕಾರ್ಯಕರ್ತರು ಮಾತ ಸಚಿವರು ಯಾನ್ಲ ಐಕ್ ರೆಡಿ ಉಲ್ಲೆ ಇರೇಗೆ ತಾಕತ್ತಿತ್ತಂದಾಂಡ ಐನು ಇನ್ವೆಸ್ಟಿಗೇಷನ್ ಮಲ್ಪದ ಎಂಗ್ಲಿನ ಜೈಲು ಕಡಪುಟ್ಲೆ ಅವು ಮಲ್ತಿತ್ತಿಂದಾಂಡ ಐನು ಏರು ಮಲ್ತೇರ ಆಕ್ಲ ಅನುಭವಿಸೋಡೆ ಅವು ಏರು ಯಾನು ಮಲ್ತಿತ್ತನಲ್ಲ ಇಪ್ಪು ಈ ರಾಜ್ಯದ ಮುಖ್ಯಮಂತ್ರಿ ಆದಿತ್ತನಕಲ್ ಮಲ್ತಿದ್ದನಲ್ಲ ಇಪ್ಪು ಇಂಚಿತ್ನ ಸುಳ್ಳು ಪಾತೆರ್ರೆ ಪೋಡ್ಚಿ ಚುನಾವಣೆದ ಸಂದರ್ಭ ಅಂದ ಪಂಡದು ನಾಟಕ ಪಾತೆರ್ರೆ ಪೋಡ್ಚಿ ಬೆಳ್ತಂಗಡಿದ ಜನಕಲು ಪ್ರಜ್ಞಾವಂತ ಜನಕಲು ಐಕೋಸ್ಕರನೇ ಮುರಣಿ 2023 ಲೋಕಸಭಾ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಕುಶಲಪ್ಪಣ್ಣ ಇರು ಬೆಳ್ತಂಗಡಿಗೆ ಬಿಟ್ಟತ್ತು ಇರು ಪಿರ ಮಲ್ಲೇಶ್ವರಂ ಪೋಲೆ ಅಂತ ಪಂಡದು ಜನಕಲು ಐಕ್ ಸರಿಯಾಗಿ ನಂಚಿದ್ದ 18,000 ಲೀಡ್ ಭಾರತೀಯ ಜನತಾ ಪಾರ್ಟಿನ ಗೆನ್ನ ನಂಚದು ಕೆಲಸನ ಮಲ್ತೇರು ಯಾನು ಕುಡಂಜಿತ್ವಿಯೇ ಈ ಬೆಳ್ತಂಗಡ್ಡು ಓಲು ನಮ್ಮ ಕರ್ನ ಸರ್ತಿ ಆಯ್ನಂಚಿನ ರಸ್ತೆಯಲ್ಲೇನು ಉಂತಾದನಂದುವೇ ಕಾಂಗ್ರೆಸ್ ಸರ್ಕಾರ ತುಲೆ ಡೋಂಗಿ ಬಂಡೇರು ತಾರೆ ಹಾಕಿದ ನೀರಿನ ಅಜ್ಜೇರು ಸ್ವಾಮಿ ಯಾನಾಕೆ ಇಜ್ಜಿ ಇನಿ ಪತ್ರಕರ್ತೆರ್ಲ ಮೂಲಲೇರು ದಾಖಲೆ ಸಮೇತ ಏನು ಎದುರು ದೀಪ ನಿಕ್ಲೆ ಶಿಲಾನ್ಯಾಸ ಮಲ್ತದು ಕಾಮಗಾರಿ ಶುರು ಮಲ್ತನಂಚಿತ್ನ 20 ಕೋಟಿ ರೂಪಾಯಿದ ರಸ್ತೆದ ಕಾಮಗಾರಿನೇನು ಉಂತಾದನಂದ್ವೇ ರಕ್ಷಿಸುವರ ಮೇರ್ನ ಕಾಂಗ್ರೆಸ್ ಸರ್ಕಾರ ಈರು ಓಲು ಬತ್ತದ ಮಾಧ್ಯಮದ ಎದುರು ಓಲು ಬತ್ತದ ಚರ್ಚೆ ಬತ್ತಾರಂದ ಯಾನು ದಾಖಲೆ ಸಮೇತ ಈರ್ನ ಮೋನದ ಎದುರು ದೀಪ ಬಿಜೆಪಿ ಸರ್ಕಾರದ ಅವಧಿಡ ಆಯ್ನಂಚಿತನ ಟೆಂಡರ್ ಆಯ್ನಂಚಿತನ ಪ್ರಕ್ರಿಯೆಯನ್ನು ನಿಖಲ್ ಉಂತಾದ ಜರಂದು ಈರ್ ಪನ್ಲೆ ಯಾನು ಉಂತಾದರಂದು ಯಾನು ತೋಚ್ಪಾವೆ ನನ್ನ ಸುಮಾರು 25 ಕೋಟಿ ರೂಪಾಯಿದ ಚುನಾವಣೆಗೆ ಆಜಿ ತಿಂಗಳು ತುಂಬು ಆರ್ಡರ್ ಆಯ್ನ ಕಾಮಗಾರಿಲಿ ಮುರಣಿ ಮರೋಡಿ ಇಡ್ಲ ಪಂಡೇರು ನಾರಾವಿಡ್ಲ ಪಂಡೇರು 400 ಕೋಟಿ ರೂಪಾಯಿದ ಶಿಲಾನ್ಯಾಸ ಮಲ್ತದೇರು 400 ಕೋಟಿ ಅತ್ತಿ ಯಾನ್ ಶಿಲಾನ್ಯಾಸ 25 ಕೋಟಿದ ಮಲ್ತಾನೆ ಸತ್ಯ ಯಾನ್ ಸುಳ್ಳು ಬಣ್ಣದ ರಾಜಕೀಯ ಅನ್ಬುಜಿ 25 ಕೋಟಿದ ಮಲ್ತದನ ದಾಯ ಮಲ್ತದನ ಕೇಂಡ ನಮ್ಮ ಸರ್ಕಾರ ಪುನಗ ಆಜಿ ತಿಂಗಳು ತುಂಬು ಆರ್ಡರ್ ಏನಂಚಿತ್ನ ಈ ವರ್ಕಲ್ಲಿ 25 ಕೋಟಿದ ನಿಖಲೇನಿ ಓಲೋಲು ಊರುಡು ಶಿಲಾನ್ಯಾಸದ ಬಾಕಿ ಆತಂದ ಅವು ಆ ದುಡ್ಡನ್ನ 25 ಕೋಟಿ ರೂಪಾಯಿದೇನು ಆರ್ಡರ್ ಐನೇ ನಿಖಲ್ ಕ್ಯಾನ್ಸಲ್ ಮಲ್ತೀಜಾರ್ ಅಂತ ಪಂಡದ ಈರ್ ಪನ್ಲೆ ಯಾನ್ ಮಲ್ತದೆ ಅಂತ ಪಂಡದ ಈರ್ನ ಮೋನೆದ ಎದುರು ಪತ್ವೆ
ವಿಶ್ವಾಸದೀವನ್ನು ನಮ್ಮ ಕಾರ್ಯಕರ್ತರು ಓವು ಮಾತ ಟೆಂಡರ್ ಆತನ ಅವು ನೂದೇಕು ನೂದು ನನ್ನ ಒಂಜಿ ವರ್ಷದಲ್ಲಿ ಆ ಕೆಲಸ ಕಾರ್ಯ ಎಲ್ಲ ಮುಗಿಪುಂಡು ಓವು ಮಾತ ಅನುದಾನ ಆರ್ಡರ್ ಅದು ಟೆಂಡರ್ ಆವಂದೆ ಕ್ಯಾನ್ಸಲ್ ಈ ಕಾಂಗ್ರೆಸ್ ಸರ್ಕಾರ ಮಲ್ತದನ್ನ ಯಾನು ಎದೆಗಾರಿಕೆ ಪನ್ಪೆ ಇನ್ನಿಕ್ಕೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಮುಂದಿನ ಅವಧಿಡು ಈ ಜಿಲ್ಲೆದ ಸಂಸತ್ ಸದಸ್ಯರ ಆಪೇರು ಆರ್ನೊಟ್ಟಿಗೆ ಸೇರೊಂದು ಓವು ಮಾತ ಟೆಂಡರ್ ಆವಂದಕ್ಕೆ ಕ್ಯಾನ್ಸಲ್ ಮಲ್ತಾರ ಐನು ಪೂರ್ಣಗೊಳಿಸುವಂಚಿನ ಕೆಲಸ ನಾನು ಬ್ರಿಜೇಶ್ ಚೌಟರ್ನೊಟ್ಟಿಗೆ ಸೇರಿದು ಮಲ್ಪೆ ಬಂದಿನ ವಿಶ್ವಾಸದ ಮಾತನ್ನು ಬಂದ ರಕ್ಷಿಶ್ವರ ಮೇರೆ ಇರು ಚುನಾವಣೆದ ಸಂದರ್ಭ SC ಕಾಲೋನಿಗೆ ಪೋಯಿನ್ನೆ ಯಾನ್ SC ನಕಲ ಪರ ಯಾನ್ ನಿಕ್ಲೆಗೆ ಅವು ಮಲ್ಪೆ ಯಾನ್ ನಿಕ್ಲೆಗೆ ಒಂದು ಮಲ್ಪೆ SC ಸಮುದಾಯದಕ್ಕಲಿ ಎಲ್ಲಂಜಿ ಓಟುಗು ನಿಕ್ಲ ಇಲ್ಲಡೆ ಬನ್ನಾಗ ಆಕ SC ಸಮುದಾಯದಕ್ಕಲ ಇಲ್ಲಡೆಗೆ ಪೋದು ನಮ್ಮ ಕಾರ್ಯಕರ್ತರು ಪನೋಡು ಈ ತಾಲೂಕು ಒಂಜಿ ಅಂಬೇಡ್ಕರ್ ಭವನ ನಿರ್ಮಾಣ ಆವಡು ಆ ಅಂಬೇಡ್ಕರ್ ಭವನ ಇಂಚೆ ಪೋಡು ಒಂದು ಕೆಂಡ ದೇಶಕ್ಕೆ ಮಾದರಿ ಆದಿಪನಚಿಂದ ಒಂಜಿ ಅಂಬೇಡ್ಕರ್ ಭವನ ಬೆಳ್ತಂಗಡಿ ನಿರ್ಮಾಣ ಆವಡು ಪನ್ಪನಚಿಂದ ಸಂಕಲ್ಪ ಅಂದೆತೊಂದು ಬೆಳ್ತಂಗಡಿದ ಇತ್ತದ ತಾಲೂಕು ಕ್ರೀಡಾಂಗಣನ ಆ ಅಂಬೇಡ್ಕರ್ ಭವನ ನಿರ್ಮಾಣಗೆ ತಾಲೂಕು ಕ್ರೀಡಾಂಗಣ ದೆತ್ತದ ಸಮಾಜ ಕಲ್ಯಾಣ ಇಲಾಖೆಗೆ RTC ಮಲ್ಪಾದ ಕೋಟ ಶ್ರೀನಿವಾಸ್ ಪೂಜಾರ ಸಮಾಜ ಕಲ್ಯಾಣ ಇಲಾಖೆದ ಮಂತ್ರಿ ಆದ ಪುನಗ ಈ ತಾಲೂಕು ಗೊಂಜಿ ಅಂಬೇಡ್ಕರ್ ಭವನ ನಿರ್ಮಾಣ ಆವಡನ್ನು ಪಂಡದು 80 ಕೋಟಿ ರೂಪಾಯಿ ಬಿಡುಗಡೆ ಮಲ್ತಿದ್ದೀರಿ ಏತು 80 ಕೋಟಿ ರೂಪಾಯಿ ರಕ್ಷೇಶ್ವರ ಮೇರೆ ಈರ್ನ SC ಮೋಕೆ ಇರೆಗೆ SC ಸಮುದಾಯದ ಬಗ್ಗೆ ಪ್ರೀತಿ SC ನಕ್ಲೆ ನಾನು ಅಂಚ ಮಲ್ಪೆ ಇಂಚ ಮಲ್ಪೆ ಅಂತ ಇತ್ತಂದಾಂಡ ಈರ್ನ ಸರ್ಕಾರ ಅಂಬೇಡ್ಕರ್ ಭವನ ಕೋರ್ನಚಿಂದ 80 ಕೋಟಿನ ತಡೆ ಹಿಡಿಯು ನಚಿಂದ ಕೆಲಸ ಮಲ್ಪೆದಿಂದ ಬೆಳ್ತಂಗಡಿದ SC ಸಮುದಾಯ ನೆನ್ನ ಇಲ್ಲಡೆ ಬಂದಾಗ ಕಾಂಗ್ರೆಸ್ ತಕ್ಲೆಗೆ ಪ್ರಶ್ನೆ ಮಲ್ಪಡು SC ಸಮುದಾಯಗೋಸ್ಕರ ಆ ಭಾವನೆಗೋಸ್ಕರ ಶಾಸಕರ ದೀನಂಚಿಂದ 80 ಕೋಟಿನ ಉಂತ ಇರತ್ತ ನಿಕ್ಲೆಗೆ ಈ ಸರ್ತಿ ಎಂಗ್ಲು ಓಟು ಪಾಡು ಜಾನ್ ಪನ್ಪುನಚಿಂದ ನಿರ್ಣಯನ ಬೆಳ್ತಂಗಡಿ ತಾಲೂಕು SC ಸಮುದಾಯ ಮಲ್ಪಡು ಶೇಖರ್ ಕುಕ್ಕೇಡಿಯರು SC ಸಮುದಾಯಕ್ಕೆ ಯಾನೇ ನಾಯಕ ಏನು ಪನ್ಪೇರು ಅದೇ ರಾಮು ಈರು ಶೇಖರ್ ಕುಕ್ಕೇಡಿಯರು ಈರು SC ಸಮುದಾಯಕ್ಕೆ ನಾಯಕರಿಂದಾಂಡ ಇರೆಗೆ ತಾಕತ್ತಿತ್ತಂದಾಂಡ ಈರ್ನ ರಕ್ಷಿಸುವರ ಮೇರಡ ಪಂಡದು ಎಂಕ್ಲೆಗೆ ಬತ್ತನಂಚಿನ 80 ಕೋಟಿನ ಈರು ದಾಯ ತಿಂದರು ದಾಯ ಕೊರ್ಜಾರು ಎಂದು ಪನ್ಪುನ ಪ್ರಶ್ನೆಯನ್ನು ಪಾಡ್ನ ತಾಕತ್ತು ಇರೆಗೆ ತಿಂದಾಂಡ ಈರೇನು SC ಸಮುದಾಯದ ಲೀಡರ್ ಎಂದು ಎಂಕ್ಲೋತೋನು ಇನಿ ತಾಲೂಕುಡುಪುನಂಚಿನ ಜವನೇರು ಈ ಸರ್ತಿದ ಕಾಂಗ್ರೆಸ್ ತಗಲು ಓಟ್ ಕೇಂದ್ರ ಬಂದಾಗ ಒಂದು ಪ್ರಶ್ನೆ ಮಲ್ಪೋಡು ಬೆಳ್ತಂಗಡಿದ ತಾಲೂಕುದ ಶಾಸಕರು ಕರ್ನಾವಧಿಡು ಬೆಳ್ತಂಗಡಿ ಒಂದು ಸುಸಜ್ಜಿತವಾದ ಕ್ರೀಡಾಂಗಣ ಬೋರ್ಡು ಸಾವಿರಾರು ಜನ ಕಬಡ್ಡಿ ಆಟಗಾರನಕ್ಲೆಗೆ ಸ್ಫೂರ್ತಿ ಆಪನಂಚಿನ ಒಂದು ಕಬಡ್ಡಿ ಕ್ರೀಡಾಂಗಣ ವಾಲಿಬಾಲ್ ಆಟಗಾರನಕ್ಲೆಗೆ ಶಕ್ತಿ ಆಪನಂಚಿನ ಒಂದು ವಾಲಿಬಾಲ್ ಕ್ರೀಡಾಂಗಣ 100 ಮೀಟರ್ ಟ್ರ್ಯಾಕ್ 800 ಮೀಟರ್ ಟ್ರ್ಯಾಕ್ದ ಒಂದು ಸುಸಜ್ಜಿತವಾದ ಕ್ರೀಡಾಂಗಣ ನಿರ್ಮಾಣ ಆವಡು ಪಂಡದು ನಮ್ಮ ಬೆಳ್ತಂಗಡಿದ ಹುಣಸೆ ಕಟ್ಟೆಡು ಸುಮಾರು 1 ಎಕರೆ ಜಾಗನ ರಿಸರ್ವ್ ಮಲ್ತ ಐಕ್ ಸನ್ಮಾನ್ಯ ಮುನಿರತ್ನರು ಸಚಿವರಾದಿಪುನಂಚಿನ ಸಂದರ್ಭ 10 ಕೋಟಿ ರೂಪಾಯಿ ಬಿಡುಗಡೆ ಮಲ್ತು ಕೊರಿಯರು ಏತು 10 ಕೋಟಿ ತಾಲೂಕುಡು ಇನಿ ಸ್ಪೋರ್ಟ್ಸ್ಗೂ ಎಂಗ ಒಂಜಿ ಎಂಗ್ಲ ತಾಲೂಕುಡು ಒಂಜಿ ಮರಲಿತ್ತಂಡು ಯಾನು ಸ್ಪೋರ್ಟ್ಸ್ ಆಂಡಲ ಪೋಪುನು ಏನಾರ್ದು ಏತಾಪುನು ಜವನೀರು ನಮ್ಮ ಜವನೀರು ಅಂತ ಕೊರೊಂದು ಬರ್ತದೆ ಚುನಾವಣೆ ಕೈತಾಲ್ ಬಂದಾಗ ಇನ್ವಿಟೇಷನ್ ಒಂಜಿ ಬೇತೆ ಬುಧರು ಶುರುವಾನು ಹೌದು ಬೆಸ್ಟ್ ಫೌಂಡೇಶನ್ ರಕ್ಷಿಸುವರ ಮುನ್ ಯಾನೇನು ಈ ಜನದಲ್ಲ ಒಂಜಿ ಒಯ್ತು ದುಡ್ಡು ಕೊರ್ಪಣದ ನಂಚ ಜವನೀರು ಕೊರ್ಪೇರಿ ಅಂತ ಯಾನೊಂಜಿ 2-3 ಕ್ರೀಡಾ ತಂಡದ ಕೇಂಡೆ ಎನ್ನಡೆ ಬತ್ತೇರು ಒಂಜಿ 2 ಸರ್ ಒಂಜಿ ಫಸ್ಟ್ ಪ್ರೈಸ್ ಕೊರಡು ಅವು ಏತು ಒಂಜಿ 25 ಸರ ಅವು ಕೊರ್ಪೇನೊಂಡೆ ಅದು ಮರೆ ಕರ್ನ ಅವಧಿಡು ಆ ಇನ್ವಿಟೇಷನ್ ಒಂಜಿ ಬೆಸ್ಟ್ ಫೌಂಡೇಶನ್ ಒಂಜಿ ಪುದರಿತ್ತನದು ಏತ್ ಕೊರ್ತೀರಿ ಇಜ್ಜಿ ಸರ್ ಅವ್ರು ಬತ್ತನಿ ಎಂಗ್ಲು ಫೋಟೋ ಬುರದೆತ್ತ 2,000 ರೂಪಾಯಿ ಕೊರ್ದು ಪೋಯಿರು ಎಂದು ಬೊಕ್ಕ ಈ ಸರ್ತಿ ಬುಧರು ಹೊಡಿ ಉಂಡು ಅವು ಬರ್ಚಿ ಸರ್ ಎಂಕ್ಲಿಗೆ 2,000 ಬರ್ಚಿ ಈರು ಎಂಕ್ಲಿಗೆ ಏಪ ಇತ್ತಿನಲ್ಲ ಈರು ಎಂಕ್ಲೊಟ್ಟಿಗೆ ಉಲ್ಲ ರಂಚದು ಯಾನು ಈರ್ನೊಟ್ಟಿಗೆ ನೆಪ್ಪೇನು ಪ್ರಾಯಶಃ ಅಂಚಿತ್ನ ಸ್ಪೋರ್ಟ್ಸ್ ಕ್ಲಬ್ ದಕ್ಕಲ್ಲ ಬೆಳ್ತಂಗಡಿ ದಕ್ಕಲ್ಲ ಯೋಚನೆ ಮಲ್ಪಡು ಅಣ್ಣ ಎಂಕ್ಲೆಗೆ ಶಕ್ತಿ ಆಪನಂಚಿನ ದೃಷ್ಟಿಡಿ ಬೆಳ್ತಂಗಡಿದ ಶಾಸಕರು ತಾಲೂಕು ಕ್ರೀಡಾಂಗಣಕ್ಕೆ 10 ಕೋಟಿ ದಿಯರತ್ತ ಐನಿ ನಿಕ್ಲು ಕ್ಯಾನ್ಸಲ್ ಮಲ್ತಾರತ್ತ ಈರಕ್ಕೆ ಸ್ಪೋರ್ಟ್ಸ್ಗೆ ಇನ್ನು ಗೆಸ್ಟ್ ಆದ ಬರ್ಪಾರಂದಾಂಡ ಕ್ರೀಡಾಭಿಮಾನಿ ಕ್ರೀಡಾಪಟುಲ್ನ ಬಗ್ಗೆ ಈರಿಗೆ ಪ್ರೀತಿ ಇತ್ತಂದಾಂಡ ಸುರುಕ 10 ಕೋಟಿನ ರಿಲೀಸ್ ಮಲ್ಪವನಂಚಿನ ಎದೆಗಾರಿಕೆ ನೀರು ತೋಚ್ಪಾಲೆ ಏನು ಬಂದ ಸವಾಲನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ನಮ್ಮ ಪಾಡೋಡು ಪ್ರಾಯಶಃ ಇನಿ ಬೆಳ್ತಂಗಡಿಡು ಒಂಜಿ ಬಾರಿ ಪೊರ್ಲುದ ಶಾಲೆ ಮಲ್ಪಡು ಪಿದಡಿ ನೆಣ್ಣನ್ನ ಅವು ಮಾದರಿ ಶಾಲೆ ಇಂಚೆ ಪೊಡು ಕೆಂಡ ಇಡೀ ದೇಶದ ಅಂಚಿನ ಮಾದರಿ ಶಾಲೆ ಇಪ್ಪರ ಬಲ್ಲಿ ಇಂದು ಪಂಡದು ಡೆಲ್ಲಿಗೆ ಅರವಿಂದ್ ಕೇಜ್ರಿವಾಲ್ ಒಂಜಿ ಬಾರಿ ಪೊರ್ಲುದೊಂಜಿ ಸರ್ಕಾರಿ ಶಾಲೆ ಮಲ್ದೇರು ಯಾನು ಮೂಜಿ ಸರ್ತಿ ಡೆಲ್ಲಿಗೆ ಪೋದು ಅರವಿಂದ್ ಕೇಜ್ರಿವಾಲ್ ಮಲ್ತನಂಚಿದ್ನ
ಆ ಒಂಜಿ ಶಾಲೆನ ತೂದು ಬತ್ತೆ ನೇಡ್ದಿಲ 10 ಬಟ್ಟೆ ಎಡ್ಡೆ ಪೋಡು ನಮ್ಮ ತಾಲೂಕುಡು ಗೂಗಲ್ಡ್ ಸರ್ಚ್ ಮಲ್ಪನಾಗ ಗೌರ್ಮೆಂಟ್ ಮಾಡೆಲ್ ಸ್ಕೂಲ್ ಓಲು ಅಂದ್ಕೊಂಡು ನಾವು ಬೆಳ್ತಂಗಡಿ ತೋವೋಡು ಬೆಳ್ತಂಗಡ್ಡು ಓಲು ಅಂದ್ಕೊಂಡ ಅರಸಿನ ಮಕ್ಕಿ ಡಾವಡು ಶಿಬಾಜೆ ಸುಶೀಲಾ ಅರಸಿನ ಮಕ್ಕಿ ರೆಕ್ಕ ಕಳೆಂಜ ಕಯರ್ ತಡ್ಕದ ಜೋಕ್ಲೆಗೆ ವಿದ್ಯಾಭ್ಯಾಸ ಒಂಜಿ ಎಡ್ಡೆ ಕೇಂದ್ರ ಆವಡು ಪಂಡದು ಸುಮಾರು 25 ಕೋಟಿ ರೂಪಾಯಿದ ಒಂದು ಆರ್ಡರ್ ಮಲ್ಪೆ ರಕ್ಷಿಸ್ವರ ಮೇರೆ ಇರ್ನ ಬೆಸ್ಟ್ ಫೌಂಡೇಶನ್ 4 ಪುಸ್ತಕ ಕೊರೊಂದು ಬತ್ತಾರತ್ತೀರಿ ಚುನಾವಣೆ ಹಿಡ್ದು ಮಂಗೆ ಮಲ್ಪರೆ ಇತ್ತೆ ಆ ಬೆಸ್ಟ್ ಫೌಂಡೇಶನ್ ಓಲೊಂದು ಕೇಂದ್ರ ಟಾರ್ಚ್ ಬಂಡಲೊಂದು ಅಜ್ಜಿ ಬೆಸ್ಟ್ ಲೆಜ್ಜಿ ವೇಸ್ಟ್ ಲೆಜ್ಜಿ ಆ ಚುನಾವಣೆ ಹಿಡ್ದು ತುಂಬ ಆ ಜೋಕಲ್ನ ಕೈಗೆ 4 ಪುಸ್ತಕ ರಡ್ಡು ಪೆನ್ನು ಕೊರೊಂದು ಬತ್ತಾರದ ಯಾನು ಶಿಕ್ಷಣ ಪ್ರೇಮಿ ಇರೇಗ ನಿಜವಾಯಿನ ಶಿಕ್ಷಣ ಪ್ರೇಮಿಂದ ಅಂಡ ಅರಸಿನ ಮಕ್ಕಿಗೆ ಬಿಡುಗಡೆ ಆಯ್ನ 25 ಕೋಟಿ ರೂಪಾಯಿ ನೀರು ರಿಲೀಸ್ ಮಲ್ಪಲೆ ಇರ್ನ ಫ್ಲೆಕ್ಸ್ ಮಾಡಿದ ಅರಸಿನ ಮಕ್ಕಿನ ಇರೇಗ ಅಭಿನಂದನೆ ಕೋರ್ಪಣಂಜಿನ ಕೆಲಸ ಎಂಕಲ್ ಮಲ್ಪ ಯಾನೈಟ್ ರಾಜಕೀಯ ಮಲ್ಪುಜಿ ಸುಶೀಲಾ ಶಿಬಾಜೆ ಅರಸಿನ ಮಕ್ಕಿ ರೆಕ್ಕ ಕಳೆಂಜದ ಇಲ್ಲಿಲ್ಲ ದಕ್ಕಲು ಕಾಂಗ್ರೆಸ್ ದಕ್ಕಲು ಬನ್ನಕ್ಕೆ ನೋಡು ಬಡವರಿನ ಜೋಕುಲು ಎಂಕ್ಲೆಗೆ ಓದ್ಯಾರಗೋಸ್ಕರ 25 ಕೋಟಿ ರೂಪಾಯಿ ಶಾಸಕರ ಕನತನ ಚಿನ್ನ ಅನುದಾನ ನಿಖಲು ತಡೆ ಹಿಡಿದಾರದ ನಿಖಲಿಗೆ ಈ ಸರ್ತಿ OTG ಪನ್ಪುನೇನು ಆ ಮಾತ ಗ್ರಾಮದ ಮತದಾರರ ಪನ್ಪುನಂಚಿನ ಸಂಕಲ್ಪನೆ ಈ ಸರಿದ ಚುನಾವಣೆ ನಿಖಲು ಮಲ್ಪಡು ಪ್ರಾಯಶೈನಿ ಇದು ಪೂರ ಯೋಜನೆಯನ್ನು ಅನುಷ್ಠಾನ ಮಲ್ಪನಂಚಿನ ದೃಷ್ಟಿ ಕೆಲಸ ಕಾರ್ಯನ ಮಲ್ತೇನೆ ಮುರಣಿ ರಕ್ಷಿಸುವವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಭೆಟ್ಟು ಬಂಡೇರಿಗೆ ಹಿಂದುತ್ವ ಪಾತ್ರನ ನಳಿನ್ ಕುಮಾರ್ ಕಟೀಲ್ರಿಗೆ ಗೇಟ್ ಪಾಸ್ ಕೊರಿಯರು ಹಿಂದುತ್ವ ಪಾತ್ರನ ಚಿನ್ನ ಪ್ರತಾಪ್ ಸಿಂಹ ನಾಯಕರಿಗೆ ಪ್ರತಾಪ್ ಸಿಂಹರಿಗೆ ಗೇಟ್ ಪಾಸ್ ಕೊರಿಯರು ಹಿಂದುತ್ವ ಪಾತ್ರನ ಅನಂತ್ ಕುಮಾರ್ ಹೆಗ್ಡೆಗೆ ಗೇಟ್ ಪಾಸ್ ಕೊರಿಯರು ಹಿಂದುತ್ವ ಪಾತ್ರನ CT ರವಿಗೆ ಗೇಟ್ ಪಾಸ್ ಕೊರಿಯರು ಎಲ್ಲಂಜ ಹರೀಶ್ ಪೂಂಜಾಗೆ ಗೇಟ್ ಪಾಸ್ ಕೊರ್ಪೇರು ಎಂದು ರಕ್ಷಿಸುವವರ ಮೇಲೆ ಮುರಣಿ ಕಾರ್ಯಕರ್ತರನ್ನ ಸಭೆಟ್ಟು ಬಂಡೇರಿಗೆ ಅಣ್ಣ ಸ್ವಾಮಿ ಬುಕ್ವರಿಯಾಗಿ ಗೇಟ್ ಪಾಸ್ ಕೊರಿಯರು ಎಂದು ಪನ್ನಾಗ ಈರೊಂಚೂರು ಈರ್ನೇನು ಯೋಚನೆ ಮಲ್ಪೋಡು ನಳಿನ್ ಕುಮಾರ್ ಕಟೀಲ್ರೆ ಗೇಟ್ ಪಾಸ್ ಕೊರ್ನಾಡ ಸಂತೋಷಡು ಸ್ವೀಕಾರ ಮಲ್ತೀರಿ ಎನ್ನಂಚಿನ ನನಂಜಿ ಕಾರ್ಯಕರ್ತನ ಯಾನು ಗೆಂದಾವೆ ಅನ್ಪನ್ನ ಸಂಕಲ್ಪಡ ಸೀಟ್ ಬಿಡ್ದು ಕೊಡ್ತೀರಿ ಪ್ರತಾಪ್ ಸಿಂಹರು ಸೀಟ್ ಬಿಡಿದ್ದು ಅರೆ ಗೇಟ್ ಪಾಸ್ ಕೊರ್ನ ನನ್ನ ಕಾರ್ಯಕರ್ತನ ಗೆಂದಾವೆ ಪಂಡದ ಆರ್ಲ ಸೀಟ್ ಬಿಡ್ದು ಕೊರ್ದು ಕೆಂದಾರ ಪಣ ದೊಡ್ತೇರಿ ಅನಂತ್ ಕುಮಾರ್ ಹೆಗ್ಡೆಲ ಇನಿ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಅರೆಲ್ಲ ಲೋಕಸಭಾ ಕ್ಷೇತ್ರ ಗೆಂದಾವೆ ಅನ್ಪನ್ನ ಸಂಕಲ್ಪನೆ ತಂದಿರಿ CT ರವಿಲ ಇನಿ ಯಾನ್ ಗೆಂದು ಚಿನ್ಲ ಮಲ್ಲೆಜ್ಜಿ ಯಾನ್ ಪಕ್ಷ ರಾಜಕಾರಣ ಕೆಲಸ ಮಲ್ಪೆ ಅನ್ಪನ್ನ ಸಂಕಲ್ಪ ಅಂದೊಂದು ಗೇಟ್ ಪಾಸ್ ತೆತ್ತೊಂದು ಸಂಘಟನೆ ಕೆಲಸ ಮಲ್ಪೇರಿ ಇರ್ ಪನ್ನ ಭಾರಿ ಎಡ್ಡನ್ ಕೆಲವರಿಗೆ ಎನ್ನ ಇತಿಹಾಸ ಗೊತ್ತಿದೆ ಇನ್ನು ಪಂಡ್ರೆ ಒಂದು ಅವಕಾಶ ಅನ್ ಸುಧೀರ್ ಸುವರ್ಣರೆ ಯಾನ್ಲ ವಿದ್ಯಾರ್ಥಿ ಪರಿಷತ್ತಿನ ಕೆಲಸ ಮಲ್ತನಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೆ ಎನ್ನ ಇಲ್ಲೆಲ್ಲ ಸಂಘ ಕುಶಲಪ್ಪ ಗೌಡ್ರು ಬಂದಾಗ ಪನೊಂದಿಪ್ಪೇದಿರಿ ಹರೀಶ್ ಪುಂಜಿ ಮೂಲೆಡಿ ಇಲ್ಲಿ ಚಡ್ಡಿ ಬಾಡೋದು ಅವಳು ಉಂತೊಂದಿತ್ತೇನು ಕುಶಲಪ್ಪ ಗೌಡ್ರು ಎನ್ನೆಲ್ಲಡಿ ಬೈಠಕ್ಗೆ ಬಂದಾಗ ವಿದ್ಯಾರ್ಥಿ ಪರಿಷತ್ ಮೂಲಕ ಕೆಲಸ ಮಲ್ತನೆ ಏನು ಅಯೋಧ್ಯದ ಕರಸೇವೆಡು ಕುಶಲಪ್ಪ ಗೌಡ್ರನೊಟ್ಟಿಗೆ ಪ್ರತಾಪ್ ಸಿಂಹ ನಾಯಕರನೊಟ್ಟಿಗೆ ಕೃಷ್ಣಪ್ಪ ಗುಡಿಗಾರರನೊಟ್ಟಿಗೆ ಮೋಹನ್ ರಾವ್ ಕಲ್ಮಂಜನೊಟ್ಟಿಗೆ ಯಾನ್ನ ಅಯೋಧ್ಯೆ ಚಲಟ್ಟು 2nd ಇಯರ್ ಡಿಗ್ರಿಡು ಪೋದು ಯಾನ್ ಹಿಂದುತ್ವಗೋಸ್ಕರ ಕೆಲಸ ಮಲ್ತನ ಚಿನ್ನ ಕಾರ್ಯಕರ್ತ ಯಾನು ಪ್ರತಾಪ್ ಸಿಂಹ ನಾಯಕರನೊಟ್ಟಿಗೆ ಕುಶಲಪ್ಪ ಗೌಡ್ರನೊಟ್ಟಿಗೆ 4 ದಿನ ಕಾನ್ಪುರಡು ಜೈಲು ವಾಸ ಅನುಭವಿಸ ಚಿನ್ನ ಕಾರ್ಯಕರ್ತ ಯಾನು ಹಿಂದುತ್ವದ ಬಗ್ಗೆ ಹೆಂಗೆ ಬಂದ್ರೆ ಬರುಚಿವಿ ರಕ್ಷಿಶ್ವರ ಮೇರೆ ಎನ್ನ ಪಾರ್ಟಿ ಏನನ್ನೆಲ್ಲಂಜಿ ಗೇಟ್ ಪಾಸ್ ಕೊರ್ನಂದ ಸಾಮಾನ್ಯ ಕಾರ್ಯಕರ್ತನೆ ಬೆಳ್ತಂಗಡ್ಡು ಉಂತದ್ ಈರ್ನ ಎದುರುಡು ಉಂತದು 50,000 ಲೀಡ್ ಗೆಂದಾವನಂಚಿನ ಕಾರ್ಯಕರ್ತ ಯಾನು 50,000 ಲೀಡ್ ಗೆಂದವನ ಕಾರ್ಯಕರ್ತ ಯಾನು ಇರೇನು ಮಲ್ಲೇಶ್ವರಂ ಗೇಟ್ ಪಾಸ್ ಕೊರ್ನೇಕ್ಕೆ ಬೆಳ್ತಂಗಡಿಗೆ ಬರ್ತಾರೆ ಬೆಳ್ತಂಗಡಿ ಗೇಟ್ ಪಾಸ್ ಮುರಣಿ ಮತದಾರರು ಇರೇ ಕೊರಿಯರು ಅಣ್ಣ ಇರೇಗೆ ಪನ್ಪೆ ಮುರಣಿ ಇನ್ನು ಕೆಲವರಿಗೆ ಗೊತ್ತಿಜ್ಜಿ ಮುರಣಿ DK ಶಿವಕುಮಾರ್ ಧರ್ಮಸ್ಥಳ ಬತ್ತೀರಿ ನಲ್ಲಣ್ಣ ಧರ್ಮಸ್ಥಳ ಬತ್ತದು ಆರ್ನೊಟ್ಟಿಗೆ ರಕ್ಷೀಶ್ವರ ಮೇರನೊಟ್ಟಿಗೆ ತಾಲೂಕದ ಮಸ್ತ್ ಕಾಂಗ್ರೆಸ್ನ ಮಲ್ಲ ಹಿರಿಯ ಲೀಡರ್ ನಕಲು ಒಟ್ಟಿಗೆ ಪೋದಿತ್ತೀರಿ ಸನ್ನಿಧಿಡು ಚಾಪರ್ನಾಗ ಆ ಹಿರಿಯ ಕಾರ್ಯಕರ್ತ ಹಿರಿಯ ಲೀಡರ್ ಬಂಡರಿಗೆ ಇವರು ರಕ್ಷೀಶ್ವರಮ್ರ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಒಬ್ಬನೇ ಆಗಿ ಮಲ್ಲೇಶ್ವರಂನ ರೀತಿಯಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಪ್ಪಗ ಗೇಟ್ ಪಾಸ್ದೊಂದು ಸೂಚನೆ DK ಶಿವಕುಮಾರ್ ಕೊರಿಯರಿಗೆ ನೋಡ್ರಿ ಇವರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನೀವು ಹೋದರೆ ನಿಮಗೆ ಮುಂದಿನ ಚುನಾವಣೆಯಲ್ಲಿ ಕಷ್ಟ ಇದೆ ಅಂತ ಪನ್ಪನಚಿಂದ ಗೇಟ್ ಪಾಸ್ದ ಪ್ರಿಲಿಮಿನರಿ ಆರ್ಡ್ರನ್ನು ಇರೇಗೆ ತೆಗೆದಿಲ್ಲ ಎಂಕ್ಲೆಗತ್ತು ಮುರಣಿ DK ಶಿವಕುಮಾರ್ ಸೂಚನೆ ಕೊಡ್ತಾರೆ ನನನಿಕ ಮೂಲ ಬೆಲ್ತಂಗ ಡಾಪುಜಿ ನಂಜದ ಹೆಂಗೆ ಸ್ಪಷ್ಟತೆ ಉಂಟು ಕಾಂಗ್ರೆಸ್ದ ಕೆಲವರು
ರಕ್ಷಿಸುವರಮರನೊಟ್ಟಿಗೆ ತಿರುಗುನಕ್ಲು ಒಂಚೂರು ಯೋಚನೆ ಅಲ್ಪಲಿ ಎಲ್ಲಂಜಿಗೆ ಇರ್ನೊಟ್ಟಿಗೆ ಏರ್ಲಿಜ್ಜಿ ಆಕಲಿ ಯಾರು ಇರ್ನಿಜ್ಜಿ ಅರೇನು ಮುಲ್ತದ ಗೇಟ್ ಪಾಸ್ ಕಾಂಗ್ರೆಸ್ ಕೊರ್ಪುಣ್ ನೂದೆಕ್ಕು ನೂದು ಕೊರ್ಪುಣ್ ಏರು ಕೊರ್ಜೇರ್ನಲ್ಲ ಸಿದ್ದರಾಮಯ್ಯರಂತೂ ನೂದೆಕ್ಕು ನೂದು ಗೇಟ್ ಪಾಸ್ ಕೊರ್ಪುಣ್ ಅಂಚಿನ ತೀರ್ಮಾನನ ಬಿ.ಕೆ. ಹರಿಪ್ರಸಾದ್ ಏರಿಗ್ಲ ಮಲ್ತೇರು ರಕ್ಷಿಸುವರಮೇರಿಗ್ಲ ಮಲ್ತೇರು ಇನಿ ಬೆಳ್ತಂಗಡಿದ ಒಂಜಿ ಸಾಮಾಜಿಕ ಕಳಕಳಿದ ದೃಷ್ಟಿಡ್ ಕಳೆಂಜಡ್ ಯಾನೊಂಜಿ ರೈತರನ್ನ ಪರವಾದ ಹೋರಾಟಕ್ಕೆ ಪೋಯ ಇಡೀ ರಾಜ್ಯದ ಜನ ಹೆಂಗ ಅಭಿನಂದನೆಯನ್ನು ಸಲ್ಲಿಸಿರೋರಿ ರೈತಗೆ ಅರಣ್ಯ ಇಲಾಖೆ ತೊಂದರೆನಾಗ ಇರೋರಿ ಶಾಸಕರು ಜಿಲ್ಲೆದ ಶಾಸಕರು ಬೋದು ಉಂಚೇರ್ನಂಡ ನಿಖಿಲ್ ಅಂಚಿನ ಶಾಸಕರು ಬೋರ್ಡ್ ಒಂದು ಪಂಡದು ಇಡೀ ರಾಜ್ಯದ ಜನ ಸಂತೋಷ ಪಟ್ಟು ನಂಚಿನ ಕೆಲಸಕ್ಕೆ ಎಂಕಲ್ ಉಂತಾದ ಬತ್ತದು ಇಲ್ಲಿ ಕಟ್ಟಾದ ಬತ್ತ ನಂಚಿನ ಮರದಾನಿ ಹಿಡಿದು ಬುಕ್ಕ ರಕ್ಷಿಶ್ವರ ಮೆರಡ ಮುರಣಿ ಪಂಡೇರಿಗೆ ಭಾಷಣ ಲೋಲಾಕ್ಷ ಗೌಡ್ರಿಗೆ ಯಾನು ಇಲ್ಲಿ ಕಟ್ಟದ ಕೊರ್ಪೆ ಅನ್ ಕಳೆಂಜದಕಲ್ಲ ನೆನಪದಿಲೆ ರಕ್ಷಿಶ್ವರ ಮೇರು 309 ಸರ್ವೆ ನಂಬರ್ ಓಲು ಲೋಕಯಣ್ಣನ ಅಮ್ಮೇರು ಕೃಷಿ ಮಲ್ತೊಂದಿತ್ತೀರ ಲೋಕಯಣ್ಣನ ಅಮ್ಮೇರು ಲೋಕಯಣ್ಣನ ಅಜ್ಜರು ಕೃಷಿ ಮಲ್ತೊಂದಿತ್ತೀರ 105 ವರ್ಷದಿಂಚಿ ಕೃಷಿ ಮಲ್ತೊಂದಿತ್ತಿನ ಲೋಕಾಯಿ ಗೌಡ್ರನ್ನ ಆ ಫೌಂಡೇಶನ್ ಪಾಡ್ ನಂಚಿತ್ನ ಆ ಫೌಂಡೇಶನ್ ಜಾಗೆಡೆ ಈರಿ ಇಲ್ಲಿ ಕಟ್ಟದ ಕೊರಿಯರ್ ನಂಡ ಇರೆಗೆ ಯಾನು ಅಭಿನಂದನೆ ಯಾನು ಸಲ್ಲಿಸವ ಇರೆಗೆ ತಾಕತ್ತಿತ್ತಂಡ ಓಲು ಕಲಿಂಜದ ಲೋಕೇಗೌಡ್ರನ ಫೌಂಡೇಶನ್ ಅರಣ್ಯ ಇಲಾಖೆಯರು ದೆತ್ತಿದಾರ ಅವಲೇ ಈರು ತಾಕತ್ತಿತ್ತಂಡ ಇಲ್ಲಿ ಕಟ್ಟದ ಕೊರ್ಲಿ ಬೋಗಸ್ ರಾಜಕಾರಣ ಮಲ್ಪೆರ ಪೋಡ್ಚಣ್ಣ ಆನಿ ಜನಕ್ಕೆಲ್ಲ ಪರವಾದಿರೆಗೆ ಭಾವನೆ ಇತ್ತಂಡ ಐತ ಮನದಾನ ಹಿಡಿದು ಬೊಕ್ಕ ಯಾನು ಮರಣಿ ಕಳೆಂಜದ ಉಮಾಮಹೇಶ್ವರ ದೇವಸ್ಥಾನದ ಜಾಗಡುಂತದ್ದು ಬಂತೆ ಕುಶಲಪ್ಪಣ್ಣ ಆ ಸ್ವಲ್ಪ ಜನ ಅರಣ್ಯ ಇತ್ತೇರನ್ನು ಪನ್ಪುನಂಚಿನ ಪ್ರೂವ್ ಮಲ್ತಾರಂದಾಂಡ ಮಲ್ಪೋರಂದಾಂಡ ಸುಪ್ರೀಂ ಕೋರ್ಟ್ ಮುಟ್ಟಲ ಅಕಲ್ನ ಪರವಾದಿ ಅಕಲ್ನ ಇಲ್ಲದವರಿ ಮಗಲಕ್ಕೆ ಯಾನು ಸುಪ್ರೀಂ ಕೋರ್ಟ್ ಮುಟ್ಟ ನಿಖಲ್ನ ಪರವಾದ ಹೋರಾಟ ಮಲ್ಪೆ ಅಂತ ಪನ್ಪುನಂಚಿನ ಪಾತರಣಿ ಯಾನಿ ಪಂತೆ ನಿಖಲ್ ಕಾಂಗ್ರೆಸ್ ತಕ್ಕಲು ಆನಿಡ್ದು ಬೊಕ್ಕ ಅವಳು ಆ ಜಾಗ ಅರಣ್ಯ ಇಲಾಖೆಗೆ ಸೇರೋಡು ಹರೀಶ್ ಪುಂಜರ್ನ ಮರ್ಯಾದೆ ದೆಪ್ಪೋಡು ಅಂತ ಪಂಡದು ಆ ಸ್ವಲ್ಪ ಜನಕ್ಕೆ ರಾಜಕಾರಣದ ಉಪದ್ರನ ನಿಖಿಲ್ ಮಲ್ತೀಜರ್ ಅಂತ ಪಂಡದು ಉಮಾಮಹೇಶ್ವರ ದೇವಸ್ಥಾನ ನಡಬಹುದು ನಿಖಿಲ್ ಪ್ರಮಾಣ ಮಲ್ಪಲೆ ಯಾಲ್ನ ಪ್ರಮಾಣ ಬರ್ಪೆ ಈ ರೀತಿಯ ರಾಜಕಾರಣ ಬೆಳ್ತಂಗಡಿ ಮಲ್ಪನಂಚಿನ ಕೆಲಸ ಕಾರ್ಯ ನೀನು ಮಲ್ತೊಂದಿಲ್ಲೇರಿ ಇನ್ನು ಬೆಳ್ತಂಗಡಿ ತಾಲೂಕಿಗೂ ಯಾನು ಶಾಸಕ ಏನಾಯಿನ 100 ದಿನಟ್ಟು 106 ಕೋಟಿ ರೂಪಾಯಿ ಅನುದಾನ ಕನತ್ತೆ 106 ಕೋಟಿ ರೂಪಾಯಿ ಬಟ್ರೆ ಇನಿ 9 ತಿಂಗೋಲಾಂಡ್ ಈ ತಾಲೂಕಿಗೂ ಒಂಜೇ ರೂಪಾಯಿ ಅಭಿವೃದ್ಧಿಗೆ ಅನುದಾನ ಈ ಕಾಂಗ್ರೆಸ್ ಸರ್ಕಾರ ಕೊಡ್ತುಜಿ ಈ ಸರ್ತಿ ಓಟುಗೂ ಕಾಂಗ್ರೆಸ್ ತಕ್ಕಲು ಬಂದಾಗ ನಿಖಲಿಕ್ಕೆ ಏನೋಡ ಏನಂಚಿದ ಪ್ರಶ್ನೆ ಅಭಿವೃದ್ಧಿಗೆ ಎಂಕಲ ರೋಡ್ಗೂ ಎಂಕಲ ಶಾಲೆಗೆ ಎಂಕಲ ನೀರಿಗೆ ಈಗಲ ಅನುದಾನ ಕೊರಂದಂಚಿನ ಸ್ಥಿತಿಯನ್ನು ನಿರ್ಮಾಣ ಮಲ್ತಾರಂದ ಐಕ ಕಾಂಗ್ರೆಸ್ ಕಾರಣ ಆ ಕಾರಣಕ್ಕೋಸ್ಕರ ಈ ಸರ್ತಿದ ಚುನಾವಣೆ ಎಂಕಲ ಕಾಂಗ್ರೆಸ್ಗೆ ಮತ ಪಾಡು ಜಾನ್ ಪನ್ಪುನಂಚಿನ ನಿರ್ಣಯನ ಪನ್ಪಾನುಚಿನ ಕೆಲಸನ ನಮ್ಮ ಇಲ್ಲಿ ಇಲ್ಲಾಡ್ಪೋನಾಗ ನಮ್ಮ ಮಲ್ಪುನಂಚಿನ ಅನಿವಾರ್ಯತೆ ಉಂಡು ರಾಶೈನಿ ಯಾನ್ ಜಾಸ್ತಿ ಬಾತೇರೆ ಬೋಬುಜಿ ನಮ್ಮ ಇನಿ ಇಲ್ಲಿಲ್ಲಡೆ ಮತಯಾಚನೆ ಮಲ್ಪೆರೆ ಪೋನಾಗ ಪನ್ನೋಡ ಏನಂಚಿನ ವಿಷಯ ನರೇಂದ್ರ ಮೋದಿಯರು ಕೃಷಿ ಸನ್ಮಾನ 7,000 ರೂಪಾಯಿ ಕೊರ್ಪೇರು ಇದೆ ನಿಖಿಲ್ ಬನ್ನೋಡು 6,000 ರೂಪಾಯಿ ನರೇಂದ್ರ ಮೋದಿಯರು ಕೃಷಿ ಸನ್ಮಾನ 6,000 ರೂಪಾಯಿ ಕೊರ್ಪೇರು ಬೆಳ್ತಂಗಡಿಗೆ 31,181 ರೈತರ ನಕ್ಲಿಗೆ ಪದರಾಡ್ ಕಂತಡು 95.791 ಕೋಟಿ ರೂಪಾಯಿ ದುಡ್ಡು ಬೆಳ್ತಂಗಡಿ ತಾಲೂಕದ ರೈತರ ನಕಲ ಅಕೌಂಟ್ಗೆ ಜಮೆ ಆಯ್ತು ಬೆಳೆ ವಿಮೆ ಬೆಳ್ತಂಗಡಿ ತಾಲೂಕದ ರೈತರ ನಕಲಿ ಫಸಲ್ ಬಿಮಾ ಯೋಜನೆ 18,200 ಸ್ವಲ್ಪ ರೈತರ ನಕಲಿಗೆ 2022 2023 2018 ಮುಟ್ಟ 47,919 ರೈತರ ನಕಲ ಖಾತೆಗೆ 106 ಕೋಟಿ ರೂಪಾಯಿ ಇನಿ ರೈತರ ನಕಲ್ನ ಬೆಳ್ತಂಗಡಿ ತಾಲೂಕದ ಅಕೌಂಟ್ಗೆ ಬೂರ್ನಂಚಿನ ವ್ಯವಸ್ಥೆ ಆತನ ಬೆಳ್ತಂಗಡಿ ತಾಲೂಕದ ಕಲ್ನೆಗೆ ಆಯುಷ್ಮಾನ್ ಭಾರತ್ ಯೋಜನೆ 3,227 ಜನಕ್ಕೆ ಸುಮಾರು 79 ಕೋಟಿ ರೂಪಾಯಿ 79 ಲಕ್ಷ ರೂಪಾಯಿನ ಆಯುಷ್ಮಾನ್ ಭಾರತ್ ಯೋಜನೆ ಮೂಲಕ ಬೆಳ್ತಂಗಡಿ ತಾಲೂಕದ ಆ ಬಂಧುಲೆಗೆ ಕೊರ್ಪುನಂಚಿನ ವ್ಯವಸ್ಥೆ ಮಲ್ತೇರಿ ರಾಶಾಯಿ ನಮ್ಮ ಈತೆ ಯೋಚನೆ ಮಲ್ಪಡು ನರೇಂದ್ರ ಮೋದಿಯರು ಕೊರ್ನಂಚಿನ 6 ರೂಪಾಯಿಗೆ ಯಡಿಯೂರಪ್ಪ ಏತ್ ಕೊರಿಯರು 4,000 ಕೊರಿಯರು ಕಾಂಗ್ರೆಸ್ ಸರ್ಕಾರ ಬತ್ತಿ ಬುಕ್ಕ ಈ 4,000 ಉಂತವನಂಚಿನ ಬೇಲೆ ಮಲ್ತೇರಿ
ರೈತರ ನಕಳ ನಿಖಿಲ್ ಕೇನೋಡು ರೈತರ ನಕಳ ನಮ್ಮ ಕಾರ್ಯಕರ್ತರು ಪೋದು ಪನ್ನೋಡು ಅನ್ನ ಇರೆಗೆ ಯಡಿಯೂರಪ್ಪರು 4,000 ಕೊರಂತೀನಿ ನೀನು ಕಾಂಗ್ರೆಸ್ ಮುಂತಾದ ಪನ್ಪುನಂಚಿನ ಮನವರಿಕೆ ನಿಖಿಲ್ ಮಲ್ಪಡು ಹೈನುಗಾರಿಕೆಗೆ ಪ್ರೋತ್ಸಾಹಧನ ಕೊರಂದಿತ್ತರು ಬಿಜೆಪಿ ಸರ್ಕಾರ ಇನಿ ಹೈನುಗಾರಿಕೆದ ಪ್ರೋತ್ಸಾಹಧನ ನೀನು ಕಾಂಗ್ರೆಸ್ ಸರ್ಕಾರ ಉಂಟದನ್ನ ಪನ್ಪುನೇನು ಇಲ್ಲಿ ಇಲ್ಲಡೆ ಪನ್ನೋಡು ಇನಿ ಕೃಷಿ ವಿದ್ಯಾನಿಧಿ ಕೃಷಿಕರನ ಚೋಕಲೆಗೆ ವಿದ್ಯಾಭ್ಯಾಸಕ್ಕೋಸ್ಕರ ಬೊಮ್ಮಾಯಿ ಸರ್ಕಾರ ಕೃಷಿ ವಿದ್ಯಾನಿಧಿ ಕೊರದಿತ್ತು ಐನು ಈ ಸರ್ಕಾರ ಬರ್ತದ ಉಂಟಾದನಂದು ಪನ್ಪುನೇನು ಕೃಷಿಕರಿಗೆ ಪನ್ಪುನಂಚಿನ ಕೆಲಸನ ಮಲ್ಪೋಡು ನಾನು ಎಂಕೆಲ್ಲ ತಾಲೂಕು ಒಂಜಿ ವಿಜಯೇಶ್ವರ ಭಾರಿ ಮಲ್ಲ ಒಂಜಿ ಐನು ಹೆಂಚಿನ ಪಂಡು ನಾನು ತಪ್ಪಾಪುಂಡು ಭಾರಿ ಮಲ್ಲ ಒಂಜಿ ಅಭಿವೃದ್ಧಿದ ಕೆಲಸ ಉಂಡು ಹೋಗೇಂಡ ಎನ್ನ ಊರ್ದ ಶಾಲೆ ಅನ್ನು ಎಂಗ್ಲು ಕರ್ನಾವತಿ ಏತು ಶಾಲೆಗೆ ಅನುದಾನ ಕೊರ್ರೆ ಅಪ್ಪನ ಆತು ಕೊರ್ತನು ನಾಗೇಶ್ವರಿ ಶಿಕ್ಷಣ ಸಚಿವರಾದಿಪ್ಪನಾಗ ವಿವೇಕ ಶಾಲಾ ಕೊಠಡಿ ಇಂದು ಪನ್ಪನಂಚಿನ ಒಂದು ವಿಶೇಷ ಯೋಜನೆಯನ್ನು ಅನುಷ್ಠಾನ ಕಾಣುತ್ತೀರಿ ಒಂಜಿ ವಿಧಾನಸಭಾ ಕ್ಷೇತ್ರಕ್ಕೆ 40 ಕ್ಲಾಸ್ ರೂಮ್ ಪ್ರತಿ ವರ್ಷ ಕೊರ್ಪುನಂಚಿನ ಯೋಜನೆ ನಮ್ಮ ತಾಲೂಕಿಗೂ 40 ಲೆಕ್ಕ 10 ವರ್ಷ ಬತ್ತುಂಡ 400 ಕ್ಲಾಸ್ ರೂಮ್ ಆತು ಗ್ರಾಮೀಣ ಪ್ರದೇಶದ ಪೂರ ಶಾಲೆಲೆಗಿಲ್ಲ ಕ್ಲಾಸ್ ರೂಮ್ ಆತು ಕಾಂಗ್ರೆಸ್ದ ಕಾರ್ಯಕರ್ತರು ಫೀಲ್ಡ್ಗೆ ಬಂದಾಗ ಇಲ್ಲದಕ್ಲೆಗೆ ಕೇನೇರ ಪನೋಡು ಆನಿ ಬಿಜೆಪಿ ಸರ್ಕಾರ ಕೊರನಂಚಿನ ವಿವೇಕ ಶಾಲಾ ಕೊಠಡಿನ ಉಂತಾದು ಇನಿ ತೋರುನಂಚಿನ ಶಾಲೆಲೆಗೆ ಮಾಡಿಗೆ ದುಡ್ಡಿಜ್ಜಿ ಟೈಲ್ಸ್ಗೆ ದುಡ್ಡಿಜ್ಜಿ ಶಾಲೆದ ಅಭಿವೃದ್ಧಿದ ದೃಷ್ಟಿಡು ಗ್ರಾಮೀಣ ಪ್ರದೇಶದ ರೈತರ ಜೋಕುಲು ಕಲ್ಪನಂಚಿನ ಆ ಸರ್ಕಾರಿ ಶಾಲೆದ ಯೋಜನೆಯನ್ನು ಉಂತಾಯಿನಕಲ್ ಕಾಂಗ್ರೆಸ್ ತಕ್ಕಲ ಪನಪನಂಚಿನ ನೆನಪುನು ಆ ಇಲ್ಲದ ಬಂಧುಲೆಗೆ ಮುಟ್ಟವನಂಚಿನ ಕೆಲಸ ಮಲ್ಪಡು ಚುನಾವಣೆ ತುಂಬು ಕಾಂಗ್ರೆಸ್ ತಕ್ಕಲು ಬಂದಿರು 10 kg ಅಕ್ಕಿ ಸಿದ್ದರಾಮಯ್ಯ ಬನ್ನಿ ನಮ್ಮ ಇನ್ನೇ 10 kg ಬತ್ತನೆ ಇಂಚಿನ ನರೇಂದ್ರ ಮೋದಿಯರ್ ಕೊರ್ಪುನ 5 kg ಅರಿ ಇತ್ತೆನಿಕ್ಲೇ ಬರ್ಪುನ 5 kg ಅರಿ ನರೇಂದ್ರ ಮೋದಿಯರ್ ಕಡಪುಣ್ಣ ಐಕ್ ಸಿದ್ದರಾಮಯ್ಯರನ್ನ ಪಟ್ಟು ನಾನೊಂದು 5 kg ನಾನು ದುಡ್ಡು ಕೊಡ್ತೇನೆ ನಾನು ಎಲ್ಲಿ ಹೇಳಿದ್ದೇನೆ ಅಕ್ಕಿ ಕೊಡ್ತೇನೆ ಅಂತೇಳಿ ದುಡ್ಡು ಕೊಡ್ತೇನೆ ಆಂಡಪ್ಪ ದುಡ್ಡನ್ನ ಕೊಡ್ತಾರ ಮುರಣಿ ಅವು ಪತ್ರಿಕೆಯಿಂದ ಹಿಂಗೆ ಗೊತ್ತಿಜ್ಜಿ ಮನೋಣ್ಣ ಒಂಜಿ ಪತ್ರಿಕೆ ಮೈಸೂರದ ಪಡೆದಿದ್ದೀರಿ ಮೈಸೂರದ ಒಂಜಿ ಜಿಲ್ಲೆಗೆ 5 kg ಅರಿತ ದುಡ್ಡು ಪಾವತಿ ಆವಂದೆ ಸುಮಾರು 52 ಕೋಟಿ ರೂಪಾಯಿ ಒಂಜಿ ಜಿಲ್ಲೆದ ಬಾಕಿ ಉಂಡು ನಿಖಿಲಿಲ್ಲಡೆ ಪೋದವರ ಅಕೌಂಟ್ ಚೆಕ್ ಮಲ್ಪಲೆ ಏರೇರ್ನ ಅಕೌಂಟ್ಗೆ 5 kg ಅರಿತ ದುಡ್ಡು ಬೈದಿನ ಪನ್ಪುನೆಲ್ಲ ಇಲ್ಲಿಲ್ಲಡೆ ಪೋನಾಗ ನಿಖಿಲಿಕ್ಕೆ ಏನೋಡು 5 kg ಅರಿತ ದುಡ್ಡು ಬೈದು ಜಿಂದಾಣ ನಿಖಿಲೇನು ಕಾಂಗ್ರೆಸ್ ತಕ್ಕಲು ಮಂಗೆ ಮಲ್ತದೇರ ಪನ್ಪುನೆಲ್ಲ ನಮ್ಮ ಪನ್ಪುನಂಚಿನ ಕೆಲಸ ಮಲ್ಪೋಡು ಇತ್ತೆ ಹೆಂಗ ಮುರಣಿ 2-3 ಜನ ಅಮ್ಮ ನಕ್ಲು ಬತ್ತೀರಿ 8 ವರ್ಷ 7 ವರ್ಷದಾಗಲು ಪ್ರತಾಪರೆ ದಾದಮ್ಮ ಕೆಣ್ಣೆ ಅಣ್ಣ ಇಂಕ್ಲಿಗೆ 3 ತಿಂಗೋಲಾಂಡು ವೃದ್ಧಾಪ್ಯ ವೇತನ ಬರೊಂದಿಜ್ಜಿ ವಿಧವ ವೇತನ ಬರೊಂದಿಜ್ಜಿ ಸ್ವಾಮಿ ಆತ ಗತಿಗೇಟಕ್ಕೆ ನಿಖಿಲ್ ಈ ಕಾಂಗ್ರೆಸ್ ಸರ್ಕಾರ ದಯ ಮಲ್ಪರೆ ರಕ್ಷಿಸಿವರ ಮರಿ ಪ್ರತಿ ಒಂಜಕ್ಕೆ ಎಂಕ್ಲು 7,000 ಜನಕ್ಕೆ ಗೃಹಲಕ್ಷ್ಮಿ ಕೊರಿಯಾ ಅಂತ ಪನ್ಪುಣ ಒಂಜಿ ಅಂಕಿಅಂಶ ಪನ್ಪರತ ಎಲ್ಲಂಜಿ ಪ್ರೆಸ್ ಮೀಟ್ ಇಡು ಪನ್ಲೆ ಬೆಳ್ತಂಗಡಿ ತಾಲೂಕುಡು 7 ಜನಕ್ಕೆ ವೃದ್ಧಾಪ್ಯ ವೇತನ ಬರ್ಪುಜಿ 7 ಜನಕ್ಕೆ ವಿಧವ ವೇತನ ಬರ್ಪುಜಿ 7 ಜನಕ್ಕೆ ಎಂಚೆಂಚಿನ ಸರ್ಕಾರದ ಯೋಜನೆಯಲ್ಲಿ ಬರ್ಪುಜಿ ಅಂತ ಪನ್ಪುನವರ ಪನ್ಲೆ ನಿಖಿಲಿಗೆ ಮಾನವ ಮರ್ಯಾದೆ ಇತ್ತಂದಾಂಡ ಆ ಹಿರಿಯಕ್ಲೆ ಕೊರ್ಪುನಂಚಿನ ದುಡ್ಡನ್ನು ಪ್ರಾಮಾಣಿಕವಾದ ಕೊರ್ಪುನಂಚಿನ ಕೆಲಸ ನಿಖಿಲ್ ಮಲ್ಪಡಿತ್ತು ರಾಜಕಾರಣದ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನಿಖಿಲ್ ಭಾಗ್ಯನೇ ಅನೌನ್ಸ್ ಮಂತಂದಿಲ್ಲ ರೀ ರಾಜಶೈನಿ ಎಂಗ್ಲು ಗೃಹಲಕ್ಷ್ಮಿ ಕೊರ್ನ ಭಾರಿ ಖುಷಿ ಎಂಗ್ಲೆ ಅಕ್ಕನಕ್ಲೆ ಒಂಜಿ ಶಕ್ತಿ ಹಾಪುಂಡು ಭಾರಿ ಖುಷಿ ಹೆಂಗೆ ಅಂಡ ಸಮಸ್ಯೆ ಎಂಜಿನ ಅಂದ್ ಬಂಡ ಒಯ್ಕ ಮಾತ್ರ ರೇಟ್ ಜಾಸ್ತಿ ಆತಂಡು DDPಗೆ 1% ಇದ್ದೀನಿ ಇದು 5% ಅಂಡ್ ರಿಜಿಸ್ಟ್ರೇಷನ್ ಮಲ್ಪೋಡು ಅದನ್ನ ಒಂಜಿ ಅಗ್ರಿಮೆಂಟ್ ಮಲ್ಪೋಡು ಅದನ್ನ ಬ್ಯಾಂಕ್ ಸಾಲದ ಎತ್ತದು ಆ ಸಾಲದ ರಿಜಿಸ್ಟ್ರೇಷನ್ ಮಲ್ಪೋಡು ಅಂಡ ದುಮ್ಮ 1% ಇದ್ದೀನಿ ಇದು 5% ಅಂಡ್ ವಿಲ್ಗೆ ದುಮ್ಮ 500 ರೂಪಾಯಿ ಇದ್ದು ಇತ್ತೆ 1,000 ರೂಪಾಯಿ 500% ಜಾಸ್ತಿ ಪ್ರಮಾಣ ಪತ್ರ ದತ್ತೊಂಡ ದಂಡ ತುಂಬ 20 ರೂಪಾಯಿ ಇತ್ತು ಇತ್ತೆ ಈಗ 100 ರೂಪಾಯಿ ಪವಡ ಪಟೋರ್ನಿ ಕೊರೋಣ ದಂಡ ತುಂಬು 100 ರೂಪಾಯಿ ಇತ್ತು ಇತ್ತೆ 500 ರೂಪಾಯಿ ಐತೊಟ್ಟಿಗೆ ಕ್ವಾರ್ಟರ್ಗಳ 40 ರೂಪಾಯಿ ಜಾಸ್ತಿ ಆತ ಈತ ಪೂರ 1 ಕೋಟಿ ಹಿಡಿದು ದೆತ್ತೊಂದು ಎಂಗ್ಲ 2,000 ರೂಪಾಯಿ ಕೊರ್ಪ ಅಂದ ಪನ್ಪನ ನ್ಯಾಯನ ಸ್ವಾಮಿ ಈ ರೀತಿದ ವಂಚನೆದ ರಾಜಕಾರಣ ಕಾಂಗ್ರೆಸ್ ತಕ್ಕಲು ಮಲ್ತೊಂದುಲ್ಲೇರು ಅಂತ ಪನ್ಪನೇನು ಇಲ್ಲಿ ಇಲ್ಲಡೆ ಪೋನಾಗ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರು ಎಲ್ಲಂಜಿದ ಚುನಾವಣೆ ನಂಗೆ ಮಾರಿ ಮಲ್ಲ ಒಂದು ಅವಕಾಶ ನೀನು ಇಲ್ಲಿಲ್ಲಡೆ ಮುಟ್ಟವನಚಿಂದ ಕೆಲಸ ನಮ್ಮ ಮಲ್ಪನಚಿಂದ ಅನಿವಾರ್ಯತೆ ಉಂಡು ಪನ್ಪನೇನ ಪನೊಂದು ಪ್ರಾಯಶಃ ಇನಿ ಬೆಳ್ತಂಗಡಿದ ವಿಧಾನಸಭಾ ಕ್ಷೇತ್ರ SC ಸಮುದಾಯ ST ಸಮುದಾಯ ಮಲ್ಲ ಪ್ರಮಾಣ ಉಂಡು SC ಮುಖ ST ಸಮುದಾಯದಕ್ಕಲ್ಲಿ ಇಲ್ಲಡೆ ಪೋನಾಗ ನಿಖಿಲ್ ಪನೋಡು
2022-23ಗೂ 11,000 ಕೋಟಿ ರೂಪಾಯಿ SC ಸಮುದಾಯದ ಅನುದಾನ, 23-24ದ 14,000 ಕೋಟಿ ರೂಪಾಯಿ ಅನುದಾನನ ಐನು ವಿಡ್ರಾ ಮಲ್ತದೆ. ಐನು ಪಿರತ್ ತಂದು ಏರೆ ಕೊರಿಯರ್ ಗೊತ್ತುಂಡ. ನಮ್ಮ ಬಂಧುಗಳು, ನಮ್ಮ ಸೋದರರು ಮುಸಲ್ಮಾನ ಸಮಾಜಕ್ಕೆ 10,000 ಕೋಟಿ ರೂಪಾಯಿ SC ಸಮುದಾಯದ ST ಸಮುದಾಯದ ದುಡ್ಡನ್ನು ಕೊರನಂಚಿನ ಕೆಲಸ ಮಲ್ತನಕಲ್ ದ್ವೇ ಕಾಂಗ್ರೆಸ್ ಸರ್ಕಾರ ಅಂತ ಪನ್ಪುನೇನು SC ಸಮುದಾಯದ ನಡುಟ್ಟು ST ಸಮುದಾಯದ ನಡುಟ್ಟು ಪನ್ಪುನಂಚಿನ ಕೆಲಸ ಕಾರ್ಯಕರ್ತರು ಅದು ನಮ್ಮ ಮಲ್ಪನಂಚಿನ ಅವಶ್ಯಕತೆ ಉಂಟು. ಪ್ರಾಯಶಃ ಇನಿ ನಮ್ಮ ಜಾಸ್ತಿ ಪಾತಿರುಜಿ ಬ್ರಿಜೇಶ್ವರ ನಳಿನ್ ಪಾತಿರಲ್ಲೇರು ಕಡೇಕ ರಕ್ಷಿಸುವರ ಮೇರೆ ಮುರಣಿ ಪದ್ಮರಾಜರು ಬಂತೀರಿ. ಹಿಂದುತ್ವದ ಭದ್ರಕೋಟೆಯನ್ನು ನಾವು ಛಿದ್ರಗೊಳಿಸ್ತೇವೆ ಅಂತ ಐನಾರನ ಮಿಗ್ಗೆ ಮೂಲು ರಕ್ಷಿಸುವರ ಮೇಲೆ ಪುನರುಚ್ಚಾರ ಮಾಡ್ತೀರಿ. ಹಿಂದೂ ಭದ್ರಕೋಟೆಯನ್ನು ಛಿದ್ರಗೊಳಿಸಬಂದು ರಕ್ಷಿಸುವರ ಮೇರೆ ಈರೆಗೆ ಪ್ರಾಯ ಇಲ್ಲ. ಈರ್ನ ಅಜ್ಜಿ ಇಂದಿರಾ ಗಾಂಧಿಲ ಹಿಂದುತ್ವನ ಪುಡಪೆರ ಪೋಯಿರು ಆರೇ ಪುಡೆಯರು. ಈರ್ನ ಅಜ್ಜಿಯರು ರಾಜೀವ್ ಗಾಂಧಿಲ ಪುಡಪೆರ ಪೋಯಿರು ಆರ್ಲ ಪುಡೆಯರು. ಸೋನಿಯಾ ಅಪ್ಪೆ ಬತ್ತೇರು ಅರೆಡ್ದು ಐಜಿ ಇತ್ತೆ ಒಂಜಿ ಪುನು ಜೋಕುಲ್ಡ ದುಂಬು ಯಾರು ಈ ಜೋಕರ್ ಯಾರು ಒಂದು ಕೆಂಡ ದುಂಬು ನಮ್ಮ ಕಾಲಡು ಸದಾನಂದರ್ನ ಕಾಲಡು ಚಾರ್ಲಿ ಚಾಪ್ಲಿನ ಪುದರ್ಪಣ ಅಂತ ಎಡ್ದ ಬಗ್ಗೆ ಎಂಕಲ್ನ ಪ್ರಾಯ ಬಂದಾಗ ಮಿಸ್ಟರ್ ಬೀನ್ ಅಂತ ಬನಂತ ಇತ್ತದ ಜೋಕುಲ್ಡ ಜೋಕರ್ ಏರ್ಕಂಡ ರಾಹುಲ್ ಗಾಂಧಿ ಅಂತ ಬಂದ್ಪೇರ ಅಂಚಿತ್ನ ರಾಹುಲ್ ಗಾಂಧಿಗೆ ಹಿಂದುತ್ವನ ಪುಡಪೆರ ಐಜಿ ಈರ್ನಂಚಿತ್ನ ಬಚ್ಚಗ ಈ ವಿಧಾನಸಭಾ ಕ್ಷೇತ್ರ ಇಡೀ ಜಿಲ್ಲೆದ ಹಿಂದುತ್ವನ ಚಿತ್ರಗೊಳಿಸಲು ಸಾಧ್ಯ ಐಜಿ. ಹಿಂದುತ್ವ ಅಂತ ಪನ್ಪುನವು ಎಂಕಲ ತಿಗಲಡಿ ಪುನವು ಎಂಗಲ ನಾಲಾಯಿಡಿ ಪುನಃ ಹತ್ತು ಹಿಂದುತ್ವ ಎಂಗಲ ತಿಗಲಡೆ ಪುನವು ಭಾರತೀಯ ಜನತಾ ಪಾರ್ಟಿ ಪರಿವಾರ ಸಂಘಟನೆ ಈ ಜಿಲ್ಲೆಡೆ ಹಿಂದುತ್ವಗೆ ಶಕ್ತಿಯಾದ ಹಿಂದೂ ಸಮಾಜನ ರಕ್ಷಣೆ ಮಲ್ಪುನವು ಲವ್ ಜಿಯಾದಾಂಡ ಭಾರತೀಯ ಜನತಾ ಪಾರ್ಟಿಯನ್ನು ವಿರೋಧ ಮಲ್ಪುನು ಗೋ ಹತ್ಯೆ ಎಂದಾಂಡ ಐಕ್ಯ ಕಡಬಗೆ 2 ಗಂಟೆಗೆ ಹೋದಾನ ಯಾನ್ ದಾಯಕುಲ್ದೆ ಬಂಡ ಎನ್ನ ತಿಗಲಡಿ ಹಿಂದುತ್ವ ಇಪ್ಪುನು ಹಿಂದೂ ಸಮಾಜಕ್ಕೆ ಓಲ ಆಘಾತ ಹಣ್ಣಲ್ಲ. ಭಾರತೀಯ ಜನತಾ ಪಾರ್ಟಿ ಹಿಂದೂ ಸಮಾಜವಾಗ ಒಂದು ಮಲ್ಪುನಂಚಿನ ಕೆಲಸ ನಿಖಿಲ್ನಂಚಿನ ಬಚ್ಚನಕಲಿ ಬೆಳ್ತಂಗಡಿಗತ್ತು ಜಿಲ್ಲೆಗೆ ಬತ್ತಂದಲ್ಲ ಹಿಂದೂನ ಮುಟ್ಟೆರೆ ಸಾಧ್ಯ ಇಜ್ಜಿ ಮಲ್ಪುನಂಚಿನ ಸಂದೇಶನ ಈ ಮೂಲಕ ಹೊರೆಯನ್ನು ಇಷ್ಟಪಡಬೆ. ಬಹುಶಃ ನಳಿನ್ ಕುಮಾರ್ ಕಟೀಲ್ರು ಈ ಲೋಕಸಭಾ ಕ್ಷೇತ್ರ ಸಂಸದರಾಯ ಬುಕ್ಕ ಬೆಳ್ತಂಗಡಿಗೆ ಅನನ್ಯವಾಯನಂಚಿನ ಅಭಿವೃದ್ಧಿ ಕೆಲಸ ಮಲ್ತೀರಿ. ಇತ್ತೆ ಪುಂಜಾಲ್ ಕಟ್ಟೆ ಹಿಡಿದು ಚಾರ್ಮಾಡಿ ಮುಟ್ಟ ಹಾಪನಂಚಿನ ರಸ್ತೆ ಸುಮಾರು 700 ಕೋಟಿ ರೂಪಾಯಿದ ಅಭಿವೃದ್ಧಿಗೆ ನಂಗೆ ಶಕ್ತಿಯಿಂದ ಇಂಜಾಯರು ಉಜಿರೆ ಹಿಡಿದು ಪೆರಿಯ ಶಾಂತಿ ಒಂಜಿ ನಮ್ಮ ಯೋಚನೆ ಅಲ್ಪಡು ರಾಷ್ಟ್ರೀಯ ಹೆದ್ದಾರಿಡು 25 ಕಿಲೋಮೀಟರ್ದ ಒಂಜಿ ರೋಡ್ ರಾಷ್ಟ್ರೀಯ ಹೆದ್ದಾರಿ ಅದು ಮೇಲ್ದರ್ಜೆಗೆ ಏರಿಸವನ ಅಂಚಿನ ಉದಾಹರಣೆ ಇಡೀ ದೇಶಡಿಜ್ಜಿ ಅಂಚಿನ ಒಂಜಿ ಉದಾಹರಣೆದ ಇತಿಹಾಸದ ಕೆಲಸ ಮಲ್ತು ಕೊಡ್తున్నారు ನಳಿನ್ ಕುಮಾರ್ ಕಟೀಲ್ರು. ಪೆರಿಯ ಶಾಂತಿ ಹಿಡಿದು ಉಜಿರೆ ಮುಟ್ಟದ ರಾಷ್ಟ್ರೀಯ ಆ ಒಂಜಿ 22 ಕಿಲೋಮೀಟರ್ದ ರೋಡ್ ರಾಷ್ಟ್ರೀಯ ಹೆದ್ದಾರಿ ಮಲ್ತದು. ಆರ್ನ ಅವಧಿ ಮುಗ್ಗಿನ ಉಲೈಡ್ ಸುಮಾರು 600 ಕೋಟಿ ರೂಪಾಯಿದ ಅನುದಾನ ನೀನು ಅಭಿವೃದ್ಧಿಗೋಸ್ಕರ ಈಗ ಕನತು ಕೊರ್ಪಣಂಚಿನ ಕೆಲಸ ಮಲ್ತೇರು. ಚಾರ್ಮಾಡಿ ಘಾಟಿ ನಮ್ಮ ಏಪಗಲ ಸಮಸ್ಯೆ ಇತ್ತು ನಳಿನನ್ನೇ ಏನನ್ನು 2 ಸರ್ತಿ ನಿತಿನ್ ಗಡ್ಕರಿ ನಡೆಯಲ್ಲ ತಂಬೋದು ಒತ್ತಡ ಪಾಡ್ದು ಚಾರ್ಮಾಡಿಡ್ದು ಕೊಟ್ಟಿಗೆಯರ ಪೋಪನಂಚಿನ ರಸ್ತೆಗಳ 700 ಕೋಟಿ ರೂಪಾಯಿ ಅನುದಾನದ ಇದು ಟೆಂಡರ್ ಪ್ರಕ್ರಿಯೆ ಆತನು ಪ್ರಾಯಶಃ ಸುಮಾರು 1,800 ಕೋಟಿ ಮುಟ್ಟ ಅನುದಾನ ರಾಷ್ಟ್ರೀಯ ಹೆದ್ದಾರಿ ಕೊರನಂಚಿನ ನಳಿನ್ ಕುಮಾರ್ ಕಟೀಲ್ರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ನಾನು ಈ ಸಂದರ್ಭದಲ್ಲಿ ಸಲ್ಲಿಸಬೆ. ಉಜ್ವಲ ಗ್ಯಾಸ್ ಯೋಜನೆ 22,000 ತೆಗೆದುಂದಾಂಡ ಐಕೆ ನಳಿನ್ ಕುಮಾರ್ ಕಟೀಲ್ರ ಕಾರಣ ಆತೀರಿ. ಉಜ್ವಲ ಗ್ಯಾಸ್ ಇಪ್ಪು ಕೃಷಿ ಸನ್ಮಾನ್ ಇಪ್ಪು ಅತಂದಂಡ ನಮ್ಮ ಫಸಲ್ ಬಿಮಾ ಯೋಜನೆ ಇಂಚಿನ ಕೇಂದ್ರದ ಇಂಚಿನ ಯೋಜನೆಯಿಂದ ಐನು ಮೂಲ ಅನುಷ್ಠಾನ ಮಲ್ಪನ ಕೆಲಸ ಮಲ್ತೇರಿ ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸೋದು. ಆರ್ನ ಉತ್ತರಾಧಿಕಾರಿಯಾದ ಜಕ್ಕಡ್ ಜವನಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೇನು ಅವ್ರ ಉತ್ತರಾಧಿಕಾರಿ ಮಲ್ದೇರಿ. ಯುವ ಮೋರ್ಚಾಡ್ ಕೆಲಸ ಮಲ್ತೇರಿ, ಪೇರೆಂಟ್ ಬಾಡಿಡ್ ಕೆಲಸ ಮಲ್ತೇರಿ, ಸೈನಿಕ ವ್ಯವಸ್ಥೆ ಸೈನಿಕ ಕೆಲಸ ಮಲ್ತನಾರು. ನಂಗೆ ಮಾತರೆಗಳ ವಿಶ್ವಾಸ ಉಂಡು ನರೇಂದ್ರ ಮೋದಿಯರ್ನ ದುಮ್ಮುದ ಆಡಳಿತದ ಅವಧಿಡು ಎಂಚ ನಳಿನ್ ಕುಮಾರ್ ಕಟೀಲ್ರು ಎಂಗ್ಲಿಗೆ ಆರ್ಥಿಕ ಅಭಿವೃದ್ಧಿದ ದೃಷ್ಟಿಡು ಶಕ್ತಿ ಆತರ ಎಂಕಲ್ನ ಕಾಂಗ್ರೆಸ್ ಸರ್ಕಾರ ಖಾಲಿ ಆತನ ಬ್ರಿಜೇಶ್ ಚೌಟ್ರೆ ಈರು ಮನಸ್ಸು ಮಲ್ತದು ಇಡೀ ತುಳುನಾಡದ ಹೆಬ್ಬಾಗಿಲು ವಿಧಾನಸಭಾ ಕ್ಷೇತ್ರ ಹೋಗ್ಕೊಂಡು ಬೆಳ್ತಂಗಡಿ ತುಳುನಾಡದ ಹೆಬ್ಬಾಗಿಲು ಬೆಳ್ತಂಗಡಿ ಅವು ಯಾವ ಜನ ಚಪ್ಪಾಳೆ ತಟ್ಟಂದ ನಾವು ನಮ್ಮನೆ ಆಪುನು ತುಳುನಾಡದ ಹೆಬ್ಬಾಗಿಲು ಬೆಳ್ತಂಗಡಿ ತುಳುನಾಡದ
ಅಭಿವೃದ್ಧಿನ ನನಲಾತ ತೋಡಾಯನಂಚಿನ ಪಶ್ಚಿಮ ಘಟ್ಟ ಐಪನಂಚಿನ ವಿಧಾನಸಭಾ ಕ್ಷೇತ್ರ ಬೆಳ್ತಂಗಡಿ ಕಾಂಗ್ರೆಸ್ ಸರ್ಕಾರ ದಾಲ ಕೊರೊಂದಿಜ್ಜಿ ಬ್ರಿಜೇಶಣ್ಣ ಈ ರೆಂಕ್ಲೆಗೆ ರೋಡುಗು ಶಾಲೆಗೂ ನೀರಾವರಿಗೂ ವಿದ್ಯುತ್ಗೂ ಬೋರುಗೂ ಶಕ್ತಿ ನೆಂಕಲೊಟ್ಟಿಗೆ ಜಿಂಜಾಲೆ ಇರೆಗೆ ಈ ಸರ್ತಿ ಅಜ್ಪೊಡ್ದು 70,000 ಲೀಡ್ ಗೊತ್ತುಕೊರ್ಪಣಚಿಂದ ಕೆಲಸನ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನ ಎಂಕಲ್ ಮಲ್ಪ ಬಂದಿನ ವಿಶ್ವಾಸನ ಈ ಸಂದರ್ಭ ವ್ಯಕ್ತಪಡಿಸದೆ ಪ್ರಾಯಶಃ ಇನಿ ನಂಗೆ ಪೂರ ಸ್ಟಾರ್ ಪ್ರಚಾರಕ್ಕೆ ನಂಗೆ ಅಗತ್ಯ ಇಜ್ಜಿ ನಂಗೆ ಏರು ಬಣ್ಣ ಬ್ರಿಜೇಶ್ ಚೌಟ್ರಿ ಬತ್ತಂಡೆ ಯಾವ ನಳಿನ್ ಗಣ್ಣಿ ಬರ್ಬೇನ ಎಂಗ್ಲ ಯಾವ ಹರಿಕೃಷ್ಣನ್ ಅವ್ರು ಬಾ ಅವ್ರು ಬತ್ತರ ಮಾತ ಅವನು ಬಾ ಕಾಂಗ್ರೆಸ್ ತಕ್ಲಿಗೆ ಸ್ಟಾರ್ ಪ್ರಚಾರಕ್ಕೆ ಏರು ಗೊತ್ತುಂಡ ಪಾಕಿಸ್ತಾನ್ ಜಿಂದಾಬಾದ್ ಪಾಡ್ನಂಚಿತ್ನ ನಾಸಿರ್ ಹುಸೇನ್ ವಿಧಾನಸೌಧ ಪಾಕಿಸ್ತಾನ್ ಜಿಂದಾಬಾದ್ ಪಾಡ್ನ ನಾಸಿರ್ ಹುಸೇನ್ ಸ್ಟಾರ್ ಪ್ರಚಾರಕ್ಕೆ ಮೆಕ್ಕಲು ರಾಜ್ಯಸಭಾ ಸದಸ್ಯನಗನೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಪಾಡಿಯರ್ನ ಓಲಾ ಮಿನಿ ತತ್ತದ ಪ್ರಧಾನಮಂತ್ರಿ ಮೆಕ್ಕಲು ಆಯರ್ನಂಡ ನಮ್ಮ ದೇಶನ ಪೂರ ಪಾಕಿಸ್ತಾನನ್ನೇ ಮಲ್ತು ಬಿಡುಪುನಂಚಿದ್ನ ಅಕಲ್ನ ಮನಸ್ಸಿಡ್ ವಿಭಜನೆ ಅಕಲ್ನ ಇಡೀ ಬ್ಲಡ್ ದೇಶ ವಿಭಜನದ ಅಂಶ ಇಪ್ಪುನಂಚಿದ್ನ ಒಂಜಿ ಪಾರ್ಟಿ ಒಂಜಿ ಪಾರ್ಟಿದ ಲೀಡರ್ ನಕಲಿ ಏರ್ಕೆಂಡ ಅವು ಕಾಂಗ್ರೆಸ್ದ ಲೀಡರ್ ನಕಲು ನಿಖಲ್ನ ದೇಶ ವಿಘಟನೆ ಈ ರೀತಿ ಮುಸ್ಲಿಂ ತುಷ್ಟೀಕರಣ ಈ ರೀತಿ ಪಾಕಿಸ್ತಾನಗೆ ಪರ ಘೋಷಣೆ ಪಾಡ್ನಕಲ್ನ ವಿರುದ್ಧ ಭಾರತೀಯ ಜನತಾ ಪಾರ್ಟಿದ ಬೂತ್ ಮಟ್ಟದ ಕಾರ್ಯಕರ್ತರು ಎಲ್ಲಂಜಿದ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಉತ್ತರನ್ನು ಕೊರ್ಪೇರು ಬಂದ್ಪಂಚಿನ ವಿಶ್ವಾಸದ ಪಾತ್ರ ಈ ಸಂದರ್ಭ ಪನೊಂದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಿಗೆ ಎಂಗ್ಲ ಅಜ್ಪ ಸಾರಡ್ದಲ್ಲ ಜಾಸ್ತಿ ಲೀಡ್ ದತ್ತು ಕೊರಡು ನಮ್ಮ ಆರು ಮುಲ್ತರದ್ದು ಪೋನಾಗ ಬಾರಿ ಖುಷಿಟ್ಟು ಪೋಡ್ದೆ ಅಂದ್ಕೊಂಡ ಎಂಗೆ 10,000 ಲೀಡನ್ನು ಬೆಳ್ತಂಗಡಿ ಹಿಡಿದು ದತ್ತು ಕೊರಪೇರು ಬಂದು ವಿಶ್ವಾಸ ಪೋಡ್ದಾಂಡ ರಡ್ಡು ಕೈ ದೆತ್ತು ಬನ್ನಡು ಭಾರತ್ ಮಾತಾ ಕೀ ದಾಲ ಅರ್ಜಿ ಮಾರ್ರೆ ಅವ್ಳು ಅಜ್ಜರೇಗ್ಲಕ್ಕೆ ನೋಡು ಪುಳ್ಳಿಗ್ಲಕ್ಕೆ ನೋಡು ರಡ್ಡು ಕೈ ದೆತ್ತು ಮಾಡ ಭಾರತ್ ಮಾತಾ ಕೀ ಭಾರತ್ ಮಾತಾ ಕೀ ನರೇಂದ್ರ ಮೋದಿ ಜಿ ಕಿ ನರೇಂದ್ರ ಮೋದಿ ಜಿ ಕಿ BS ಯಡಿಯೂರಪ್ಪ जी की DY विजयेंद्र जी की नलिन कुमार कटील जी की कैप्टन ब्रिजेश चौटा जी की ವಂದನೆಗಳು ಶ್ರೀಯುತ ಹರೀಶ್ ಪೂಜಾ ಅವರಿಗೆ. ಸಂಘದ ಸ್ವಯಂ ಸೇವಕನಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜ್ಯದ ಉದ್ದಗಲಕ್ಕೂ ರಾಜ್ಯಾಧ್ಯಕ್ಷರಾಗಿ ಸಂಚರಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಸಂಸದನಾಗಿ 3 ಅವಧಿಯಲ್ಲಿ 15 ವರ್ಷಗಳ ಕಾಲ ಅಭಿವೃದ್ಧಿಯ ಹರಿಕಾರನಾಗಿ ಸೇವೆಯನ್ನು ಸಲ್ಲಿಸಿದಂಥ ನಮ್ಮೆಲ್ಲರ ನೆಚ್ಚಿನ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಇದೀಗ ನಮ್ಮನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮತಕ್ಷೇತ್ರದ ಪದಗ್ರಹಣ ಮತ್ತು ಚುನಾವಣೆಯ ನಿಮಿತ್ತ ಸಂಪನ್ನಗೊಂಡಿರುವ ಈ ಕಾರ್ಯಕರ್ತರ ಸಮಾವೇಶದ ಜ್ಯೇಷ್ಠ ಅಧ್ಯಕ್ಷರಾದ ಅಲಂಕಾರ ಮಾಡಿರ್ತಕ್ಕಂಥ ಮಂಡಳದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಪುಟಾಣಿಯವರೇ, ಕಳೆದ 5 ವರ್ಷಗಳ ಅವಧಿಯಲ್ಲಿ ರಾಜ್ಯದ ಅತಿ ಕಿರಿಯ ಶಾಸಕನಾಗಿ ಒಬ್ಬ ಅತಿ ಹಿರಿಯ ಅಭಿವೃದ್ಧಿಶೀಲ ಶಾಸಕರಾಗಿ ಅತಿ ಹೆಚ್ಚು ಅನುದಾನಗಳನ್ನು ತರುವಂಥ ಕಾರ್ಯವನ್ನು ಮಾಡಿರ್ತಕ್ಕಂಥ ಶಾಸಕ ಮಿತ್ರ ಹರೀಶ್ ಪೂಂಜಾ ಅವರೇ, ನಿಕಟಪೂರ್ವ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಜಯಂತ್ ಕೋಟ್ಯಾನ್ ಅವರೇ, ಹಿರಿಯರು ಆದರಣೀಯರು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳೇ, ಹಿರಿಯರೇ, ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ, ನೂತನವಾಗಿ ಇವತ್ತು ಪದಗ್ರಹಣ ಸ್ವೀಕಾರ ಮಾಡಿರ್ತಕ್ಕಂಥ ಮತಗಟ್ಟೆಯಿಂದ ಮಂಡಳದವರೆಗಿನ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರು, ಕಳೆದ 3.5 ವರ್ಷಗಳ ಅವಧಿಯಲ್ಲಿ ಜಯಂತ್ ಕೋಟ್ಯಾನ್ ಅವರು ಈ ಕ್ಷೇತ್ರದಲ್ಲಿ ಸಂಘಟನಾತ್ಮಕವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ನಾನು ರಾಜ್ಯಾಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತಗಟ್ಟೆಯ ಅಧ್ಯಕ್ಷಗೆ ನಾಮಫಲಕ ಜೋಡಿಸಬೇಕು ಅಂತ ಯೋಚನೆ ಮಾಡಿದಾಗ ಅದನ್ನು ರಾಜ್ಯದಲ್ಲೇ ಒಂದು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರ್ತಕ್ಕಂಥ ಶಾಸಕ ಓರ್ವ ಹರೀಶ್ ಮಿತ್ರ ಅವರು, ಅಧ್ಯಕ್ಷರು ಜಯಂತ್ ಕೋಟ್ಯಾನ್ ಅವರು. ಮತಗಟ್ಟೆಯ ಅಧ್ಯಕ್ಷಗಳ ಮನೆಗೆ ಪಾದಯಾತ್ರೆಯಿಂದ ಮಾಡುವುದರ ಮುಖಾಂತರವಾಗಿ ಬಹಳ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಾರೆ.
ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಂಘಟನೆಯ ತಳಹದಿಯನ್ನು ಕಟ್ಟುವುದರ ಮುಖಾಂತರವಾಗಿ ಕಳೆದ ಚುನಾವಣೆಯಲ್ಲಿ ಒಂದು ಸಂಘಟನಾತ್ಮಕವಾಗಿರ್ತಕ್ಕಂಥ ಗೆಲುವನ್ನು ಇಲ್ಲಿ ತಂದುಕೊಡುವಂಥ ಕೆಲಸ ಆಗಿದೆ. ಜಯಂತ್ ಕೋಟ್ಯಾನ್ ಅವರ ಇಡೀ ತಂಡಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತು ಪುಟಾಣಿಯವರು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಜವಾಬ್ದಾರಿಯನ್ನು ಪುಟಾಣಿಯವರು ಹೊಂದಿದರು. ಆ ಸಂದರ್ಭದಲ್ಲಿ ನಾವು ಒಂದು ಹೊಸ ಕಲ್ಪನೆಯನ್ನು ಕಂಡಿದ್ದೆವು. ಮತಗಟ್ಟೆಯಲ್ಲಿ ಅಭ್ಯಾಸ ವರ್ಗ, ಮತಗಟ್ಟೆಯ ಸಮಿತಿಯ ಸಭೆಗಳು ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ವಿ. ಆಗ ಬಹಳ ಯಶಸ್ವಿಯಾಗಿ ಕುಶಾಲಪ್ಪ ಗೌಡರು ಅಧ್ಯಕ್ಷ ಆಗಿದ್ದರು ಅಂತ ನನ್ನ ನೆನಪು. ಆ ಕಾಲಘಟ್ಟದಲ್ಲಿ ಬಹಳ ಯಶಸ್ವಿಯಾಗಿ ಮತಗಟ್ಟೆಯ ಜವಾಬ್ದಾರಿಗಳಲ್ಲಿ ಪುಟಾಣಿಯವರು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದವರು. ಇವತ್ತು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅವ್ರ ಜೊತೆ ಎಲ್ಲ ಮತಗಟ್ಟೆಯ ಅಧ್ಯಕ್ಷರುಗಳು ಜವಾಬ್ದಾರಿಯನ್ನು ಹೊತ್ತಿದ್ರಿ. ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಗವಂತ ಶಕ್ತಿ ಕೊಡಲಿ, ಇನ್ನಷ್ಟು ಒಳ್ಳೆಯ ಕಾರ್ಯಗಳು ನಿಮ್ಮಿಂದ ಆಗಲಿ. ಹರೀಶ್ ಪುಂಜ್ ಅವರು ಶಾಸಕರಾದ ಮೇಲೆ ಒಬ್ಬ ಕ್ರಿಯಾಶೀಲ ಚಟುವಟಿಕೆಯ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನಗಳನ್ನು ತರತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ಸಣ್ಣ ಉದಾಹರಣೆಯನ್ನು ನಾನು ಹೇಳ್ತೇನೆ. ಕೋವಿಡ್ ಇಡೀ ದೇಶದಲ್ಲಿ ಬಂದಾಗ, ಜಗತ್ತಿನಲ್ಲಿ ಕೋವಿಡ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ಇವತ್ತು ಕಾಂಗ್ರೆಸ್ನವರು ಬಹಳ ವರ್ಷ ಈ ಕ್ಷೇತ್ರವನ್ನು ಆಳಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಘಟಕಗಳಿರಲಿಲ್ಲ. ಕೋವಿಡ್ ಒಂದು ಆಸ್ಪತ್ರೆಯಲ್ಲಿ ಬೇಕಾಗಿರ್ತಕ್ಕಂತಹ ಬೆಡ್ಗಳಿರಲಿಲ್ಲ. ಯಾಕಿದ್ರೆ ಉಲ್ಲೇಖ ಮಾಡಿದ ಕೇಳಿದ್ರೆ, ಬಹಳ ವರ್ಷಗಳ ಕಾಲ ಸುದೀರ್ಘ ಅವಧಿಯಲ್ಲಿ ಶಾಸಕರಾಗಿರ್ತಕ್ಕಂಥ ವಸಂತ್ ಬಂಗೇರ್ ಅವರು ಈ ಕ್ಷೇತ್ರದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಘಟಕ ಆಗಲಿ ಬೆಡ್ಗಳನ್ನು ಕೊಡುವಂಥ ವಿಫಲ ಆದ ಕಾರಣ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ಹಾಹಾಕಾರ ಆಯಿತು. ಆಗ ಅದನ್ನು ಎದುರು ನಿಂತು ಪೂರ್ಣವಾಗಿ ಯಶಸ್ವಿ ಮಾಡಿರ್ತಕ್ಕಂಥ ಶಾಸಕ ಯಾರು ಅಂತ ಕೇಳಿದ್ರೆ, ಕೇವಲ 15 ದಿವಸದಲ್ಲಿ ವ್ಯವಸ್ಥೆ ಮಾಡಿದವರು ಹರೀಶ್ ಪುಂಜ್ ಅವರು. ಅವತ್ತು ನಾವು ಬೇರೆ ಬೇರೆ ಕಂಪನಿಗಳ CSR ಫಂಡನ್ನು ಉಪಯೋಗ ಮಾಡಿ ಆ ಕಾರ್ಯವನ್ನು ಮಾಡಿದ್ವಿ. ಹೇಳಿದ್ರೆ ಕಳೆದ 5 ವರ್ಷಗಳ ಅವಧಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ ಯಾವುದು ಹೇಳಿದ್ರೆ ಅದು ಬೆಳ್ತಂಗಡಿ. ಅತಿ ಹೆಚ್ಚು ಗ್ರಾಮಗಳಿರ್ತಕ್ಕಂಥ ಕ್ಷೇತ್ರ ಯಾವುದು ಹೇಳಿದ್ರೆ ಬೆಳ್ತಂಗಡಿ. ಅತಿ ಹೆಚ್ಚು ರಸ್ತೆಗಳಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ರಸ್ತೆಗಳಿರ್ತಕ್ಕಂಥ ಕ್ಷೇತ್ರ ಯಾವುದು ಹೇಳಿದ್ರೆ ಬೆಳ್ತಂಗಡಿ. ಅತಿ ಹೆಚ್ಚು ಸಮಸ್ಯೆ ಇರತಕ್ಕಂಥ ಕ್ಷೇತ್ರ, ಫಾರೆಸ್ಟ್ ಇರತಕ್ಕಂಥ ಕ್ಷೇತ್ರ ಬೆಳ್ತಂಗಡಿ. ಇವತ್ತೆಲ್ಲವನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿ ಒಂದು ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿಯ ಕಾರ್ಯವನ್ನು ಮಾಡಿರ್ತಕ್ಕಂಥ ಶಾಸಕ ಹರೀಶ್ ಪುಂಜ್ ಅವರು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಜೊತೆಯಾಗಿ ಈ ಕ್ಷೇತ್ರದ ಕಾರ್ಯವನ್ನು ನಾವು ಮಾಡಿದ್ದೇವೆ. ನನಗೆ ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಅವರು ಕೊಟ್ಟಿದ್ದರು. ಬಂಧುಗಳೇ, ಇವತ್ತು ಲೋಕಸಭಾ ಚುನಾವಣೆ ಬಂದಿದೆ. ದೇಶದಲ್ಲಿ ಒಂದು ಪರಿವರ್ತನೆ ಗಾಳಿ ಬೀಸ್ತಾ ಇದೆ. 2024 ಏನು, ನಾವು 2014ರಲ್ಲಿ ಯೋಚನೆ ಮಾಡ್ತಿದ್ವಿ ಮುಂದೇನು, 2019ರಲ್ಲೂ ಮುಂದೇನು. ಆದರೆ 24ರಲ್ಲಿ ಚರ್ಚೆ ಇಲ್ಲ. ಮುಂದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದು ನಿಶ್ಚಯ. ಅತಿ ಹೆಚ್ಚು 400 ಸ್ಥಾನಗಳ ಅಂತರದಿಂದ ಈ ಸಾರಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ. ನಮ್ಮ ಕ್ಷೇತ್ರ ಏನು, ಚರ್ಚೆಗಳು ನಡೀತಾ ಇದ್ದಾವೆ. 100ಕ್ಕೆ 100% ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರು ಗೆಲುವನ್ನು ಸಾಧಿಸ್ತಾರೆ. ಅತಿ ಹೆಚ್ಚು ಅಂತರದಿಂದ ಗೆಲ್ತಾರೆ. ಆದರೆ ನರೇಂದ್ರ ಮೋದಿಗೆ ಕೊಡುಗೆ ಏನು? ಕಳೆದ 34 ವರ್ಷದಿಂದ ನಾವು ಗೆಲ್ತಾ ಇದ್ದೀವಿ. ಹಾಗಾಗಿ ಇದು ಕೊಡುಗೆ ಅಲ್ಲ. ಆದರೆ ಕೊಡುಗೆ ಏನು ಕೇಳಿದರೆ, ಯಾಕೆ ಕೊಡುಗೆ ಕೊಡಬೇಕು? ಭಾಳ ಸುಂದರವಾಗಿ ನಾನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಹರೀಶ್ ಪುಂಜ್ ಅವರು ಈ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಅನುದಾನಗಳ ಬಗ್ಗೆ ಹೇಳಿದ್ದಾರೆ. ಕಳೆದ 15 ವರ್ಷದಲ್ಲಿ ನಾನು ಸಂಸದ. ಅದರಲ್ಲಿ 5 ವರ್ಷಗಳ ಕಾಲ ಮನಮೋಹನ್ ಸಿಂಗರ ಕಾಲಘಟ್ಟದಲ್ಲಿ ನಾನು ಸಂಸದ, ವಿರೋಧ ಪಕ್ಷದ ಸಂಸದ. ಆಗ ಈ ಜಿಲ್ಲೆಗೆ ಬಂದ ಹಣ, UPA ಸರ್ಕಾರ ಕೊಟ್ಟ ಹಣ 4,500 ಕೋಟಿ. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಕೊಟ್ಟಿರುವ ಹಣ 1,13,000 ಕೋಟಿ ರೂಪಾಯಿಗಳು ಈ ಜಿಲ್ಲೆಯ ಅಭಿವೃದ್ಧಿಗೆ. 1,13,000 ಕೋಟಿ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಗೆ ನಮ್ಮ ಕೊಡುಗೆ ಇರಬೇಕು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಕಳೆದ ಬಾರಿ 2,73,000 ಮತಗಳ ಅಂತರದಿಂದ ಈ ಕ್ಷೇತ್ರ ಗೆದ್ದಿದೆ. ಈ ಬಾರಿ ಬ್ರಿಜೇಶ್ ಚೌಟ ಅವರನ್ನು 3.5 ಲಕ್ಷದ ಮತಗಳ ಅಂತರದಿಂದ ನಾವು ಗೆಲ್ಲಿಸಿಕೊಡ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಬೆಳ್ತಂಗಡಿ ಕ್ಷೇತ್ರ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕ್ಷೇತ್ರ. ಹಿಂದೆ ಇದು ಲೋಕಸಭಾ ಕ್ಷೇತ್ರ ಚಿಕ್ಕಮಗಳೂರಿಗೆ ಸೇರಿತ್ತು. ಶ್ರೀಕಂಠಪುರ ಗೆಲ್ತಾ ಇದ್ದದ್ದು ಯಾವ ಓಟಿನಿಂದ ಅಂತ ಹೇಳಿದ್ರೆ ಅದು ಬೆಳ್ತಂಗಡಿ ಕ್ಷೇತ್ರದ ಮತದಿಂದ ಅಂತ ಹೇಳುವಂಥದ್ದು ಉಲ್ಲೇಖ. ಮತ್ತೆ 3 ಬಾರಿ ಇದು ನನ್ನ ಕ್ಷೇತ್ರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭೆಗೆ ಸೇರಿತು. 3 ಬಾರಿಯೂ ನನಗೆ ಅತಿ ಹೆಚ್ಚು ಮತಗಳ ಅಂತರವನ್ನು ತಂದುಕೊಟ್ಟ ಒಂದು ಕ್ಷೇತ್ರ ಅದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ.
ಕಳೆದ ಬಾರಿ 1,06,000 ಮತಗಳನ್ನು ತಂದು ಕೊಟ್ಟಿದೆ. 1,06,000 ಮತಗಳನ್ನು ತಂದು. ಹಾಗಾಗಿ ಈ ಬಾರಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಹರೀಶ್ ಪೂಂಜಾ ಅವರು ಉಲ್ಲೇಖ ಮಾಡಿದ್ದಾರೆ, ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚು ಮತವನ್ನು ನೀವು ತಂದುಕೊಡ್ಬೇಕು, ಬ್ರಿಜೇಶ್ ಚೌಟ ಅವರನ್ನು ಗೆಲ್ಲಿಸಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತೇನೆ. ನಾನು ಹೆಚ್ಚು ಮಾತು ಆಟಕ್ಕೆ ಹೋಗುವುದಿಲ್ಲ. ಕಳೆದ 15 ವರ್ಷಗಳಲ್ಲಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ. ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಕಾರ್ಯದರ್ಶಿಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದರು. ನನ್ನನ್ನು ಕರೆದು ಹಿರಿಯರು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿದಾಗ ರಾಜಕಾರಣದ ಆಸಕ್ತಿ ಇಲ್ಲದಿದ್ರೂ ಸೂಚನೆ ಅಂತ ಹೇಳುವ ಕಾರಣಕ್ಕೋಸ್ಕರ ಚುನಾವಣೆ ನಿಂತು 3 ಬಾರಿ ನೀವು ಆಶೀರ್ವಾದ ಮಾಡಿದಿರಿ. ಆಶೀರ್ವಾದಕ್ಕೆ ಸರಿಯಾಗಿ ನಾನು 3 ಬಾರಿ ಗೆದ್ದಿದ್ದೇನೆ. ಕಳೆದ 15 ವರ್ಷಗಳಿಂದ ಈ ಕ್ಷೇತ್ರದ ಸಂಸದನಾಗಿ ಆಯ್ಕೆ ಮಾಡಿದ ಕೀರ್ತಿ ನಿಮ್ಮದು. ನಿಮಗೆಲ್ಲರಿಗೂ ನಾನು ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿದ್ದೇನೆ, ಆದರ್ಶದ ರಾಜಕಾರಣವನ್ನು ಮಾಡಿದ್ದೇನೆ. ಈ ಜಿಲ್ಲೆಯಲ್ಲಿ ಸುದೀರ್ಘಾವಧಿಯ ಸಂಸದ ಯಾರು ಕೇಳಿದರೆ ಎಲ್ಲ ಇತಿಹಾಸ ಇದ್ದರೆ ಅದು ನಳಿನ್ ಕುಮಾರ್ ಕಟೀಲ್, ಅದು ಉಲ್ಲೇಖ ಇದೆ. 15 ವರ್ಷಗಳ ಕಾಲ ನೀವು ಅವಕಾಶ ಕೊಟ್ಟು. ಮೊನ್ನೆ ಪಾರ್ಟಿ ನಿಶ್ಚಯ ಮಾಡಿದೆ, ಬ್ರಿಜೇಶ್ ಚೌಟ ಅವರನ್ನು ಮುಂದಿನ ಅಭ್ಯರ್ಥಿಯಾಗಿ ನಾನು ಸಂತೋಷಪೂರ್ವಕವಾಗಿ ಸ್ವಾಗತ ಮಾಡಿ ಅವರನ್ನು 3.5 ಲಕ್ಷದ ಮತಗಳ ಅಂತರದಿಂದ ಗೆಲ್ಲಿಸುವುದಕ್ಕೆ ನನ್ನ ಶತ ಪ್ರಯತ್ನಗಳನ್ನು ಮಾಡ್ತೇನೆ. ಬಹಳ ಸಂತೋಷಪೂರ್ವಕವಾಗಿ ಒಬ್ಬ ಸಮರ್ಥರಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದಾರೆ. ಅವರು ಸೇನೆಯಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿದವರು. ಸೇನೆ ಬಿಟ್ಟ ಮೇಲೂ ಭಾರತೀಯ ಕಾರ್ಯ ಮಾಡಬೇಕು ಅಂತ ಹೇಳಿ ಸಂಘದ ವಿಚಾರ ಪರಿವಾರದ ಜೊತೆ ಸೇರಿಕೊಂಡ್ರು. ಆ ನಂತರ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದಲ್ಲಿ ಕಾರ್ಯವನ್ನು ಮಾಡಿದರು. ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಇವತ್ತು ರಾಜ್ಯದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಮರ್ಥ. ನನಗೆ ವಿಶ್ವಾಸ ಇದೆ, ನಾವೇನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ತಂದಿದ್ದೇವೋ ಅದೆಲ್ಲವನ್ನು ಮುಂದುವರಿಸಿ ಒಂದು ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿಯ ಜಿಲ್ಲೆಯಾಗಿ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಬ್ರಿಜೇಶ್ ಚೌಟ ಅವರಿಗಿದೆ. ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತೇನೆ. ಹಾಗಾಗಿ ಹೇಳಿದೆ, ನಿಮ್ಮೆಲ್ಲರ ಆಶೀರ್ವಾದದಿಂದ 15 ವರ್ಷಗಳ ಕಾಲ ಈ ಜಿಲ್ಲೆಯ ಸಂಸದನಾಗಿದ್ದೆ. 5 ವರ್ಷಗಳ ಕಾಲ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದೇನೆ. ಸಹಜವಾಗಿ ಒಂದು ಶಿಸ್ತು ಮತ್ತು ಅನುಶಾಸನ ಬದ್ಧನಾಗಿ ನಾನು ಇರತಕ್ಕಂಥವ. ನಾನು ಸಂಘದ ಒಬ್ಬ ಪ್ರಚಾರಕನಾಗಿ ಬೆಳೆದವ. ಆ ಸಂದರ್ಭದಲ್ಲಿ ಸಂಘಟನೆ ಹಿತದ ದೃಷ್ಟಿಯಿಂದ ಕಠೋರವಾಗಿರ್ತಕ್ಕಂಥ ತೀರ್ಮಾನಗಳನ್ನು ತಗೊಳ್ಬೇಕಾಗಿರ್ತಕ್ಕಂಥ ಒಬ್ಬ ಸಂಘಟಕನ ಜವಾಬ್ದಾರಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಲೋಕಸಭಾ ಸದಸ್ಯ ಆಗಬಹುದು, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ಪಾರ್ಟಿಯ ರಾಜ್ಯದ ಅಧ್ಯಕ್ಷ ಆಗಬಹುದು ಹೇಳಿದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಪಾರ್ಟಿ ನನಗೆ ಕೊಟ್ಟಿದೆ. ಹಾಗಾಗಿ ಬಹಳ ಸಂತೋಷಪೂರ್ವಕವಾಗಿ ನಾನು ಕಾರ್ಯವನ್ನು ಮಾಡಿದ್ದೇನೆ. ಇಂಥ ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಪಾರ್ಟಿ ಅನಿವಾರ್ಯ ಕೆಲವು ಸಾರಿ ತೀರ್ಮಾನಗಳನ್ನು ತಗೊಂಡಾಗ ಕೆಲವರಿಗೆ ನೋವಾಗುವಂಥದ್ದು ಸಹಜ. ನನ್ನ ನಡವಳಿಕೆ, ನನ್ನ ನಡೆ ನುಡಿಯಲ್ಲಿ ಯಾರಿಗಾದರೂ ನೋವಾಗಿದ್ದರೆ ನಿಮ್ಮೆಲ್ಲರಲ್ಲಿ ನಾನು ಕ್ಷಮೆ ಯಾಚಿಸ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಗುರಿ ಒಂದೇ ಇರಲಿ. ಅದ್ಯಾವುದು ಹೇಳಿದರೆ ಭಾರತ ಜಗದ್ವಂದ್ಯ ಆಗಬೇಕು. ಜಗದ್ವಂದ್ಯ ಭಾರತ ನಿರ್ಮಾಣ ಯಾರಿಂದ ಆಗಬೇಕು ಹೇಳಿದರೆ ಅದು ನರೇಂದ್ರ ಮೋದಿಯಿಂದ ಮಾತ್ರ ಸಾಧ್ಯ. ಹಾಗಾಗಿ ನರೇಂದ್ರ ಮೋದಿಯವರನ್ನು ಗೆಲ್ಲಿಸುವ ದೃಷ್ಟಿಯಿಂದ ನಮ್ಮೆಲ್ಲ ಪ್ರಯತ್ನಗಳಾಗಬೇಕು. ಭಾಳ ಸಂತೋಷವಾಗಿ ನಾನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಹರೀಶ್ ಪೂಂಜಾ ಅವರು ನಮ್ಮ ಅಭಿವೃದ್ಧಿ ಕಾರ್ಯಗಳು ಏನೆಲ್ಲ ಆಗಿದ್ದಾವೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಒಟ್ಟು 1,13,000 ಕೋಟಿ ಬಂದಿದೆ. ನಿಮ್ಗೆ ಗೊತ್ತಿರಲಿ, ನಮ್ಮ ಜಿಲ್ಲೆಯಲ್ಲಿ 2 ಲಕ್ಷ ಜನರಿಗೆ ಮುದ್ರಾದ ಅಡಿಯಲ್ಲಿ 5,000 ಕೋಟಿ ರೂಪಾಯಿಗಳ ಸಾಲವನ್ನು ಕೊಟ್ಟಿದೆ. 82,000 ಜನರಿಗೆ ಉಜ್ವಲದ ಅಡಿಯಲ್ಲಿ ಗ್ಯಾಸನ್ನು ಕೊಟ್ಟಿದ್ದೇವೆ. 80,000 ಮನೆಗಳಿಗೆ ದೀನ್ ದಯಾಳ್ ವಿದ್ಯುದೀಕರಣ ಯೋಜನೆಯಲ್ಲಿ ಕೊಟ್ಟಿದ್ದೇವೆ. 2 ಲಕ್ಷ ಜನರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಬರ್ತಾ ಇದೆ. ಹತ್ತಿರ 1 ಲಕ್ಷ ಜನರಿಗೆ ಫಸಲ್ ಬಿಮಾ ಯೋಜನೆ ಬರ್ತಾ ಇದೆ. ಜನ್ಧನ್ ಯೋಜನೆ ಸುಮಾರು 6 ಲಕ್ಷ ಜನರ ಅಕೌಂಟ್ಗಳನ್ನು ಮುಟ್ಟಿದೆ. ಹೀಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಮನೆಗಳಿಗೆ ನಲ್ಲಿ ನೀರನ್ನು ಕೊಡ್ತಕ್ಕಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ನಾನು MP ಆಗಿರ್ತಕ್ಕಂಥ ಪ್ರಾರಂಭದ ಅವಧಿಯಲ್ಲಿ ಕೇವಲ ಮುಕ್ಕಾದಿಂದ BC ರೋಡ್ವರೆಗಿನ ಚತುಷ್ಪಥ ಕಾಮಗಾರಿ 12 ವರ್ಷ ನಡೆದಿತ್ತು. ಪರಂಗಿಪೇಟೆ ಪಾಣೆಮಂಗಳೂರು ಸೇತುವೆ 13 ವರ್ಷಗಳ ಕಾಲ ನಡೆದಿತ್ತು. ಆದರೆ ಇವತ್ತು ಸಂತೋಷ ಆಗಿದೆ, ತಲಪ್ಪಾಡಿಯಿಂದ ಹೆಜ್ಮಾಡಿವರೆಗಿನ ಚತುಷ್ಪಥ ರಸ್ತೆ ಆಗಿದೆ. ಮಂಗಳೂರಿನಿಂದ ಬಿಕರ್ನಕಟ್ಟೆಯಿಂದ ಕಾರ್ಕಳದವರೆಗಿನ ಚತುಷ್ಪಥ ರಸ್ತೆ ಕಾಮಗಾರಿ ನಡೀತಾ ಇದೆ. BC ರೋಡಿಂದ ಅಡ್ಡಹೊಳೆವರೆಗಿನ ಕಾಮಗಾರಿ ನಡೀತಾ ಇದೆ. BC ರೋಡಿಂದ ಚಾರ್ಮಾಡಿವರೆಗಿನ ಕಾಮಗಾರಿ ನಡೀತಾ ಇದೆ. ಮಾನಿಯಿಂದ ಮೈಸೂರುವರೆಗಿನ ಚತುಷ್ಪಥ ರಸ್ತೆಗೆ ಅಂಕಿತವನ್ನು ಸರ್ಕಾರ ಕೊಟ್ಟಿದೆ. ಈ ಜಿಲ್ಲೆಯ ಎಲ್ಲ ರಸ್ತೆಗಳು ಇವತ್ತು ಚತುಷ್ಪಥ ಆಗಿದೆ ಅನ್ನತಕ್ಕಂಥ ಆನಂದ ಇದೆ. ಸ್ಮಾರ್ಟ್ ಸಿಟಿಯಾಗಿ ಮಂಗಳೂರು ಪರಿವರ್ತನೆ ಆಗಿದೆ. ನಾನು ಸಂಸದನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯಾಹ್ನವರೆಗೆ ಏರ್ಪೋರ್ಟ್ ಇತ್ತು. ಇವತ್ತು ಏರ್ಪೋರ್ಟ್ 24 ಗಂಟೆ ಚಾಲನೆಯನ್ನು ಆಗುತ್ತೆ. ಹೊಸ ಏರ್ಪೋರ್ಟ್ ನಿರ್ಮಾಣ ಆಗಿದೆ. ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇನ್ನೊಂದು 2ನೇ ವಿಮಾನ ನಿಲ್ದಾಣವು ಮುಂದಿನ ವರ್ಷ ಕಾಮಗಾರಿಗಳು ಪ್ರಾರಂಭ ಆಗ್ತದೆ. ಪೋರ್ಟ್ ದೊಡ್ಡದಾಗಿದೆ.
ಮಂಗಳೂರಿಗೆ ಅದ್ಭುತವಾಗಿರ್ತಕ್ಕಂಥ 2 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಒಂದನೇದು ಪ್ಲಾಸ್ಟಿಕ್ ಪಾರ್ಕ್ ದೇಶದಲ್ಲಿ 2 ಕಡೆಗೆ ಕೊಟ್ಟಿದ್ರು, ಒಂದು ಪಂಜಾಬ್ ಮತ್ತು ಮಂಗಳೂರಿಗೆ. ನಾವು ಬಹಳ ಒತ್ತಡದಿಂದ ಅನಂತಕುಮಾರ್ ಆಗ ಮಂತ್ರಿಯಾಗಿದ್ದಾಗ ಅವರಲ್ಲಿ ಬೇಡಿ ಕಾಡಿ ತಂದೆವು. ಆದರೆ ಪಂಜಾಬಿದ್ದು ಕೈ ಬಿಟ್ಟರು. ಇವತ್ತು ದೇಶದಲ್ಲೇ ನಡೆದಿರುವ ಒಂದು ಪ್ಲಾಸ್ಟಿಕ್ ಪಾರ್ಕ್ ಅದು ಮಂಗಳೂರಲ್ಲಿ ನಡೀತಾ ಇದೆ. ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಅದು ಇಡೀ ದೇಶದಲ್ಲಿ ಮಂಗಳೂರಲ್ಲಿ ನಡೀತಾ ಇದೆ. ಹೀಗೆ ಇಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ 1,13,000 ಕೋಟಿ ಕೊಟ್ಟದ್ದು ಅದು ನರೇಂದ್ರ ಮೋದಿ ಸರ್ಕಾರ ಅನ್ನತಕ್ಕಂಥ ಹೆಮ್ಮೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇದನ್ನು ಮಾಡೋದಕ್ಕೆ ನಾವು ಯಶಸ್ವಿಯಾಗಿದ್ದೇವೆ ಅಂತ ಹೇಳ್ತಾ, ಮತ್ತೊಂದು ಸಾರಿ ಈ ಬಾರಿಯ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡೋದಕ್ಕೆ, ಕಳೆದ ಬಾರಿ ನೀವು ಹಾಕಿರುವ 1 ವೋಟ್ ರಾಮ ಮಂದಿರ ನಿರ್ಮಾಣ ಆಗಿದೆ, ಕಳೆದ ಬಾರಿ ಹಾಕಿರುವ 1 ವೋಟ್ ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಸಿಗುವಂಥ ಕಾರ್ಯಗಳಾಗಿದ್ದಾವೆ, ಕಳೆದ ಬಾರಿ ಹಾಕಿರುವ ನೀವು 1 ವೋಟ್ ಸರ್ಜಿಕಲ್ ಸ್ಟ್ರೈಕಿಗೆ ಉತ್ತರವನ್ನು ಕೊಟ್ಟಿದೆ, ಕಳೆದ ಸಾರಿ ನೀವು ಹಾಕಿರುವ 1 ವೋಟ್ ಕೋವಿಡ್ನಂಥ ಸಂದರ್ಭದಲ್ಲಿ ನಮ್ಮನ್ನು ಬದುಕಿಸಿದ್ದಿದ್ರೆ ನೀವು ಹಾಕಿರುವ 1 ವೋಟ್ ನರೇಂದ್ರ ಮೋದಿ ಕಾರಣ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಮತ್ತೆ ಜಗದ್ವಂದ್ಯ ಭಾರತ ನಿರ್ಮಾಣಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೇಳ್ತಾ, ಈ ಬಾರಿಯ ಚುನಾವಣೆಯಲ್ಲಿ ಬ್ರಿಜೇಶ್ ಚೌಟ ಅವರನ್ನು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿಕೊಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತೀನಿ. ತಾಲೂಕಿನ ಸಮಸ್ತ ಜನತೆಯ ಪರವಾಗಿ, ಕಾರ್ಯಕರ್ತರ ಪರವಾಗಿ ಮಾನ್ಯ ಸಂಸದರಾಗಿರುವಂತಹ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಇವರಿಗೆ ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಅನ್ಯ ಕಾರ್ಯ ನಿಮಿತ್ತ ಅವರು ಇಲ್ಲಿಂದ ತೆರಳುತ್ತಾ ಇದ್ದಾರೆ. ಅವರಿಗೆ ಮಂಡಲದ ವತಿಯಿಂದ ಅತ್ಯಂತ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮುಂದೆ ಬೆಳ್ತಂಗಡಿ ವಿಧಾನ ಕ್ಷೇತ್ರ ಪ್ರಭಾರಿಯಾಗಿರುವಂತಹ ಶ್ರೀಯುತ ಹರಿಕೃಷ್ಣ ಬಂಟ್ವಾಳ ಅವರು ಸಮಯದ ಮಿತಿಯಲ್ಲಿ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರತಕ್ಕಂತಹ ನಿಮ್ಮೆಲ್ಲರ ಲೋಕಸಭಾ ಅಭ್ಯರ್ಥಿ, ಒಬ್ಬ ಯೋಧ, ಯುವಕ, ಬ್ರಹ್ಮಚಾರಿ, ನನ್ನ ಆತ್ಮೀಯ ಸಹೋದರ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೆ, ಈ ಕ್ಷೇತ್ರದ ಮಂಡಳದ ಅಧ್ಯಕ್ಷರೇ, ಶಾಸಕರಾಗಿದ್ದಂತಹ ಹರೀಶ್ ಪೂಂಜರವರೇ, ವೇದಿಕೆ ಮತ್ತು ನಮ್ಮ ಪ್ರತಾಪ್ ಸಿಂಗ್ ನಾಯಕರೇ, ಎಲ್ಲ ಪಕ್ಷದ ಜವಾಬ್ದಾರಿಯುತ ನನ್ನ ನಾಯಕರೇ ಸೇರಿದಂಥ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ಮೊದಲಾಗಿ ನಾನು ವಾಜಪೇಯಿಯವರು ಈ ದೇಶದ ಯುವಕರಿಗೆ ಒಂದು ಕರೆ ಕೊಟ್ಟಿದ್ದಾರೆ. ನೀವು ಯಾವುದೇ ಕಾರ್ಯಕ್ರಮ ಮಾಡುವ ಮೊದಲು, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕಾಲಿಡುವ ಮೊದಲು ಒಮ್ಮೆ ನಿಮಗೆ ಜನ್ಮ ಕೊಟ್ಟಂಥ ದೇಶವನ್ನು ಸ್ಮರಿಸಿ, ನಿಮ್ಮ ದೇಶ ಅಂದರೆ ಏನು, ಭಾರತ ಅಂದರೆ ಏನು ಅನ್ನೋದನ್ನು ನೆನಪಿಸಿದನ್ನು ಮತ್ತೆ ಒಮ್ಮೆ ನೆನಪಿಸುತ್ತೇನೆ ನಾನು. भारत कोई एक भूमि का टुकड़ा नहीं है, वो जीता जागता राष्ट्र पुरुष है। ये वंदन की भूमि है, ये अभिनंदन की भूमि है, ये अर्पण की भूमि है, ये तर्पण की भूमि है। यहाँ बिंदु बिंदु में गंगा जल है, कंकड़ कंकड़ में भगवान शंकर है। जिएंगे तो भारत के लिए, मरेंगे तो भी भारत के लिए। मरने का बाद भी गंगा जल में बहती हुई हमारा अस्थियों को कोई एक कान लगाकर सुनेगा, उधर भी एक एक आवाज आएगी, ओ भारत माता की जय, भारत माता की जय ಅಂತ. ಇವತ್ತು ಎಲ್ಲ ಯುವಕರು ಸೇರಿದ್ದೀರಾ ಇಲ್ಲಿ. ಸ್ವಾತಂತ್ರ್ಯ ಪೂರ್ವಕ್ಕೆ ಹುಟ್ಟಿದವರ ಸಂಖ್ಯೆ ಇಲ್ಲಿ ಕಡಿಮೆ, ಹೆಚ್ಚಿನ ಇಲ್ಲ. ಎಲ್ಲರೂ ಸ್ವಾತಂತ್ರ್ಯದ ನಂತರವೇ ಹುಟ್ಟಿದವರು. ನಾನು ಕೂಡ ಸ್ವಾತಂತ್ರ್ಯಕ್ಕೆ ಹುಟ್ಟಿದವನು. ನನಗೆ 76 ವರ್ಷ ಅಂತ ಹೇಳಿದ್ರು, ಅಲ್ಲ 71 ಕಳೆದು ಈಗ 22 ಕಾಲಿಟ್ಟಿದ್ದೇನೆ ಅಷ್ಟೇ. ನಮ್ಮ ದೇಶದ 15 ಪ್ರಧಾನಮಂತ್ರಿಗಳು ಇಷ್ಟ ಆದವರೆಲ್ಲ ನರೇಂದ್ರ ಮೋದಿಯನ್ನು ಬಿಟ್ಟರೆ ಬಾಕಿ ಎಲ್ಲ ಸ್ವಾತಂತ್ರ್ಯ ಪೂರ್ವಕ್ಕೆ ಹುಟ್ಟಿದವರು. ಸ್ವಾತಂತ್ರ್ಯ ನಂತರ ಹುಟ್ಟಿದಂಥ ಒಬ್ಬ ಪ್ರಧಾನಮಂತ್ರಿ ಇದ್ರೆ ಅದು ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಆದ ಕಾರಣವೇ ಅವರಿಗೆ ಹೊಸ ಜಗತ್ತು, ಹೊಸ ದೇಶ, ಆಧುನಿಕ ಭಾರತ, ವಿಕಸಿತ ಭಾರತ ಕನಸು ಬರಲಿಕ್ಕೆ ಕಾರಣ ಅದು. ಇವತ್ತು ನಮ್ಮ ಮುಂದೆ 2 ಪಕ್ಷ,
ನಾವು ಜಾತಿಗೆ ಸಂಬಂಧಪಟ್ಟಂಥ ಪಕ್ಷ ಅಲ್ಲ ಬಿಜೆಪಿ, ನೆನಪಿಟ್ಟುಕೊಳ್ಬೇಕು. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ ಹಿಂದುತ್ವದ ಸಂಸ್ಕೃತಿ. ಇದು ಒಂದು ಜಾತಿ ಅಷ್ಟೇ. ಹಿಂದುತ್ವ ಅನ್ನೋದೊಂದು ಜಾತಿ. ಬಿಜೆಪಿಯ ಜಾತಿ ಯಾವುದು ಅಂತ ಕೇಳಿದ್ರೆ ಬಿಲ್ಲವ, ಬಂಟ, ಬ್ರಾಹ್ಮಣ, ಕೊಂಕಣಿ ಅಲ್ವೇ ಅಲ್ಲ. ಬಿಜೆಪಿ ಅಂದ್ರೆ ನಮ್ಮ ಜಾತಿ ಹಿಂದುತ್ವ. ಕಾಂಗ್ರೆಸ್ನ ಸಂಸ್ಕೃತಿ ಏನು? ಅದರಲ್ಲಿ 3 ಸಂಸ್ಕೃತಿ ಬೆರಕೆಯಾಗಿದೆ. ಒಂದು ಪಾಕಿಸ್ತಾನ ಸಂಸ್ಕೃತಿ, ಒಂದು ಬ್ರಿಟಿಷ್ ಸಂಸ್ಕೃತಿ, ಮತ್ತೊಂದು ಇಟಲಿ ಸಂಸ್ಕೃತಿ. ಈ 3 ಕಲಬೆರಕುಗಳು ಸೇರಿ ಒಂದು ಜಾತಿ, ಅದು ಕಾಂಗ್ರೆಸ್ ಜಾತಿ. ನಮ್ಮ ಯುದ್ಧ ಈ ಎರಡರಲ್ಲಿ. ಇದು 18ನೇ ಲೋಕಸಭಾ ಚುನಾವಣೆ ಈಗ ನಡೆಯುವಂಥದ್ದು. ತಮಗೆಲ್ಲ ಗೊತ್ತಿದೆ, ನಾವೆಲ್ಲ ಹಿಂದೂಗಳು. ಭಗವದ್ ಹೇಗೆ ಮುಸಲ್ಮಾನರಿಗೆ ಕುರಾನ್ ಇದೆಯೋ, ಹೇಗೆ ಕ್ರಿಶ್ಚಿಯನ್ರಿಗೆ ಬೈಬಲ್ ಇದೆಯೋ, ನಮಗೆ ಇರುವಂಥದ್ದು ಭಗವದ್ಗೀತೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಇದೆ. ಧರ್ಮಕ್ಷೇತ್ರ ಕುರುಕ್ಷೇತ್ರದ ಪ್ರಾರಂಭವಾದಂಥ ಭಗವದ್ಗೀತೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀವಿಜಯೋ ಭೂತಿರ್ದುವ ನೀತಿರ್ಮತಿಮಮ ಅನ್ನುವಂಥ 18ನೇ ಅಧ್ಯಾಯ 700ನೇ ಶ್ಲೋಕ. 18ನೇ ಅಧ್ಯಾಯದ 700ನೇ ಶ್ಲೋಕ. ಇದು ನಮ್ಮ ಹಿಂದುತ್ವದ ಶಕ್ತಿ. ಅದು ಅಂತ 18ನೇ ಅಧ್ಯಾಯದ ಭಗವದ್ಗೀತೆ ಏನಾಗಿತ್ತು? ಧರ್ಮ ಉಳಿದಿದೆ, ಅಧರ್ಮ ನಾಶ ಆಗಿದೆ. ಧರ್ಮ ಉಳಿದಿದೆ, ಅಧರ್ಮ ನಾಶ ಆಗಿದೆ. ಇವತ್ತಿನ ಈ ಚುನಾವಣೆ ಧರ್ಮ ಅಧರ್ಮಗಳ ಮಧ್ಯೆ ಇರತಕ್ಕಂಥ ಚುನಾವಣೆ. ಇದು ನಮಗೆ ಹೊಸ ಸಮಿತಿ ನಿರ್ಮಾಣ. ಪ್ರತಿ ಬೂತ್ಗಳು ಇಲ್ಲಿ ಹೊಸದಾಗಿ ಹೇಳಿದರು. ಹೊಸ ಬೂತಿನ ಯುವಕರೆಲ್ಲ ಮೋದಿಯವರ ಕನಸು 2047 ಹೇಳಿದ್ದಾರೆ. 2047ಕ್ಕೆ ನಾನಿರುವುದಿಲ್ಲ 2047ಕ್ಕೆ ಅಮಿತ್ ಶಾನು ಇರುವುದಿಲ್ಲ. ಆದರೆ ನೀವಿರ್ತೀರಾ. ನನ್ನ ಕನಸು ಏನು? ಭಾರತ ಬಡತನ ಮುಕ್ತ ದೇಶ ಆಗಬೇಕು, ಹಸಿವು ಮುಕ್ತ ದೇಶ ಆಗಬೇಕು, ನಿರುದ್ಯೋಗ ಮುಕ್ತ ಆಗಬೇಕು, ಭಯೋತ್ಪಾದನೆ ಮುಕ್ತ ಭಾರತ ಆಗಬೇಕು. ನಮ್ಮ ದೇಶ ಕೃಷಿ ಕ್ಷೇತ್ರ ಇರಬಹುದು, ಶಿಕ್ಷಣ ಕ್ಷೇತ್ರ ಇರಬಹುದು, ಆರೋಗ್ಯ ಕ್ಷೇತ್ರ ಇರಬಹುದು, ರಕ್ಷಣಾ ಕ್ಷೇತ್ರ ಇರಬಹುದು, ವಿಜ್ಞಾನ ಕ್ಷೇತ್ರ ಇರಬಹುದು, ಕೈಗಾರಿಕಾ ಕ್ಷೇತ್ರ ಇರಬಹುದು, ಆಹಾರ ಕ್ಷೇತ್ರ ಇರಬಹುದು. ಎಲ್ಲ ಕ್ಷೇತ್ರದಲ್ಲೂ ಕೂಡ ನಂಬರ್ 1 ಜಗತ್ತಿಗೆ ನಂಬರ್ 1 ದೇಶ ಆಗಬೇಕು. ಆಗ ವಿಶ್ವಗುರು ಆಗುತ್ತೆ ಅನ್ನೋ ನನ್ನ ಕನಸು. ಈ ಕನಸನ್ನ ಪೂರ್ಣ ಮಾಡುವವರು, ಈ ಕನಸನ್ನ ಸಕಾರ ಮಾಡುವರು ನನ್ನ ದೇಶದ 140 ಕೋಟಿ ಭಾರತೀಯರು ಅನ್ನೋದು ನಿಮಗೆ ನೆನಪಿರಲಿ ಅಂತ ಒಂದು ವಿಚಾರವನ್ನು ಮುಂದಿಟ್ಟಿದ್ದಾರೆ. ಬಂಧುಗಳೇ, ಈಗ ನಮ್ಮ ಹರೀಶ್ ಪೂಂಜರವರು ಎಲ್ಲಿ ಹೋದ್ರು? ಸರ್ಫ್ ಮತ್ತು ಏರಿಯಲ್ ಹಾಕಿ ಕಾಂಗ್ರೆಸ್ ಅನ್ನ ಇಲ್ಲಿ ತೊಳೆದಿದ್ದಾರೆ. ನಾನು ತೊಳಿಲಿಕ್ಕೆ ಹೋಗೋದಿಲ್ಲ. ಆದರೆ ನಾನೊಂದು ಮೈಗೆ ಇವತ್ತು ಹೇಳಬೇಕಾಗ್ತದೆ. ನಾವು ನಾಡಿದ ಚುನಾವಣೆಯಲ್ಲಿ ಕೆಲವೊಂದು ಪ್ರಶ್ನೆಗಳು, ಸವಾಲುಗಳು ನಮ್ಮ ಮುಂದೆ ಇದೆ. ಅದಕ್ಕೆ ಉತ್ತರಿಸುವವರು ಯಾರು? ಕಾಂಗ್ರೆಸ್ ಪಕ್ಷದ ನಾಯಕ ರಾಜಕುಮಾರ ಹೇಳಿದ್ದಾನೆ. ನೆನಪು ಮಾಡ್ತೇನೆ ನಿಮಗೆ, ನಾವು ಇಲ್ಲಿ ಸೇರಿದ್ದು ಕಾಂಗ್ರೆಸ್ಗೆ ಉತ್ತರ ಕೊಡಬೇಕು. ಹೇಗೆ ಉತ್ತರ ಕೊಡಬೇಕು? ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಯೋಧನಾಗಿದ್ದಾಗ ಅವರು ಬುಲೆಟ್ ಚಲಾಯಿಸ್ತಿದ್ರು. ಯಾವುದರಲ್ಲಿ? ಈ ಬೆರಳಿಂದ, ತೋರು ಬೆರಳಿನಿಂದ ರೈಫಲ್ನ ಬುಲೆಟ್ ಅನ್ನ ಮಾಡ್ತಿದ್ರು. ಈ ಬೆರಳಿನಿಂದ ನಾಡ್ದು ಬೆಲೆಟ್. ಆವಾಗ ಪಾಕಿಸ್ತಾನಿ ಇರ್ಬೋದು, ಅವನು ಚೈನಾ ಇರಬಹುದು, ಅವನನ್ನು ಉರುಳಿಸಿದ್ದು ಇದೇ ಬೆರಳಿನಿಂದ. ಇವತ್ತು ನಾಡ್ದು ನಡೆಯುವಂತಹ ಚುನಾವಣೆಯಲ್ಲಿ ಬುಲೆಟ್ ಇಲ್ಲ, ಬೆಲೆಟ್ ಇದೆ. ಆ ಬೆಲೆಟ್ಗೆ ನೀವು ಹೇಗೆ ಮಾಡ್ತೀರಿ? ಈ ಕಾಂಗ್ರೆಸ್ ಅನ್ನ ನೆಲಕಚ್ಚಲಿಕ್ಕೆ ಇರುವಂತಹ ಒಂದೇ ಒಂದು ಇದೇ ಅಸ್ತ್ರದಿಂದ ಬ್ಯಾಲೆಟ್ ಪೇಪರ್ ನಲ್ಲಿ ನಿಮ್ಮ ಗುಂಡಿಯಲ್ಲಿ ಬಿಜೆಪಿಯ ಕಮಲದ ಚಿಹ್ನೆಗೆ ಓಟ್ ಕೊಡುವ ಮುಖಾಂತರ ಕಾಂಗ್ರೆಸ್ ಮಗುಚ್ ಹೋಗುತ್ತೆ. ಬುಲೆಟ್ ಬೇಡ ನಮಗೆ, ಬೆಲೆಟ್ ಸಾಕು. ಬ್ರಿಜೇಶ್ ಪಾಟೀಲ್ರು ನಮ್ಮ ಚೌಟ್ರು, ಅದು ಕ್ರಿಕೆಟ್ ಇಂದ ಬರ್ತದೆ. ಚೌಟ್ರು ಬಿಜೆಪಿಯ ಅಭ್ಯರ್ಥಿ. ಸಾಮಾಜಿಕ ಜಾಲತಾಣದಲ್ಲಿ ಹುಟ್ಟಿದವರಲ್ಲವರು ನಾಯಕ. ವ್ಯಾಟ್ಸಾಪ್ನ ಮುಖಾಂತರ ಹುಟ್ಟಿದ ನಾಯಕ ಅಲ್ಲ. ಬೂತ್ ಮಟ್ಟದಿಂದ ಬೆಳೆದು ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿ, ಜಿಲ್ಲಾ ಕಮಿಟಿಯಲ್ಲಿ ಕೆಲಸ ಮಾಡಿ ಈಗ ರಾಜ್ಯ ಮಟ್ಟದ ನಾಯಕರಾಗಿದ್ದಾರೆ. ಆದರೆ ಕಾಂಗ್ರೆಸ್ನ ಅಭ್ಯರ್ಥಿ ಬರೇ ಸಾಮಾಜಿಕ ತಾಳದ ವ್ಯಾಟ್ಸಾಪ್ನಲ್ಲಿ ಹುಟ್ಟಿದ ನಾಯಕ, ಕಾರ್ಯಕರ್ತ ನಡುವೆಯಲ್ಲಿ ಬಂದ ನಾಯಕ ಅಲ್ಲ. ನೆನ್ಪಿಟ್ಟುಕೊಳ್ಳಬೇಕು. ಒಬ್ಬ ಕಾರ್ಯಕರ್ತ, ಒಬ್ಬ ನಾಯಕ ಆಗಿದಂತಹ ನಾಯಕವರು. ಇದು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಆದವರು ಅಲ್ಲ.
ಇವತ್ತು ನಾನು ಮಾತಾಡಬೇಕಾದ್ದು ಮುಖ್ಯ ಏನು ಅಂತ ಕೇಳಿದ್ರೆ, ಭಾರತ ಮಾತೆ ಅಂದರೆ ಯಾರು? ಭಾರತ್ ಮಾತಾ ಕೌನೆ? ಹೂ ಇಸ್ ಭಾರತ್ ಮಾತಾ ಅಂತ ಕೇಳಿದಂತ ರಾಹುಲ್ ಗಾಂಧಿಗೆ ಉತ್ತರಿಸುವವರು ಯಾರು? ಇತ್ತೀಚೆಗೆ ಹೇಳಿದ್ರಲ್ಲ, ನಿನ್ನ ಕೇಳಿರ್ಬೋದು, ಹೂ ಇಸ್ ಭಾರತ್ ಮಾತಾ? ಈ ಮನುಷ್ಯನಿಗೆ ಉತ್ತರ ಕೊಡಬೇಕಲ್ಲ. ಯಾರು ಕೊಡೋದು? ಪದ್ಮರಾಜನಿಗೆ ಆಗತ್ತಾ? ಆಗುದಿಲ್ಲ. ಕಾಂಗ್ರೆಸ್ಗೆ ಆಗತ್ತಾ? ಆಗುದಿಲ್ಲ. ಭಾರತ ಮಾತಾ ಯಾರು ಅಂತ ಕೇಳಿದ್ರೆ 145 ಕೋಟಿ ಭಾರತೀಯರು ಈ ಮಣ್ಣಿನಲ್ಲಿ ಭಾರತದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬನು ಕೂಡ ಭಾರತ್ ಮಾತಾಗೆ ಜಯ ಹೇಳ್ತಾನಲ್ಲ, ಅವರಿಗೆ ಉತ್ತರ ಕೊಡಬೇಕಾದ್ರೆ ನೀವು ಉತ್ತರ ಕೊಡಬೇಕಾದ್ದು ಬೆಳ್ತಂಗಡಿ ಕ್ಷೇತ್ರದವರು ಕೊಡಬೇಕಾಗಿದೆ. ರಾಮ ಮಂದಿರ ಬಂತು. ರಾಮ ಒಂದು ಕಾಲ್ಪನಿಕ ವ್ಯಕ್ತಿ, ಕಾಲ್ಪನಿಕ ವ್ಯಕ್ತಿ. ರಾಮ ದೇವರಲ್ಲ, ಅವ ಮನುಷ್ಯನದ್ದು ಕಾಲ್ಪನಿಕ. ಈ ಬಿಜೆಪಿ ಅವರು ಕಾಲ್ಪನಿಕ ರಾಮನಿಗೆ ಮಂದಿರ ಕಟ್ಟಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿದಂತ ಕಾಂಗ್ರೆಸ್ಗೆ ಉತ್ತರಿಸುವವರು ಯಾರು? ಯಾರು ಉತ್ತರಿಸಬೇಕು? ನಿನ್ನೆ ಪ್ರಿಯಾಂಕಾ ವಾದ್ರಾ ಹೇಳ್ತಾಳೆ, ನನಗೆ ಪ್ರೇರಣೆ ಈಗ ನನ್ನ ಅಜ್ಜಿ ಹೇಳಿದ್ರು, ಇಂದಿರಾ ಗಾಂಧಿ. ರಾಮನ ಬಗ್ಗೆ ಕತೆ ಹೇಳಿದ್ರು. ರಾಮ ಲಂಕೆಗೆ ಹೋದಾಗ ಕಾಲಿ ಕೈಯಲ್ಲಿ ಹೋಗಿದ್ದ. ಅಲ್ಲಿ ರಾಮನಲ್ಲಿ ರಥ ಇತ್ತು, ಬಾಣ ಇತ್ತು, ಸೈನಿಕರಿದ್ದರು. ರಾಮನಲ್ಲಿ ಏನಿರಲಿಲ್ಲ, ಆದರೆ ಗೆದ್ದದ್ದು ರಾಮ ಹೊರತು ರಾವಣ ಅಲ್ಲ. ಹಾಗೆ ನಮ್ಮ ಕೈಲಿಗೆ ಏನಿಲ್ಲ, ಎಲ್ಲ ಬಿಜೆಪಿಯಲ್ಲಿ ನಮ್ಮನ್ನು ರಾವಣನಕ್ಕೆ ಹೋಲಿಸಿ ಮಾಡಿದ್ರು. ಓ ಪ್ರಿಯಾಂಕಾ ಗಾಂಧಿ, ಸುಪ್ರೀಂ ಕೋರ್ಟ್ನಲ್ಲಿ ಕಪಿಲ್ ಸಿಬಲ್ನಲ್ಲಿ ಹಿಡ್ಕೊಂಡು 23 ಅಫಿದಾವಿತ್ ಹಾಕಿ ಸುಪ್ರೀಂ ಕೋರ್ಟಿಗೆ, ಅಲ್ಲಿ ರಾಮ ಮಂದಿರ ಆಗಲೇಬಾರದು, ಅಲ್ಲಿ ಬಾಬರಿ ಮಸೀದಿ ಆಗಬೇಕು ಅಂತ ಹೋರಾಟ ಮಾಡಿದ್ದು ನಿನ್ನ ತಾಯಿ ಸೋನಿಯಾ ಗಾಂಧಿ. ಮನಮೋಹನ್ ಸಿಂಗ್ ನಮ್ಮ ಕಾತ್ರ ಅಫಿದಾಯಿತು ಕಳಿಸ್ತಾರಲ್ಲ, ಅದು ಎಲ್ಲಿಗೆ ಹೋಗಿತ್ತು? ಯೋಚನೆ ಮಾಡಿ. ರಾಮ ಮಂದಿರ ಆಗಿದೆ ಹೇಳಿದ್ರು, ರಾಮ ಮಂದಿರ ಆಯಿತು. ಅಷ್ಟಿಗೆ ಯಾರು ಕಡೆ ಎದ್ದು ಹೋಗಬಾರ್ದು. ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಬ್ರಿಜೇಶ್ ಚೌಟ್ರಿ ಮಾತಾಡಲಿಕ್ಕಿದೆ. ಇದು ಹಸಿವಿನ ಸಭೆ ಅಲ್ಲ, ಹಸಿವಿನ ಸಭೆ ಅಲ್ಲ. ಇದು ರಾಷ್ಟ್ರಕ್ಕೋಸ್ಕರ ನಡೆಯುವಂತಹ ಸಭೆ. ಈ ದೇಶವನ್ನ ಕಟ್ಟಬೇಕಾದಂತಹ ಪ್ರಧಾನಿ ಮೋದಿ ಅವರನ್ನ ನಿಮ್ಮ ಹಿಂದೆ ನಾವಿದ್ದೇವೆ, ನಿಮ್ಮ ಹೆಗಲಿಗೆ ನಾವು ಬೆಳ್ತಂಗಡಿಯವರು ಹೆಗಲು ಕೊಡುತ್ತೇವೆ ಅನ್ನುವಂಥ ಈ ಸಭೆ. ಅದಕ್ಕೋಸ್ಕರ ಪ್ರತಿಯೊಬ್ಬನು ಇಲ್ಲಿ ಕುಳಿತುಕೊಳ್ಬೇಕು. ವಿಚಾರಧಾರೆ ನಮ್ಮಲ್ಲಿ ಬೇಕು. ಇದು ಜ್ಞಾನದ ಯುಗ, 21ನೇ ಶತಮಾನ ಜ್ಞಾನದ ಯುಗ. ಜಗತ್ತಿಗೆ ಇವತ್ತು ನಾವು ಜ್ಞಾನದ ಯುಗದಲ್ಲಿ ಜಗತ್ತಿಗೆ ಜ್ಞಾನ ಕೊಡ್ತಕ್ಕಂತಹ ವಿಶ್ವಗುರು ವಿವೇಕಾನಂದರ ಏನು ವಿಚಾರಧಾರೆ ಇದೆ ಅದನ್ನು ಪರಿಪೂರ್ಣಗೊಳಿಸುವಂತಹ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನೀವು ಯೋಚನೆ ಮಾಡಿ, ನಾವು ಎಂಥ ಒಂದು ಪ್ರಧಾನಮಂತ್ರಿಯ ಕೈಯಲ್ಲಿ ಆಡಳಿತದಲ್ಲಿ ನಾವಿದ್ದೇವೆ. ಬೆಳ್ತಂಗಡಿಯವರು ರಾಮ ಮಂದಿರ ಆಯಿತು, ಯಾರಿಗೂ ಬಗಲಿ ರಾಮ ಮಂದಿರ ಆಯಿತು. ಇನ್ನೊಂದು ನೆನಪಿಕೊಳ್ಳಿ, ಈ ದೇಶದಲ್ಲಿ ಜಗತ್ತಿನಲ್ಲಿ 57 ಮುಸ್ಲಿಂ ರಾಷ್ಟ್ರಗಳಿದೆ. 57 ರಾಷ್ಟ್ರಗಳಿವೆ. ಹೆಜಮಾಡಿಯ ಒಬ್ಬ ಹರೀಶ್ ದೇವಾಡಿಗಂತವನು ಅಬುದಾಬಿಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ ಅಂತ ಹೇಳಿಕೊಂಡು ಇಲ್ಲಿ ಇಸ್ಲಾಂ ಕಂಟ್ರಿಯಲ್ಲಿ ಹಿಂದುತ್ವದ ಯಾವುದೇ ಛಾಯೆಗಳು ಇರಬಾರ್ದು ಅಂತ ಹೇಳಿಕೊಂಡು ಅರೆಸ್ಟ್ ಮಾಡಿ 6-8 ತಿಂಗಳು ಜೈಲಲ್ಲಿದ್ದ. ಆದರೆ ಇಲ್ಲಿ ಮುಸಲ್ಮಾನರು ಮಾರ್ಗದಲ್ಲಿಯೇ ನಮಾಜ್ ಮಾಡಬಹುದು, ಅರೆಸ್ಟ್ ಆಗುವುದಿಲ್ಲ, ಒಳಗೆ ಹಾಕುವುದಿಲ್ಲ. ಕ್ರೈಸ್ತರು ಎಲ್ಲಿಯೂ ಪೂಜೆ ಮಾಡಬಹುದು, ನಾವು ಮಾಡೋದಿಲ್ಲ. ಆದರೆ ಮುಸ್ಲಿಂ ಕಂಟ್ರಿಯಲ್ಲಿ ಇಲ್ಲ. ಅಂತ ಸಂದರ್ಭದಲ್ಲಿ ಈ ದೇಶದ ಹಿಂದುತ್ವ ಅಂದರೆ ಏನು, ಹಿಂದೂ ಧರ್ಮ ಅಂದರೆ ಏನು? ಆನೋ ಭದ್ರ ಕೃತಭೋಯಂತಿ ವಿಶ್ವತ ಅಂತ ಹೇಳಿದಂಥ ಭಾರತ ಯಾವುದು? ಸರ್ವೇ ಜನ ಸುಖಿನ ಭವಂತ ಹೇಳಿದಂಥ ಭಾರತ ಯಾವುದು ಅಂತ ಜಗತ್ತಿನ ಮುಸಲ್ಮಾನರಿಗೆ ಪರಿಚಯ ಮಾಡಿ, ಅದೇ ನಮ್ಮ ರಾಮ ಮಂದಿರ ಉದ್ಘಾಟನೆ ಆದ ನಂತರ ಅಬುದಾಬಿಯಲ್ಲಿ 27 ಎಕರೆ ಜಾಗವನ್ನು ಪರ್ಚೇಸ್ ಮಾಡಿಸಿ 900 ಕೋಟಿ ರೂಪಾಯಿಯಲ್ಲಿ ಸ್ವಾಮಿ ನಾರಾಯಣ ಮಂದಿರವನ್ನ ಉದ್ಘಾಟನೆ ಮಾಡಿ, ಅಲ್ಲಿನ ಅರಬ್ ದೊರೆಯ ತಲೆಯಲ್ಲಿ ಮಣ್ಣು ಹೊತ್ತು ತಂದು ಶಿಲಾನ್ಯಾಸ ಮಾಡಿ ಮಂದಿರ ಕಟ್ಟಿದ್ರಲ್ಲ. ಜಗತ್ತಿಗೆ ಹೊಸ ಭಾರತದ ಕಲ್ಪನೆಯನ್ನು ತೋರಿಸಲ್ಲ ನಮ್ಮ ಮೋದಿಯವರು. ನಮಗೆ ಹೆಮ್ಮೆ ಇಲ್ವಾ? ಅಷ್ಟೇನಾ? ನಮ್ಮ ವಿದೇಶಾಂಗ ನೀತಿಯ ತಾಕತ್ತು ಏನು? ಮೊನ್ನೆ ಕತಾರ್ನಲ್ಲಿ ನಮ್ಮ 8 ಜನ ನಿವೃತ್ತ ನೇವಲ್ ಆಫೀಸರ್ಗಳು ಇಸ್ರೇಲಿಗೆ ಅವರು ಗುಪ್ತಚರ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿಕೊಂಡು ಕಳೆದ 23ರಲ್ಲಿ ಅಕ್ಟೋಬರ್ನಲ್ಲಿ 8 ಜನ ನಮ್ಮ ದೇಶದ ಯೋಧರನ್ನ
ಜೈಲಿಗೆ ಹಾಕಿದ್ದರು, ಮರಣದಂಡನೆ ಕೊಟ್ಟರು. ನೆನ್ಪಿಟ್ಟುಕೊಳ್ಳಿ ಯೋಧರೇ, ನೀವು ಯೋಧರೇ. ಹಿಸ್ಟ್ರಿ, ಇದೊಂದು ಇತಿಹಾಸ. ಇಸ್ಲಾಂ ಕಂಟ್ರಿಯಲ್ಲಿ ಮರಣದಂಡನೆ ಆದದ್ದನ್ನ ಯಾರಿಗೂ ಕೂಡ ನಿಲ್ಲಿಸಲಿಕ್ಕೆ ಆಗಲಿಲ್ಲ. ಭಾರತದ 8 ಜನ ನಿವೃತ್ತ ಯೋಧರನ್ನ ಮರಣದಂಡನೆ ಕೊಟ್ಟಂತಹ ಕತಾರ್ನಿಗೆ ಮೋದಿ ರಾಯಭಾರಿಯನ್ನ ಕಳಿಸಿದ್ರು, ನಮ್ಮ ದೇಶದ್ದು. ನಮ್ಮ ಜೈಶಂಕರ್ರನ್ನು ಕಳಿಸಿದ್ರು, ವಿದೇಶಾಂಗ ಸಚಿವರನ್ನ. ಏನಾಯ್ತು ಸ್ವಾಮಿ? ಆ ಮರಣದಂಡನೆಯನ್ನ ನಿಲ್ಲಿಸಿ ಆ 8 ಜನರನ್ನ ಅಲ್ಲಿಂದ ತಂದು ವಿಮಾನದಲ್ಲಿ ತಂದು ಭಾರತದ ಮಣ್ಣಲ್ಲಿ ಇಳಿಸಿದ್ರಲ್ಲ ಮೋದಿ. ಎಂತ ರಾಜನೀತಿ! ಒಂದು ಅಡ್ಮಿನಿಸ್ಟ್ರೇಷನ್ ಪವರ್ ಹೇಗಿದೆ ಅಂತ ತೋರಿಸಿದ್ರು. ಮೋದಿ ಅಂದ್ರೆ ಏನು ಇದು ನಮಗೆ ಗೊತ್ತಿರಬೇಕು. ಅಂತ ಮೋದಿಯನ್ನ ಮತ್ತೆ ಪ್ರಧಾನಮಂತ್ರಿ ಆಗುವುದಕ್ಕೆ ನಾವಿಲ್ಲಿ ನಿಂತಿದ್ದೇವೆ. ಕಾಂಗ್ರೆಸ್ನಲ್ಲಿ ಏನಿಲ್ಲ. ಮೊನ್ನೆಯಿಂದ 10 ದಿವಸದಿಂದ ನಾನು ವಾಟ್ಸಪ್ ಸಾಮಾಜಿಕ ನೋಡ್ತಾ ಇದ್ದೇನೆ. ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ನಡೆಯುವಂತಹ ಯುದ್ಧ ಅದು ಬಿಲ್ಲವ ಬಂಟ ಅಂತ ಹೇಳ್ತಾ ಇದ್ದಾರೆ. ಬಿಲ್ಲವರಿಗೂ ಬಂಟರಿಗೂ ನಡೆಯುವಂತಹ ಚುನಾವಣೆ. ಬಿಲ್ಲವರಾದವರು ಕೇಳಿ, ಬಿಲ್ಲವ ಅಂದ್ರೆ ಏನು? ಬಿಲ್ಲವರ ಅಂದ್ರೆ ಏನು? ಜಾತಿವಾದಿಗಳಲ್ಲ ಬಿಲ್ಲವರು. ನಾನು ಇದೇ ವೇದಿಕೆಯಲ್ಲಿ ಹೇಳಿದಲ್ಲ ಕಡೆಯ ಬಾರಿ, ಬಿಲ್ಲವರು ಜಾತಿವಾದಿಗಳಲ್ಲ, ರಾಷ್ಟ್ರೀಯವಾದಿಗಳು ಅಂತ. ನಾವು ಕೋಟಿ ಚೆನ್ನೈ ವಂಶ ಕಟ್ಟಿದವರು. ಕೋಟಿ ಚೆನ್ನೈ ವಂಶ ಏನು? ಕ್ಷಾತ್ರ ತೇಜಸ್ಸಿರುವವರು, ಕ್ಷಾತ್ರ ತೇಜಸ್ಸಿರುವವರು. ಕೃಷ್ಣ ಅರ್ಜುನನಿಗೆ ಹೇಳಿದ್ದ ಅದನ್ನೇ, ಕ್ಲೈಬ್ಯಂ ಮಾಸ್ಮಗಮ ಭಾರತ ಅಂತ ಹೇಳಿದ. ನಿನ್ನಲ್ಲಿರುವಂಥದ್ದು ಕ್ಷಾತ್ರ ತೇಜಸ್ಸು. ನೀನು ಅಧರ್ಮದ ವಿರುದ್ಧ ಹೋರಾಡಬೇಕೇ ಹೊರತು ನಿನ್ನ ಎದುರಿನಲ್ಲಿ ಕೂತವ ಅವ ನನ್ನ ಅಪ್ಪ, ನನ್ನ ಚಿಕ್ಕಪ್ಪ, ನನ್ನ ದೊಡ್ಡಪ್ಪ, ನನ್ನ ಅಣ್ಣ, ತಮ್ಮ ಅದೆಲ್ಲ ನೋಡಬೇಡ. ಅಧರ್ಮ ಎಲ್ಲಿ ನಡೀತಿದೋ ಅದಕ್ಕೆ ಬಾಣ ಬಿಡು ಅಂತ ಹೇಳಿದ್ದು. ಇವತ್ತು ಬಿಲ್ಲವರ ನಾನು ಹೇಳ್ತಾ ಇದ್ದೇನೆ, ಇದು ಬಿಲ್ಲವರ ಬಂಟವರ ಚುನಾವಣೆಯ? ಇದು ಸಂಘಕ್ಕೆ ಬಿಲ್ಲವರಾಗುವ? ನಾನು ಕೇಳ್ತೇನೆ, ನನ್ನ ಪ್ರಕಾರ ಇಲ್ಲಿ ಯಾವ ಬಿಲ್ಲವನು, ಯಾವ ಬಂಟನು, ಯಾವ ಮೊಗವೀರರು ಅವರು ಖಂಡಿತ 100ಕ್ಕೆ 100 ಹಿಂದೂಗಳೇ ಹೊರತು ಅವರು ಜಾತಿಯ ಬಗ್ಗೆ ಪ್ರಶ್ನೆ ಮಾಡುವುದೇ ಇಲ್ಲ. ನಿಜವಾದಂಥ ಬಿಲ್ಲವ, ನಿಜವಾದಂಥ ಬಂಟ, ನಿಜವಾದಂಥ ಮೊಗವೀರ. ನನ್ನ ಅಜ್ಜ ಹೇಳಿದ್ದ, ಬಿಲ್ಲವರು, ಬಂಟರು ಮತ್ತು ಮೊಗವೀರು ಯಾರು? ಕಡಲಾಯೆ, ಮಡಲಾಯೆ, ಒಕ್ಕೆಲಾಯೆ. ಕಡಲಾಯೆ, ಒಡಲಾಯೆ, ಮಕ್ಕಳಾಯೆ. ಏನು ಕಡಲಾಯ ಅಂದ್ರೆ ಯಾವುದು? ಮಡಲಾಯ ಅಂದ್ರೆ ಏನು? ಒಕ್ಕಲಾಯ ಅಂದ್ರೆ ಏನು? ಕಡಲಾಯ ಅಂತ ಹೇಳಿದ್ರೆ ಮೊಗವೀರರು, ಮಡಲಾಯ ಅಂತ ಹೇಳಿದ್ರೆ ಬಿಲ್ಲವರು, ಒಕ್ಕಲಿಗರು ಅಂತ ಹೇಳಿ ಬಂಟರು. ಈ 3 ಕೂಡ ಒಂದೇ ಬಳ್ಳಿಯ ಹೂಗಳು. ಇವರು ಬೇರೆ ಬೇರೆ ಅಲ್ಲ. ಇವತ್ತು ನೀವು ಬ್ರಿಜೇಶರ DNA ತೆಗಿರಿ, ನನ್ನ DNA ತೆಗಿರಿ, ಯಶ್ಪಾಲ್ ಸುವರ್ಣರ DNA ತೆಗಿರಿ, ಒಂದೇ DNA ಇರೋದು. ನಾವು ಬೇರೆ ಅಲ್ಲ. ನಮ್ಮನ್ನು ವಿಭಜನೆ ಮಾಡುವಂತ ಕೆಲಸ ಈ ಕಾಂಗ್ರೆಸ್ಗರು ಮಾಡುವುದಕ್ಕೆ ಸರಿಯಾದಂತ ಉತ್ತರವನ್ನ ಕೊಡಬೇಕು ನಾವು. ನೆನ್ಪಿಟ್ಟುಕೊಳ್ಳಿ, ಭಾರತೀಯರಲ್ಲ ಬಿಲ್ಲವರಲ್ಲ, ಭಾರತೀಯರಲ್ಲ ಬಿಲ್ಲವರಲ್ಲ, ಆದರೆ ಬಿಲ್ಲವರೆಲ್ಲರೂ ಭಾರತೀಯರು. ನೆನ್ಪಿಟ್ಕೊಳ್ಳಿ, ಭಾರತೀಯರೆಲ್ಲರೂ ಬಂಟರಲ್ಲ, ಭಾರತೀಯರೆಲ್ಲರೂ ಬಂಟರಲ್ಲ, ಆದರೆ ಬಂಟರೆಲ್ಲರೂ ಭಾರತೀಯರು. ಭಾರತೀಯರಲ್ಲ ಮೊಗವೀರರಲ್ಲ, ಆದರೆ ಮೊಗವೀರರೆಲ್ಲ ಭಾರತೀಯರು. ಹಾಗೆ ಭಾರತೀಯರೆಲ್ಲರೂ ಬ್ರಾಹ್ಮಣರಲ್ಲ, ಕೊಂಕಣರಲ್ಲ, ಬೇರೆ ಬೇರೆ ಜಾತಿ ತುಂಬ ಅಲ್ಲ, ಆದರೆ ನಾವೆಲ್ಲ ಭಾರತೀಯರು. ವಿ ಆರ್ ಒನ್. ನಾವು ಅದನ್ನೇ ಮಾಡುದು. ಯುನೈಟ್ ಭಾರತ, ಏಕ್ ಭಾರತ್, ಯುನೈಟ್ ಭಾರತ. ಆದರೆ ಕಾಂಗ್ರೆಸ್ನವರು ಡಿವೈಡ್ ಭಾರತದಲ್ಲಿದ್ದಾರೆ, ಆ ಚಿಂತನೆಯಲ್ಲಿದ್ದಾರೆ, ಜಾತಿ ಹಿಡ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ನಾವು ಅಂತ ಕೆಲಸಕ್ಕೆ ಇಳಿಯುವಂಥದ್ದವರಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. 370 ವಿಧಿ ಹೇಳಿದ್ರು, ಇನ್ನು ಆಗ್ಲಿಕ್ಕಿದ್ಯಾ? ಒಂದು ವೇಳೆ ಕಾಶ್ಮೀರದ ಮುನ್ನ ನಾವು ಕಾಂಗ್ರೆಸ್ ಇರ್ತಿದ್ರೆ ಆಗ್ಲಿ ಸಾಧ್ಯತೆ. ಇವತ್ತು ನೋಡಿ, ಪೇಪರ್ ತೆಗಿರಿ, ಕಚ್ಚಾ ದ್ವೀಪ ಅಂತ ಒಂದಿದೆ, ಕಚ್ಚಾ ದ್ವೀಪ ಅಂತ ಒಂದಿದೆ. ಖಾಲಿ ನಮ್ಮ ರಾಮೇಶ್ವರದಿಂದ 25 ಕಿಲೋಮೀಟರ್ ಒಂದು ಸಣ್ಣ ದ್ವೀಪ. ಮೊಗವೀರಿರ್ತಕ್ಕಂಥ ನಮ್ಮ ಅಲ್ಲಿ ಫಿಶರೀಸ್ ಇದ್ರು. ಇವತ್ತು ಹೇಳ್ತಾರೆ 1684 ನಮ್ಮ ಬೋಟುಗಳನ್ನು ವಶ ಮಾಡಿ ಇಟ್ಟಿದ್ದಾರೆ. ಯಾರು ಕೊಟ್ಟದ್ದು? 1974ರಲ್ಲಿ ಇಂದಿರಾ ಗಾಂಧಿ ಕೊಟ್ಟದ್ದು. ಯಾರು ಕೊಟ್ಟದ್ದು? ಕಾಶ್ಮೀರವನ್ನು ಯಾರು ಕೊಟ್ಟದ್ದು? ನೆಹರು. ಕಚ್ಚಾ ದ್ವೀಪವನ್ನು ಕೊಟ್ಟವರು ಯಾರು? ಅರ್ಥ ಮಾಡಿಕೊಳ್ಳಿ. ಇವತ್ತು ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಎಲ್ಲಿ 60-70 ಸಾವಿರ ಓಟ್ ತಗೊಳ್ಬೇಕು ಅಂತ ಹೇಳಿದಾರಲ್ಲ, ಇದೆಲ್ಲ ನೆನಪು ಮಾಡ್ಕೊಳ್ಬೇಕು. ನಾವು ಸಮಯದ ಅವಕಾಶ ಕಡಿಮೆ ಇದೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳೋದು. ಬ್ರಿಜೇಶ್ ಚೌಟ್ ಒಬ್ಬ ಯೋಧ, ದೇಶಕ್ಕಾಗಿ ಸೇವೆ ಮಾಡಿ ನಿವೃತ್ತರಾಗಿ
ಮತ್ತು ದೇಶ ಸೇವೆ ಮಾಡೋದಕ್ಕೋಸ್ಕರ ಪುನಃ ಚುನಾವಣೆಯಲ್ಲಿ ಅವರನ್ನು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ನಮ್ಮ ನಳಿನ್ ಕುಮಾರ್ ಕಟೀಲ್ ಹೋದರು. ನಮಗೊಂದು ಆದರ್ಶ ನಾನು ಬಹಳ ಯೋಚನೆ ಮಾಡಿದೆ. ನಳಿನ್ ಕುಮಾರ್ ಕಟೀಲ್ರವರು ಎಂಥದ್ದು ಅವರನ್ನು ತೆಗಿತಾರೆ ಅಂತ ಅವ್ರ ತಲೆಯಲ್ಲಿ ಇರಲಿಲ್ಲ, ತೆಗೆದರು. ಕೆಲವರಿಗೆ ಪಂಚಾಯತ್ ಓಟು ತೆಗೆದಾದರೆ ತಲೆ ಬಿಸಿ ಆಗ್ತದೆ. ಆದರೆ ಅವರು ತೆಗೆದ ದಿವಸ ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ಒಂದಿಷ್ಟು ಕೂಡ ಮುಖದಲ್ಲಿ ನೋವಿರಲಿಲ್ಲ. 15 ವರ್ಷ ಹೆಂಗೆ ಕೊರಿಯರ್ ಅವಕಾಶ ಯಾರು ಗೊಪ್ಪಡ್ದಾನ ಬ್ರಜೇಶ್ವರ ಗೆಲ್ಪಾಡ್ಗ ಅರಣ್ಯ ಗೆಲ್ಪಾಗ ನಮ್ಮ ನೋಡಿ. ಒಬ್ಬ ಆದರ್ಶ ರಾಜಕಾರಣಿ ಹೇಗಿರಬೇಕು ಅಂತ ಕೇಳಿದ್ರೆ, 1,13,000 ಕೋಟಿ ರೂಪಾಯಿ ಈ ಜಿಲ್ಲೆಗೆ ತಂದು ಕೊಟ್ಟಂತ ಒಬ್ಬ ಸಂಸದ ನಾನು ಟಿಕೆಟ್ ಸಿಗದಾಗ ಯಾವ ಬೇಸರ ಮಾಡಲಿಲ್ಲ. ಕಾರಣ ಏನು? ಅವರು ಬೂತ್ ಲೆವೆಲಿಂದ ಹುಟ್ಟಿ ಬಂದವರು, ಅವರ ಪ್ರಚಾರಕ ಸಂಘದ ಪ್ರಚಾರಕಾದವರು. ಅವರು ಮುಖ್ಯ, ಅವರಿಗೆ ಅಧಿಕಾರ ಅಲ್ಲ, ದೇಶವೇ ಮುಖ್ಯ ಅನ್ನುವಂಥದ್ದು ನಳಿನ್ ಕುಮಾರ್ ಕಟೀಲ್ ಇದ್ದರ ಕಾರಣ 3 ಲಕ್ಷಕ್ಕೆ ಅವರನ್ನು ವಿನ್ ಮಾಡಬೇಕು ಅಂತ ಕೇಳಿದರು. ಅದಕ್ಕೋಸ್ಕರ ಅವರಿಗೆ ಅಭಿನಂದನೆಯನ್ನು ನಮ್ಮ ಹರೀಶ್ ಪೂಂಜರು, ಅವರು ಹರಿ ಈಶ, ನಾನು ಹರಿಕೃಷ್ಣ. ನಾನು ಕಳೆದ 3 ವರ್ಷ ಇಲ್ಲೇ ಇದ್ದೇವೆ. ಅವರು ಹರಿ ಈಶ, ನಾನು ಹರಿಕೃಷ್ಣ. ನಮ್ಮ ಇಬ್ಬರ ಸಂಗಮ ಇಲ್ಲಿ ಇದೆ. ನನಗೆ ಕಳೆದ 3 ವರ್ಷ ಇಲ್ಲಿಯ ಒಂದು ಬೆಳ್ತಂಗಡಿ ಜೊತೆ ಒಂದು ಕೆಲಸ ಮಾಡುವಂಥ ಅವಕಾಶವನ್ನು ಕೊಟ್ಟರು. ಈಗ ಪುನಃ ನನ್ನನ್ನು ಬೆಳ್ತಂಗಡಿಯ ಪ್ರಭಾರಿಯಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಬೆಳ್ತಂಗಡಿಯ ಎಲ್ಲ ಹರೀಶ್ ಪೂಂಜರ್ ಸಮೇತ ಎಲ್ರಿಗೂ ಅವಕಾಶವನ್ನು ಅಭಿನಂದನೆ ಸಲ್ಲಿಸಿ ಬಂದವರ ಹತ್ರ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಮಗೆ ದೇಶ ಮುಖ್ಯ, ಜಾತಿ ಧರ್ಮ ಮತ ಭಾಷೆ ಮೀರಿ ನಿಂತು ದೇಶವನ್ನು ಗೆಲ್ಲಿಸೋಣ. ಕಡೆಯದಾಗಿ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದು, ವ್ಯಕ್ತಿ ಮತ್ತು ಜಾತಿಯ ಮಧ್ಯೆ ಸಂಘರ್ಷ ಬಂದರೆ ವ್ಯಕ್ತಿ ಬಿಡಿಯಾಗಿ ಜಾತಿ ಪರವಾಗಿ ಮಾತಾಡಿ, ಜಾತಿ ಮತ್ತು ಧರ್ಮದ ಪರವಾಗಿ ಏನಾದರೂ ನಿಮಗೆ ಚರ್ಚೆ ಬಂದರೆ ಜಾತಿ ಬಿಟ್ಟು ಧರ್ಮದ ಪರವಾಗಿ ಮಾತಾಡಿ. ಧರ್ಮ ಮತ್ತು ದೇಶದ ಪರವಾಗಿ ಚಿಂತನೆ ಬಂದರೆ ಆಗ ದೇಶದ ಪರವಾಗಿಯೇ ಮಾತನಾಡಿ. ಆಗ ಮಾತ್ರ ನೀವು ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ಭಾರತ ಮಾತೆಯನ್ನು ಗೆಲ್ಲಿಸೋಣ ಅಂತ ಹೇಳಿಕೊಂಡು ಕಾಂಗ್ರೆಸ್ನೊಂದು ಬ್ರದರ್ಸ್ಗಳಿದ್ದಾರೆ ಇಲ್ಲಿ, DK ಶಿವಕುಮಾರ್, ಅವರಿಗೂ ಉತ್ತರ ಕೊಡಬೇಕು. ಏನು ಮಂಗಳೂರಿನ ನಾಗುರಿಯಲ್ಲಿ ಬಾಂಬ್ ಹಾಕಿದಂಥ ಶಾಕೀರ್ ನನ್ನ ಬ್ರದರ್ ಅಂತ ಹೇಳಿದ. DJ ಹಳ್ಳಿ KJ ಹಳ್ಳಿಯಲ್ಲಿ ಬೆಂಕಿ ಕೊಟ್ಟ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟು ಅಲ್ಲಿಯ ಶಾಸಕರ ಮನೆಯನ್ನು ಹೊತ್ತಿಸಿ ಅವರ ತಂಗಿಯ ಸಹೋದರಿಯ ಮನೆ ಅಂತ ಹೊತ್ತಿಸಿದವ ನನ್ನ ಬ್ರದರ್ ಹೇಳಿದ. ಶಿವಮೊಗ್ಗದ ಹರ್ಷ ಇರ್ಬೋದು, ನೆಟ್ಟಾರ್ನ ಪ್ರವೀಣ ಇರ್ಬೋದು, ಮೂಡಬಿದ್ರೆ ಪ್ರವೀಣ ಇರ್ಬೋದು, ಇವರನ್ನೆಲ್ಲ ಕೊಂದ ಮತಾಂಧರಿಗೆ ಬೆಂಬಲ ಕೊಡುವ ಯಾರು ಅಂತ ಕೇಳಿದರೆ ಇದೇ ಕಾಂಗ್ರೆಸ್. ಇಂಥ ಮತಾಂಧರ ಪಕ್ಷದ ಅಭ್ಯರ್ಥಿ ಪದ್ಮರಾಜರಿಗೆ ಯೋಚನೆ ಮಾಡಬೇಕು. ಇವರನ್ನು ಬಿಲ್ಲವಂತ ನೋಡಬೇಡಿ, ಏನು ನೋಡಬೇಡಿ. ಮತಾಂಧರ ಪಕ್ಷದ ಅಭ್ಯರ್ಥಿಗೆ ಕೊಟ್ಟರೆ ಹೇಗಾಗಬೇಕು? ರವಿ ಪೂಜಾರಿ ಅಂತ ಒಬ್ಬ ಇದ್ದ, ಯಾರು ಡಾನ್, ಅವನಿಗೆ ಬೆಂಬಲಿಸಿದಾಗ ಬಿಡ್ತಾರ ಬಿಲ್ಲವರು, ಅವರನ್ನು ಬೆಂಬಲಿಸ್ತಾರೆ. 100% ಬೆಂಬಲಿಸುವುದಿಲ್ಲ. ಹಾಗೆ ಮತಾಂಧ ಪಕ್ಷದ ಕಾಂಗ್ರೆಸ್ಗೆ ಡಿವೈಡ್ ಮಾಡತಕ್ಕಂಥ ಕಾಂಗ್ರೆಸ್ಗೆ ಅದರ ಅಭ್ಯರ್ಥಿ ಡೇಂಜರ್ 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 ಅಂತ ಹೇಳಿಕೊಂಡು ಅವಕಾಶಕ್ಕೆ ಒಂದಿಸಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು ಶ್ರೀಯುತ ಹರಿಕೃಷ್ಣ ಬಂಟ್ವಾಳ ಅವರಿಗೆ. ಎಲ್ಲ ಕಾರ್ಯಕರ್ತರ ವಿನಂತಿ, ಕಾರ್ಯಕ್ರಮ ಮುಗಿದ ನಂತರ ಎಲ್ಲರಿಗೆ ಊಟದ ವ್ಯವಸ್ಥೆ ಇದೆ. ಅದೇ ರೀತಿ ಬೂತ್ ಸಮಿತಿಯ ಅಧ್ಯಕ್ಷ ಕಾರ್ಯದರ್ಶಿಗಳು ದಯವಿಟ್ಟು ತಮ್ಮ ನಿರ್ಣಯದ ಪುಸ್ತಕವನ್ನು ಸಭೆ ಮುಗಿದ ನಂತರ ಕೊಡ್ತೇವೆ, ತೆಗೆದುಕೊಂಡು ಹೋಗಬೇಕು ಅಂತ ವಿನಂತಿಸುತ್ತಾ, ನಮ್ಮ ಈ ಸಮಾವೇಶದ ಕೇಂದ್ರ ಬಿಂದು ನಮ್ಮ ನೆಚ್ಚಿನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ಸೇನೆಯಲ್ಲಿ ಕೆಲಸ ಮಾಡಿ ಇನ್ನು ಜನಮಾನಸದಲ್ಲಿ ಕೆಲಸ ಮಾಡಲಿರುವ ನಮ್ಮ ನೆಚ್ಚಿನ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಭಾರತೀಯ ಜನತಾ ಪಾರ್ಟಿಯ ಬೆಳ್ತಂಗಡಿ ಮಂಡಲದ ಈ ಕಾರ್ಯಕರ್ತರ ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ವೇದಿಕೆಯಲ್ಲಿ ಆಸೀನರಾಗಿರುವ ಈ ಮಂಡಲದ ಅಧ್ಯಕ್ಷರಾಗಿರುವಂಥ ಶ್ರೀನಿವಾಸ ರಾವ್ ಅವರೇ, ಶಾಸಕರಾಗಿರುವಂಥ ಆತ್ಮೀಯ ಮಿತ್ರರು ಆಗಿರುವಂಥ ಹರೀಶ್ ಪೂಂಜಾ ಅವರೇ, ಹಿರಿಯರು ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಪ್ರತಾಪ್ ಸಿಂಗ್ ನಾಯ್ಕರೇ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಕಿಶೋರ್ ಕುಮಾರ್ ಅವರೇ, ಯತೀಶ್ ಆರ್ವಾರ್ ಅವರೇ, ಈ ಕ್ಷೇತ್ರದ ಪ್ರಭಾರಿಗಳು ಹಿರಿಯ ನಾಯಕರಾಗಿರುವಂಥ ಹರಿಕೃಷ್ಣ ಬಂಟ್ವಾಳ್ರೆ,
ಜಿಲ್ಲೆಯ ಉಪಾಧ್ಯಕ್ಷರು ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಜಯಂತ್ ಕೋಟ್ಯಾನ್ರೆ, ಪಾರ್ಟಿಯ ಹಿರಿಯ ನಾಯಕರಾಗಿರುವಂಥ ಕುಶಲಪ್ಪ ಗೌಡ್ರೆ, ಜಿಲ್ಲೆಯ ಉಪಾಧ್ಯಕ್ಷರಾದ ತಿಲಕರಾಜ್ ಕೃಷ್ಣಾಪುರ ಅವರೇ, ಕಾರ್ಯದರ್ಶಿಗಳಾದಂಥ ವಸಂತಿ ಮಚ್ಚಿನ ಅವರೇ, ಸೀತಾರಾಮ್ ಬೆಳಾಲ್ ಅವರೇ, ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ನಂದನ್ ಮಲ್ಯರೇ, ಗಣೇಶ್ ಗೌಡ್ರೆ, ಜೋಯಲ್ ಮೆಂಡೋನ್ಸ ಅವರೇ, ಜಿಲ್ಲೆಯ ಸಹ ಪ್ರಭಾರಿಗಳಂಥ ರಾಜೇಶ್ ಕಾವೇರಿ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಪ್ರಶಾಂತ್ ಪಾರಿಂಕಿ ಅವರೇ, ಜಯಾನಂದ್ ಗೌಡ್ರೆ, ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಪಾರ್ಟಿಯ ಹಿರಿಯ ನಾಯಕರುಗಳೇ, ಮಾಧ್ಯಮದ ಮಿತ್ರರೇ, ನಾನು ತುಂಬ ಜಾಸ್ತಿ ಮಾತನಾಡೋದಿಲ್ಲ, ಈಗಾಗಲೇ ಸಮಯ ಆಗಿದೆ. ಮುಂದಿನ ದಿವಸಗಳಲ್ಲಿ ಬರುವಂಥ ಸಂದರ್ಭದಲ್ಲಿ ಮಾತನಾಡ್ತೇನೆ. ಆದರೆ ನನ್ನ ಭಾವನೆಗಳನ್ನು ನನಗೆ ಸಿಕ್ಕಿರುವ ಈ ಒಂದು ಅವಕಾಶದಲ್ಲಿ ನಾನು ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಾರ್ಟಿಗೆ, ಈ ಜಿಲ್ಲೆಗೆ ಏನು ಮಾಡಬೇಕು, ಯಾವ ಕಲ್ಪನೆಗಳನ್ನು ಇಟ್ಕೊಂಡಿದ್ದೇನೆ ಅನ್ನುವಂಥ ವಿಷಯಗಳನ್ನು ಹೇಳಲೇಬೇಕಾದ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ. ಬಂಧುಗಳೇ, ಒಂದು ನಿರ್ಣಾಯಕವಾದ ಕಾಲಘಟ್ಟದಲ್ಲಿ ನಮ್ಮ ಪಾರ್ಟಿ ಅತ್ಯಂತ ಸದೃಢವಾಗಿರುವಂಥ ಸಂದರ್ಭದಲ್ಲಿ, ನಮ್ಮ ಪಾರ್ಟಿಯ ನಾಯಕತ್ವವನ್ನು ಇಡೀ ವಿಶ್ವ ಒಪ್ಪಿಕೊಂಡಿರುವಂಥ ಸಂದರ್ಭದಲ್ಲಿ, ಈ ಹಿಂದುತ್ವದ ಭದ್ರಕೋಟೆಗೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಒಂದು ಅವಕಾಶ ಸಿಕ್ಕಿರುವಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಈ ತುಳುನಾಡಿನ ದೈವದೇವರ ಆಶೀರ್ವಾದ, ಕಾರ್ಯಕರ್ತರ ಪ್ರೀತಿ ವಿಶ್ವಾಸದ ಕಾರಣಕ್ಕೆ ಅಂತ ನಾನಂತೂ ಖಂಡಿತ ಭಾವಿಸಿದ್ದೇನೆ. ಕಳೆದ ಹಲವಾರು ವರ್ಷಗಳಿಂದ ಕಾರ್ಯಕರ್ತರು ಯಾವ ಪ್ರೀತಿ ವಿಶ್ವಾಸವನ್ನು ನನ್ನ ಮೇಲೆ ತೋರಿಸಿದಾರ, ಕಾರ್ಯಕರ್ತರು ಯಾವ ಪ್ರಾರ್ಥನೆ ಹಾರೈಕೆಯನ್ನು ಮಾಡಿದಾರ, ಆ ಕಾರಣಕ್ಕೆ ಇಷ್ಟೊಂದು ದೊಡ್ಡ ಅವಕಾಶ, ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ಈ ಪಾರ್ಟಿಯ ಹಿರಿಯರು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಟ್ಟಿದ್ದಾರೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಾನು ನಿಮಗೆ ಮೊದಲಿಗೆ ಹೇಳುವಂಥದ್ದು ಇಷ್ಟೇ: ಕಾರ್ಯಕರ್ತರ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ ಚಿರಋಣಿಯಾಗಿರ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದ್ದರೆ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಹಿಂದುತ್ವದ ಆಧಾರದಲ್ಲಿ ಮಾಡುವಂಥ ಶಕ್ತಿ, ಸಾಮರ್ಥ್ಯ ಎರಡೂ ನನಗೆ ಸಿಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥ ಶಕ್ತಿಯನ್ನು ಭಗವಂತ ನನಗೆ ನೀಡಲಿ. ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರದ ಮುಖಾಂತರ ಈ ಜಿಲ್ಲೆಯನ್ನು ಪ್ರಾಮಾಣಿಕವಾಗಿ ಅಭಿವೃದ್ಧಿಯನ್ನು ಮಾಡುವಂಥ ಶಕ್ತಿ, ಸಾಮರ್ಥ್ಯವನ್ನು ಭಗವಂತ ನನಗೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಇಡೀ ವಿಶ್ವ ಭಾರತವನ್ನು ಒಪ್ಪಿಕೊಂಡಿರುವಂಥ ಸಂದರ್ಭದಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಇಡೀ ಜನಮಾನಸ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವ ಮುಖಾಂತರ ಈ ಮಣ್ಣಿನ ಸಂಸ್ಕೃತಿಗೆ ಇಡೀ ವಿಶ್ವದಲ್ಲಿ ಗೌರವ ಸಿಗಬೇಕು, ಭಾರತ ಪರಮ ವೈಭವದ ಸ್ಥಿತಿಗೆ ಹೋಗಬೇಕು, ಭಾರತದಲ್ಲಿರುವಂಥ ಬಡವರು, ಶೋಷಿತರು, ಮಹಿಳೆಯರು, ಯುವಕರಿಗೆ ನ್ಯಾಯ ಸಿಗಬೇಕು, ಸಮಾನವಾದ ಅವಕಾಶಗಳು ಸಿಗಬೇಕು ಅನ್ನುವಂಥ ಕಲ್ಪನೆಯಲ್ಲಿರುವಂಥ ಸಂದರ್ಭದಲ್ಲಿ ಈ ಚುನಾವಣೆ ನಡೀತಾ ಇದೆ. ಅಂಥ ಒಂದು ವಿಶೇಷವಾದ ಚುನಾವಣೆಯಲ್ಲಿ ಈ ಕ್ಷೇತ್ರದ ಅಭ್ಯರ್ಥಿ ಆಗುವಂಥ ಅವಕಾಶ ನನಗೆ ಸಿಕ್ಕಿದೆ. ಈ ಕ್ಷೇತ್ರದ ಅಭ್ಯರ್ಥಿಯಾಗಿ, ಈ ಕ್ಷೇತ್ರದ ಪ್ರತಿನಿಧಿಯಾಗುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಹಿರಿಯರು ನನ್ನ ಮೇಲೆ ಹೊರಿಸಿದ್ದಾರೆ. ಇದಕ್ಕೆ ನಾನು ಸದಾ ನಮ್ಮ ಪಾರ್ಟಿಯ ನಾಯಕತ್ವಕ್ಕೆ, ನಮ್ಮ ಕಾರ್ಯಕರ್ತರಿಗೆ ಸದಾ ಚಿರಋಣಿಯಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಈ ವಿಶೇಷವಾದಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆ ಸಾಮರ್ಥ್ಯವಂತರ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೇಷ್ಠತೆಯನ್ನು ಹೊಂದಿರುವಂಥ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆ ಧಾರ್ಮಿಕ ಶ್ರದ್ಧೆ, ಭಕ್ತಿ, ನಂಬಿಕೆ, ನಿಷ್ಠೆಯನ್ನು ಇಟ್ಕೊಂಡಿರುವಂಥ ಜನರಿರುವಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಅಂಥ ಜಿಲ್ಲೆಯ ಅಭ್ಯರ್ಥಿ ಆಗುವಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ, ನನ್ನ ಸೌಭಾಗ್ಯ ಅಂತ ನಾನು ಪ್ರತಿ ಬಾರಿ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದೇನೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಾನು ಇಷ್ಟು ವಿಷಯಗಳನ್ನು ಹೇಳಬೇಕು. ಒಬ್ಬ ಯುವ ಕಾರ್ಯಕರ್ತನಿಗೆ, ಒಬ್ಬ ಸೈನ್ಯದಲ್ಲಿ ಕೆಲಸ ಮಾಡಿರುವಂಥ ಸೈನಿಕನಿಗೆ ಒಂದು ಅವಕಾಶವನ್ನು ಯಾವುದಾದ್ರೂ ಪಾರ್ಟಿ ಕೊಡ್ತದೆ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ಮಾತ್ರ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಇದು ಸಾಧ್ಯ. ಈ ಜಿಲ್ಲೆಯಲ್ಲಿ ಎಷ್ಟೊಂದು ಕಾರ್ಯಕರ್ತರಿದ್ದಾರೆ, ಎಷ್ಟೊಂದು ಕೆಲಸ ಮಾಡಿರುವ ಕಾರ್ಯಕರ್ತರಿದ್ದಾರೆ, ಎಷ್ಟೊಂದು ನಮಗಿಂತ ಶಕ್ತಿ ಸಾಮರ್ಥ್ಯದಲ್ಲಿ ಹೆಚ್ಚಿಗೆ ಇರುವಂಥವ್ರು ಎಷ್ಟೊಂದು ಜನ ಇರುವಂಥ ಸಂದರ್ಭದಲ್ಲಿ ಯುವ ನಾಯಕತ್ವಕ್ಕೆ ಅವಕಾಶವನ್ನು ಕೊಡಬೇಕು. ಭಾರತೀಯ ಸೈನ್ಯದಲ್ಲಿ ಕೆಲಸ ಮಾಡಿರುವ ಒಬ್ಬ ಸೈನಿಕನಿಗೆ ಅವಕಾಶವನ್ನು ಕೊಡಬೇಕು. ಸೈನ್ಯದಲ್ಲಿ ಕೆಲಸ ಮಾಡಿರುವಂಥ ಸೈನಿಕರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ, ಮಾಜಿ ಸೈನಿಕರಿಗೂ ಅದೇ ಗೌರವವನ್ನು ಕೊಡಬೇಕು, ರಾಷ್ಟ್ರೀಯತೆಗೆ ಮನ್ನಣೆಯನ್ನು ಕೊಡಬೇಕು. ಈ ಪಾರ್ಟಿಯಲ್ಲಿ ಯುವಕರನ್ನು ಪ್ರೋತ್ಸಾಹಿಸಬೇಕು, ಪ್ರಜಾಪ್ರಭುತ್ವದಲ್ಲಿ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವ ಕಾರಣಕ್ಕೆ ನನ್ನಂಥ ಒಬ್ಬ ಯುವಕನಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಯಾವುದೇ ಭ್ರಮೆಯಲ್ಲಿಲ್ಲ. ನನಗೆ ತೋರಿಸ್ತಾ ಇರುವಂಥ ಪ್ರೀತಿ, ವಿಶ್ವಾಸ, ಹೋದಲ್ಲಿ ಬಂದಲ್ಲಿ ಹಾಕ್ತಾ ಇರುವಂಥ ಹಾರ, ಹೋದಲ್ಲಿ ಬಂದಲ್ಲಿ ಹಾಕ್ತಾ ಇರುವಂಥ ಶಾಲ್ಗಳು,
ಇದು ಯಾವುದು ನನಗೆ ವೈಯಕ್ತಿಕವಾಗಿ ಸಿಗುವಂಥದ್ದಲ್ಲ ಅನ್ನುವಂಥ ಸ್ಪಷ್ಟವಾದ ಅರಿವು ನನಗಿದೆ. ಇದು ಯಾವುದು ನನ್ನ ಮೇಲೆ ತೋರಿಸ್ತಾ ಇರುವಂಥ ನನ್ನ ಶಕ್ತಿ ಸಾಮರ್ಥ್ಯ, ನನ್ನ ವ್ಯಕ್ತಿತ್ವದ ಮೇಲೆ ತೋರ್ತಾ ಇರುವಂಥ ಗೌರವ ಅನ್ನುವಂಥ ಯಾವುದೇ ಭ್ರಮೆಯಲ್ಲಿ ನಾನು ಈ ಸಂದರ್ಭದಲ್ಲಿಲ್ಲ. ಇದು ನನ್ನ ಪಾರ್ಟಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ ಜನ ತೋರಿಸ್ತಾ ಇರುವಂಥ ಪ್ರೀತಿ, ಅವರ ಮೇಲೆ ಕಾರ್ಯಕರ್ತರಿಟ್ಟಿರುವಂಥ ಪ್ರೀತಿ, ಅವರ ಮೇಲೆ ಕಾರ್ಯಕರ್ತರು ತೋರಿಸ್ತಾ ಇರುವಂಥ ಗೌರವ, ನನ್ನ ಪಾರ್ಟಿಯ ಮೇಲೆ ತೋರಿಸ್ತಾ ಇರುವಂಥ ಗೌರವ, ಈ ಪಾರ್ಟಿಗಾಗಿ ಶ್ರಮ ಪಟ್ಟಂಥ ಹಿರಿಯರ ಮೇಲೆ ಅವರನ್ನು ನೆನಪಿಸುವಂಥದ್ದು, ಅವರ ಮೇಲೆ ತೋರಿಸ್ತಾ ಇರುವಂಥ ಗೌರವ, ನಮ್ಮ ಪಾರ್ಟಿಯ ವಿಚಾರವಾದಂಥ ಹಿಂದುತ್ವದ ಮೇಲೆ ಜನ ತೋರಿಸ್ತಾ ಇರುವಂಥ ಮಾನ್ಯತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಅತ್ಯಂತ ವಿಶ್ವಾಸದಿಂದ ನಿಮಗೆ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯನ್ನು ಹಿಂದುತ್ವದ ಆಧಾರದಲ್ಲಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಾನು ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಟುಕೊಂಡು ನನಗೆ ಸಿಕ್ಕಿರುವಂಥ ಈ ಅವಕಾಶವನ್ನು, ಈ ತುಳುನಾಡಿನ ಮಣ್ಣಿನ ಗೌರವಕ್ಕೆ ಒಂದಷ್ಟು ಚ್ಯುತಿ ಬರದ ರೀತಿಯಲ್ಲಿ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಕಳೆದ 15 ವರ್ಷದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಹಲವಾರು ಯೋಜನೆಗಳನ್ನು ಈ ಜಿಲ್ಲೆಗೆ ತಂದಿದ್ದಾರೆ. ವಿಶೇಷವಾಗಿ ಕಳೆದ 10 ವರ್ಷದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ಈ ಜಿಲ್ಲೆಯ ಮೂಲಭೂತ ಸೌಕರ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆಯ ಎಲ್ಲ ಹೆದ್ದಾರಿಗಳು ಇವತ್ತು ಆ ಯೋಜನೆಗಳು ಎಪ್ರೂವ್ ಆಗಿ ಅನುಷ್ಠಾನದ ಹಂತದಲ್ಲಿದ್ದೇನೆ. ನಾನು ನಿಮಗೆ ವಿಶ್ವಾಸವನ್ನು ಕೊಡ್ತೇನೆ. ಜಿಲ್ಲೆಯ ಶಾಸಕರ ಸಹಕಾರವನ್ನು ಪಡೆದುಕೊಂಡು, ನನ್ನ ಪಾರ್ಟಿಯ ಸಹಕಾರವನ್ನು ಪಡೆದುಕೊಂಡು, ನನ್ನ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಅವರ ಸಹಕಾರವನ್ನು ಪಡೆದುಕೊಂಡು ಎಲ್ಲ ಕೆಲಸಗಳನ್ನು ಸಮಯಬದ್ಧ ರೀತಿಯಲ್ಲಿ ಪೂರ್ತಿಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ, ಈ ಜಿಲ್ಲೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ ಒಂದು ಹೊಸ ಪರಿಕಲ್ಪನೆಯೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 2047 ವಿಕಸಿತ ಭಾರತದ ಪರಿಕಲ್ಪನೆ ಏನಿದೆಯೋ ಆ ವಿಕಸಿತ ಭಾರತಕ್ಕೆ ಪೂರಕವಾಗಿ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸವನ್ನು ನಾನು ಶಾಸಕರ ಸಹಕಾರದೊಂದಿಗೆ ಮಾಡ್ತೇನೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಹರೀಶ್ ಪೂಂಜರಂಥ ಒಂದು ಪಾದರಸದ ವ್ಯಕ್ತಿತ್ವದ ಅವರ ಕಾರ್ಯಶೈಲಿ ನೋಡುವುದೇ ಒಂದು ಖುಷಿ ನನಗೆ. ನಾನು ಅವರ ಹತ್ರ ಈ ಸಂದರ್ಭದಲ್ಲಿ ಒಂದೇ ಮಾತನ್ನು ಹೇಳೋದು, ನೀವು ಯಾವ ರೀತಿ ವಿಧಾನಸೌಧಕ್ಕೆ ಹೋಗಿ ಎಲ್ಲ ಇಲಾಖೆಗಳಿಂದ ಕೆಲಸವನ್ನು ಮಾಡಿ ತರ್ತೀರ, ಅದೇ ರೀತಿಯ ಮಾರ್ಗದರ್ಶನವನ್ನು ನನಗೆ ಕೊಡಿ. ಒಟ್ಟಾಗಿ ಹೋಗೋಣ ದೆಹಲಿಗೆ. ಅಲ್ಲಿ ಹೋಗಿ ಪ್ರತಿಯೊಂದು ಇಲಾಖೆಯಿಂದಲೂ ನಮ್ಮ ದಕ್ಷಿಣ ಕನ್ನಡದ ಅಭಿವೃದ್ಧಿಯ ದೃಷ್ಟಿಯಿಂದ ಅದನ್ನು ಸಮಗ್ರವಾಗಿ ಯೋಚನೆ ಮಾಡಿಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾದ ಕೆಲಸವನ್ನು ಅವ್ರ ಜೊತೆ ಸೇರಿ ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಜಿಲ್ಲೆಗೆ ಒಂದು ವಿಶೇಷವಾದ ಸಾಮರ್ಥ್ಯ ಇದೆ ಅಂತ ನಂಬಿಕೊಂಡಂಥ ವ್ಯಕ್ತಿ ನಾನು. ಈ ಜಿಲ್ಲೆಯ ಬಗ್ಗೆ ಒಂದು ಶ್ರೇಷ್ಠವಾದ ಕಲ್ಪನೆಯನ್ನು ಇಟ್ಕೊಂಡಂಥ ವ್ಯಕ್ತಿ ನಾನು. ತುಳುನಾಡಿನ ಮಣ್ಣಿನ ಬಗ್ಗೆ ಒಂದು ಅಪಾರವಾದ ಗೌರವವನ್ನು ಇಟ್ಕೊಂಡ ವ್ಯಕ್ತಿ ನಾನು. ಈ ತುಳುನಾಡಿನ ದೈವದೇವರ ಬಗ್ಗೆ ಒಂದು ಶ್ರದ್ಧೆ, ಭಕ್ತಿ, ನಂಬಿಕೆಯನ್ನು ಇಟ್ಕೊಂಡಂಥ ವ್ಯಕ್ತಿ ನಾನು. ಈ ತುಳುನಾಡಿನ ದೈವದೇವರ ಆಶೀರ್ವಾದ ಇದ್ದರೆ ನಾವು ಯಾವುದೇ ಹಂತಕ್ಕೆ ಹೋಗ್ಬೋದು, ಯಾವುದೇ ಸ್ಥಾನಮಾನಕ್ಕೆ ತಲುಪಬಹುದು. ಈ ಜಿಲ್ಲೆಯನ್ನು ಅಭಿವೃದ್ಧಿಯ ದೃಷ್ಟಿಯಲ್ಲಿ ರಾಷ್ಟ್ರದಲ್ಲೇ 1ನೇ ಸ್ಥಾನಕ್ಕೆ ತಂದು ನಿಲ್ಲಿಸಬಹುದು ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡಂಥ ವ್ಯಕ್ತಿ ನಾನು. ಹಾಗಾಗಿ ಈ ಜಿಲ್ಲೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಈ ಜಿಲ್ಲೆಯ ಜನರ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಈ ಜಿಲ್ಲೆಯ ಯುವ ಮನಸ್ಸುಗಳ ಅಪೇಕ್ಷೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳು, ಒಂದು 2-3 ವಿಷಯಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕು. ಮಂಗಳೂರು ಬೆಂಗಳೂರು ಮಧ್ಯೆ ರಸ್ತೆ ಮತ್ತು ರೈಲು ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಪ್ರಾಮಾಣಿಕವಾದ ಯೋಚನೆಯನ್ನು ಮಾಡಬೇಕು. ವಿಶೇಷವಾಗಿ ಇವತ್ತು ಮಂಗಳೂರಿನಿಂದ ಅಡ್ಡಹೊಳೆಯವರೆಗಿನ ರಸ್ತೆಯ ಅಭಿವೃದ್ಧಿ ಹಂತದಲ್ಲಿ ಇದೆ, ಅದು ಕೆಲಸ ಆಗ್ತಾ ಇದೆ. ನಮಗಿರುವಂಥ ಸವಾಲಿನ ಕ್ಷೇತ್ರ ಅಡ್ಡಹೊಳೆಯಿಂದ ಸಕಲೇಶ್ಪುರದ ಮಧ್ಯೆ ಶಿರಾಡಿ ಘಾಟ್ನ ಸಮಸ್ಯೆ. ಶಿರಾಡಿ ಘಾಟ್ನ ಮಧ್ಯೆ ರಸ್ತೆ ಮತ್ತು ರೈಲು ಅಭಿವೃದ್ಧಿಯ ದೃಷ್ಟಿಯಿಂದ ಕಾನೂನಿಗೆ ತೊಡಕಾಗದ ರೀತಿಯಲ್ಲಿ, ಪರಿಸರಕ್ಕೆ ತೊಡಕಾಗದ ರೀತಿಯಲ್ಲಿ ಒಂದು ಸಮಗ್ರವಾದ ಅಧ್ಯಯನವನ್ನು ಮಾಡಿ, ವೈಜ್ಞಾನಿಕ ಅಧ್ಯಯನವನ್ನು ಮಾಡಿ, ಅದರ ಮಧ್ಯೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಮಂಗಳೂರು ಮತ್ತು ಬೆಂಗಳೂರಿನ ಮಧ್ಯೆ ಮನುಷ್ಯ ಮತ್ತು ಸರಕನ್ನು ಹೇಗೆ ಮುಟ್ಟಿಸಬಹುದು ಅನ್ನುವಂಥ ದೃಷ್ಟಿಯಲ್ಲಿ ನಾನು ಶಾಸಕರ ಜೊತೆ ಸಂವಾದಗಳನ್ನು ಮಾಡಿಕೊಂಡು ಈ ಜಿಲ್ಲೆಯ ವಿಷಯ ಪರಿಣಿತರೇನಿದ್ದಾರೆ, ಈ ಜಿಲ್ಲೆಯ ಬಗ್ಗೆ ಪ್ರೀತಿ ಇಟ್ಕೊಂಡಂಥ ವ್ಯಕ್ತಿಗಳು ಯಾರಿದ್ದಾರೆ, ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಪ್ರಾಮಾಣಿಕ ಕಳಕಳಿಯನ್ನು ಇಟ್ಕೊಂಡಂಥ ವ್ಯಕ್ತಿಗಳು ಯಾರಿದ್ದಾರೆ, ಯಾರು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಿ ಇದರ ಬಗ್ಗೆ ಗೊತ್ತಿರುವಂಥವರಿದ್ದಾರೆ, ಅವರೆಲ್ಲರ ಅಭಿಪ್ರಾಯವನ್ನು ಪಡೆದು ಅತ್ಯಂತ ಪ್ರಾಮಾಣಿಕವಾಗಿ ಮಂಗಳೂರು ಬೆಂಗಳೂರು ಮಧ್ಯೆ ರಸ್ತೆ ಹಾಗೂ ರೈಲು ಅಭಿವೃದ್ಧಿಯನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಿಲ್ಲೆಯ ಪ್ರವಾಸೋದ್ಯಮದ ಅಭಿವೃದ್ಧಿ ದೃಷ್ಟಿಯಿಂದ ಒಂದಷ್ಟು ಕೆಲಸಗಳನ್ನು ಮಾಡಲೇಬೇಕಾಗಿದೆ. ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈ ಜಿಲ್ಲೆಯ ದೇವಸ್ಥಾನಗಳು ಪ್ರಾಯಶಃ
ಇಡೀ ದೇಶದಲ್ಲಿ ಈ ರೀತಿ ಅತ್ಯಂತ ವ್ಯವಸ್ಥಿತವಾಗಿ ಅತ್ಯಂತ ಅನುಷ್ಠಾನದ ರೀತಿಯಲ್ಲಿ ಅನುಷ್ಠಾನವನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಮಾಡ್ತಾ ಸ್ವಚ್ಛತೆಯನ್ನು ಇಟ್ಕೊಂಡು ಎಲ್ಲವನ್ನ ಮಾಡ್ತಾ ಇರುವಂಥ ದೇವಸ್ಥಾನಗಳು ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾಗೆ ಎಲ್ಲಿಯೂ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ನಮ್ಮ ದೇವಸ್ಥಾನಗಳನ್ನು, ನಮ್ಮ ಈ ದೇವರ ಸಾನ್ನಿಧ್ಯವನ್ನು, ನಮ್ಮ ಸಾಂಸ್ಕೃತಿಕ ಕೇಂದ್ರಗಳನ್ನು, ನಮ್ಮ ಸಂಸ್ಕೃತಿಯ ಒಂದಷ್ಟು ವಿಷಯಗಳಾದಂಥ ಯಕ್ಷಗಾನವನ್ನು, ಕಂಬಳವನ್ನು ಇಡೀ ದೇಶಕ್ಕೆ ಮತ್ತು ಇಡೀ ವಿಶ್ವಕ್ಕೆ ತೋರಿಸುವಂಥ ದೃಷ್ಟಿಯಿಂದ, ಪ್ರವಾಸೋದ್ಯಮದ ದೃಷ್ಟಿಯಿಂದ ಒಂದಷ್ಟು ಪರಿಕಲ್ಪನೆಗಳನ್ನು, ಒಂದಷ್ಟು ಯೋಚನೆಗಳನ್ನು ಮಾಡ್ತೇವೆ ಅಂತ ಕೂಡ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾವು ದಕ್ಷಿಣ ಕನ್ನಡದ ಅಭಿವೃದ್ಧಿ ಅಂತ ಹೇಳಿದ ಕೂಡಲೇ ಅದು ಮಂಗಳೂರಿನ ಅಭಿವೃದ್ಧಿ ಮಾತ್ರ ಅಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಿಲ್ಲೆಯಲ್ಲಿ ಯುವ ಸಮೂಹ ಏನಿದೆಯಾ, ಆ ಸ್ಕಿಲ್ಡ್ ಮ್ಯಾನ್ ಪವರ್ ಏನಿದೆಯಾ, ಅವರಿಗೆ ಉದ್ಯೋಗ ಕೊಡುವಂಥ ದೃಷ್ಟಿಯಿಂದ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಣ್ಣ ಉತ್ಪಾದನಾ ವಲಯಗಳನ್ನು ನಿರ್ಮಾಣ ಮಾಡುವ ದೃಷ್ಟಿಯಿಂದ ಒಂದಷ್ಟು ಯೋಚನೆಗಳನ್ನು ಕೂಡ ಮಾಡಬೇಕು ಅನ್ನುವಂಥ ಕಲ್ಪನೆಗಳು ನನಗಿದೆ. ಅದನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ವಿಶೇಷವಾಗಿ ಮಂಗಳೂರಿನ ಬಂದರಿನ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಕರ್ನಾಟಕದ ಕರಾವಳಿಯಲ್ಲಿ ಒಂದು ದೊಡ್ಡ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದ 3 ಜಿಲ್ಲೆಗಳನ್ನು ಒಳಗೊಂಡಂಥ ಕರ್ನಾಟಕದ ಕರಾವಳಿಯಲ್ಲಿ ಮಂಗಳೂರು ಬಂದರು ಇವತ್ತು ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ಡ್ ಬಂದರ್. ಅದನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಮಂಗಳೂರು ಬಂದರಿಗೆ ಪೂರಕವಾಗಿ ರಸ್ತೆ ಮತ್ತು ರೈಲ್ವೆ ಹಳಿಯನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಕೂಡ ಯೋಚನೆಯನ್ನು ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಇದೆ. ನಾನು ಈ ಸಂದರ್ಭದಲ್ಲಿ ನಿಮಗೆ ಇಷ್ಟು ಮಾತನ್ನು ಹೇಳ್ತೇನೆ. ನರೇಂದ್ರ ಮೋದಿ ಅವರು 2001ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಗುಜರಾತಿನ ಕರಾವಳಿ ತೀರವು ಕೂಡ ಇಷ್ಟು ಅಭಿವೃದ್ಧಿ ಆಗಿರಲಿಲ್ಲ. 2004ರಲ್ಲಿ ಅವರು ವೈಬ್ರೆಂಟ್ ಗುಜರಾತ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಗುಜರಾತಿಗೆ ಇನ್ವೆಸ್ಟ್ಮೆಂಟನ್ನು ತಂದು ಗುಜರಾತ್ನಲ್ಲಿ ಹೊಸ 5 ಪೋರ್ಟ್ಗಳನ್ನು ಡೆವಲಪ್ ಮಾಡಿ ಇಡೀ ಭಾರತದಲ್ಲಿ ಇವತ್ತು ಅತ್ಯಂತ ಹೆಚ್ಚು ಟ್ರೇಡಿಂಗ್ ಆಗುವಂಥದ್ದು, ಅತ್ಯಂತ ಹೆಚ್ಚು ವಹಿವಾಟು ಆಗುವಂಥ ಯಾವುದಾದ್ರೂ ಒಂದು ಬಂದರುಗಳಿದ್ರೆ ಅದು ಗುಜರಾತಿನಲ್ಲಿರುವಂಥ ಬಂದರುಗಳು. ಅದೇ ರೀತಿಯಲ್ಲಿ ಕರಾವಳಿಯ ಅಭಿವೃದ್ಧಿಗೆ, ಕರಾವಳಿಯ ಬಂದರಿನ ಅಭಿವೃದ್ಧಿಗೆ, ಕರಾವಳಿಯ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದೊಂದಿಗೆ, ಅವರು ಹಾಕಿಕೊಟ್ಟಿರುವ ದೂರದೃಷ್ಟಿಯ ಕಲ್ಪನೆಯ ಆಧಾರದಲ್ಲಿ ಈ ಜಿಲ್ಲೆಯ ಶಾಸಕರ ಸಹಕಾರದೊಂದಿಗೆ, ನಮ್ಮ ಪಾರ್ಟಿಯ ಸಹಕಾರದೊಂದಿಗೆ, ತಮ್ಮೆಲ್ಲರ ಸಹಕಾರದೊಂದಿಗೆ ಪ್ರಾಮಾಣಿಕವಾದ ಕೆಲಸ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ತಮಗೆ ಭರವಸೆಯನ್ನು ಕೊಡ್ತಾ, ಬಂಧುಗಳೇ, 25 ದಿವಸ ಇದೆ ಚುನಾವಣೆಗೆ. 23 ದಿವಸ, 24 ದಿವಸ ಇದೆ. ತಮ್ಮಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡೋದು, ಎಲ್ಲ ಮನೆಗಳಿಗೆ ಬರಲಿಕ್ಕೆ ನನಗೆ ಸಾಧ್ಯ ಇಲ್ಲ. ನಾನು ಖಂಡಿತವಾಗಿಯೂ ಮತ್ತೊಮ್ಮೆ ನನ್ನ ಜಿಲ್ಲೆಯ ಅಧ್ಯಕ್ಷರು ಮತ್ತು ಜಿಲ್ಲೆಯ ಪ್ರವಾಸದ ಪ್ರಮುಖರು ಜೋಡಿಸಿದಂಥ ಸಂದರ್ಭದಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರನ್ನು ಬಂದು ಭೇಟಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಯಾಕೆಂದ್ರೆ ನನಗೆ ಗೊತ್ತಿದೆ ಇದು ಕಾರ್ಯಕರ್ತರ ಚುನಾವಣೆ. ನಾವೆಲ್ಲ ಒಂದಾಗಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸುವಂಥದ್ದು, ಯಾವುದೋ ಒಂದು ವ್ಯಕ್ತಿಯ ಚುನಾವಣೆ ಅಲ್ಲ ಇದು. ಹಾಗಾಗಿ ಎಲ್ಲ ಕಾರ್ಯಕರ್ತರನ್ನು ಬಂದು ಭೇಟಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ, ಮನೆಗಳಿಗೆ ಹೋಗಿ ನರೇಂದ್ರ ಮೋದಿ ಅವರ ಸಾಧನೆಗಳನ್ನು ತಿಳಿಸಿ, ನರೇಂದ್ರ ಮೋದಿ ಅವರು ಈ ದೇಶದ ಅಸ್ಮಿತೆಗೋಸ್ಕರ, ಈ ದೇಶದ ಅಖಂಡತೆಗೋಸ್ಕರ, ಈ ದೇಶದ ಸಂಸ್ಕೃತಿಯ ಉಳಿವಿಗೋಸ್ಕರ, ನಮ್ಮ ವಿಚಾರವಾದಂಥ ಹಿಂದುತ್ವದ ಉಳಿವಿಗೋಸ್ಕರ ಎಷ್ಟು ಅಗತ್ಯ ಅನ್ನುವಂಥದ್ದನ್ನು ಮನೆಗೆ ತಿಳಿಸಿ, ಕಳೆದ 1 ವರ್ಷದಲ್ಲಿ ಈ ರಾಜ್ಯದಲ್ಲಿ ಬಂದಿರುವಂಥ ಸಿದ್ದರಾಮಯ್ಯನ ಸರ್ಕಾರ ಮಾಡಿರುವಂಥ ಕರ್ಮಕಾಂಡಗಳನ್ನು ಹರೀಶ್ ಪೂಂಜಾ ಅವರು ತಿಳಿಸಿದ್ದಾರೆ. ಅದೆಲ್ಲವನ್ನು ಮತದಾರರಿಗೆ ತಿಳಿಸಿ, ಮತದಾರರನ್ನು ಮತದಾನ ಕೇಂದ್ರಕ್ಕೆ ತಂದು ಭಾರತೀಯ ಜನತಾ ಪಾರ್ಟಿಗೆ, ಕಮಲದ ಹೂವಿಗೆ, ನರೇಂದ್ರ ಮೋದಿ ಅವರಿಗೆ ಮತದಾನ ಮಾಡುವಂತೆ, ಅವರಿಗೆ ಪ್ರೇರಣೆ ಮಾಡುವಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕನ್ನುವಂಥ ಕಳಕಳಿಯ ವಿನಂತಿಯನ್ನು ಈ ಸಂದರ್ಭದಲ್ಲಿ ತಮಗೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಏಪ್ರಿಲ್ 4ನೇ ತಾರೀಕಿಗೆ ನಾನು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ತಾವೆಲ್ಲ ನನ್ನ ಜೊತೆ ಇದ್ದು ನನಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು, ನನಗೆ ಆಶೀರ್ವಾದವನ್ನು ಕೆಲಸವನ್ನು ಮಾಡಬೇಕು. ಯಾಕೆಂದರೆ ತಮ್ಮ ಬೆಂಬಲವೇ ನನಗೆ ಸ್ಫೂರ್ತಿ, ತಮ್ಮ ಸ್ಫೂರ್ತಿಯೇ ನನಗೆ ಶಕ್ತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಿಂದುತ್ವಕ್ಕೆ ಬದ್ಧನಾಗಿದ್ದುಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡುವಂಥ ಪ್ರಾಮಾಣಿಕ ಕೆಲಸವನ್ನು ದಿನದ 24 ಗಂಟೆ 365 ದಿವಸ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ನಿಮಗೆ ಕೊಟ್ಟು, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಕೆಲಸವನ್ನು ಮಾಡ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳಲಿಕ್ಕೆ ಆ ಭಗವಂತ ನನಗೆ ಶಕ್ತಿಯನ್ನು ಕೊಡಲಿ, ಆಶೀರ್ವಾದವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ವಂದನೆಗಳು ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ. ಎಲ್ಲ ಕಾರ್ಯಕರ್ತರ ಹತ್ರ ವಿನಂತಿ, ಎಲ್ಲ 4ನೇ ತಾರೀಕಿಗೆ ನಾಮಿನೇಷನ್ಗೆ ಬೆಳ್ತಂಗಡಿ ಭಾರಿ ಮಲ್ಲ ಸಂಖ್ಯೆ ಬರ್ಪೇರಂತ ಬಂದ ನಿರೀಕ್ಷೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಉಂಡು.
ಮೂಲಿತ್ತಿನಕಲ್ ನಾಮಿನೇಷನ್ಗೆ ಬರ್ಪನಕಲರ ಕೈದಿರ್ಪಲೆ ಕೇಂದ್ರ ಜಾನ್ ನಾಮಿನೇಷನ್ಗೆ 4 ತಾರೀಕು ಬರ್ಪನಕಲರ ಕೈದಿರ್ಪಲೆ ಬ್ರಿಜೇಶನ್ನ ಎಂಗಿಲ ಮೂಲು 1,000 ಜನ ಉಂಡಿದ್ದೆ 1,000ಗೆ ನಾನೊಂದು 1,000 2,000 ಸಂಖ್ಯೆ ಸೇರಿಸದೆ 5,000 ಸಂಖ್ಯೆಡೆ ನಮ್ಮ ನಾಮಿನೇಷನ್ಗೆ ಪಾಯರಂಡು ಮಾತಾ ಶಕ್ತಿ ಕೇಂದ್ರದಕ್ಕಲೆ ಮಾತಾ ಬೂತುದಕ್ಕಲೆ ನಾನು ಒಂಜಿ ದಿನ ಇಪ್ಪುನು 4ನೇ ತಾರೀಕಿಗೆ ಬೊಲ್ಪುಗೆ ನಮ್ಮ ಹೊರ್ಮರೆ ಗಂಟೆಗೆ ಬನ್ಸ್ ಹಾಸ್ಟೆಲ್ಗೆ ಸೇರೋಡು ಅಂಚಾದ ಮಾತೆಲ್ಲ ಇನಿಡ್ದು ಬೊಕ್ಕನೆ ಕಾರ್ಯಕರ್ತರಿಗೆ ಸಂಪರ್ಕ ಮಲ್ತದೆ ಎಲ್ಲಂಜಿದ ನಾಮಿನೇಷನ್ಗೆ ನಮ್ಮ ಪೋಡು ವಿಶೇಷವಾದ ಕೇಳಲೆ ಎಲ್ಲಂಜಿದ ನಾಮಿನೇಷನ್ಗೆ ನರೇಂದ್ರ ಮೋದಿಯರು ಸದಾನಂದನ್ನ ಎಲ್ಲಂಜ ನಾಮಿನೇಷನ್ಗೆ ನರೇಂದ್ರ ಮೋದಿಯರು ಯೋಗಿ ಆದಿತ್ಯನಾಥರು ಸಂಪೂರ್ಣವಾದ ಅಕಲ ಆಶೀರ್ವಾದ ಉಂಡು ಅಂಚದ ಮಾತೆಲ್ಲ ಬರೋಡು. ವಂದನೆಗಳು. ದಯವಿಟ್ಟು ಬೂತ್ ಸಮಿತಿಯ ಅಧ್ಯಕ್ಷರುಗಳು ದಯವಿಟ್ಟು ಕೂತ್ಕೊಳ್ಳಿ. ನಿಮಗೆ ನಿರ್ಣಯ ಪುಸ್ತಕ ವೇದಿಕೆಯಲ್ಲಿ ಕೊಡ್ತಾರೆ. ದಯವಿಟ್ಟು ಯಾರು ಬೂತ್ ಸಮಿತಿ ಅಧ್ಯಕ್ಷರುಗಳು ಹೇಳ್ಬಾರ್ದು. ಮುಂದೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ನೀಡ್ತಾ ಇದ್ದೇವೆ. ಪ್ರಶಾಂತ್ ಪಾರಿಕ್ಕಿ ಅವರು ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಧನ್ಯವಾದವನ್ನು ಅರ್ಪಿಸಬೇಕು. ಲೈಲಾ ಮಹಾಶಕ್ತಿ ಕೇಂದ್ರದ ಬೂತ್ ಸಮಿತಿಯ ಅಧ್ಯಕ್ಷರುಗಳು ವೇದಿಕೆಗೆ ಬರಬೇಕು. ಲೈಲಾ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು ಅಧ್ಯಕ್ಷರ ಹತ್ರ ಬೂತ್ ಸಮಿತಿಯ ಪುಸ್ತಕವನ್ನು ನಿರ್ಣಯ ಪುಸ್ತಕವನ್ನು ತಗೊಳ್ಳಿ. ಲೈಲಾ ಮಹಾಶಕ್ತಿ ಕೇಂದ್ರ ಅಣ್ಣ ಪುಟ್ಟಣ್ಣ ಕೊಡಿ. ಲೈಲಾ ಮಹಾಶಕ್ತಿ ಕೇಂದ್ರ ಪ್ರಕಾಶ್ ಜೈನ್ ಲೈಲಾ ಮಹಾಶಕ್ತಿ ಕೇಂದ್ರ. ಕುವೆಟ್ಟು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಹಳದಂಗಡಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಕಣಿಯೂರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಉಜಿರೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಉಜಿರೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಬೆಳ್ತಂಗಡಿ ನಗರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಕಣಿಯೂರು ಬಾಲಕೃಷ್ಣ ಬೆಳ್ತಂಗಡಿ ನಗರ ಉಜಿರೆ ನಗರ ನಾರಾವಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಧರ್ಮಸ್ಥಳ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಅಣ್ಣ ಎಲ್ಲರ ಹತ್ರ ಒಂದು ವಿನಂತಿ, ಎಲ್ಲರೂ ಊಟ ಮಾಡಿ ತೆರಳಬೇಕು. ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಚುನಾವಣೆ ನಂತರ ನಮಗೆಲ್ಲರಿಗೂ ಸೆಲ್ಫಿ ತೆಗಿಲಿಕ್ಕೆ ಸಿಗ್ತಾರೆ. ಈಗ ಅವರು ನಾವೂರ ಬ್ರಹ್ಮಕಲಶಕ್ಕೆ ಹೋಗಿ ಪುತ್ತೂರಿನ ಕಾರ್ಯಕ್ರಮಕ್ಕೆ ಹೋಗಬೇಕು. ದಯವಿಟ್ಟು ಸ್ವಲ್ಪ ಕಾರ್ಯಕರ್ತರು ಸಹಕಾರವನ್ನು ಕೊಡಬೇಕು. ದಯವಿಟ್ಟು ಗಮನಿಸಿ, ಮಂಡಲ ಮತ್ತು ಜಿಲ್ಲೆಯ ಪದಾಧಿಕಾರಿಗಳು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ, ಚುನಾವಣೆಯ ನಿರ್ವಹಣಾ ಸಮಿತಿ ಮತ್ತು ಮೋರ್ಚಾದ ಅಧ್ಯಕ್ಷ ಕಾರ್ಯದರ್ಶಿಗಳು ದಯವಿಟ್ಟು ನಮ್ಮ ಆಚೆಯ ಹಾಲಲ್ಲಿ ಸೇರಬೇಕು. ಮಂಡಲ ಮತ್ತು ಜಿಲ್ಲೆಯ ಪದಾಧಿಕಾರಿಗಳು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ, ನಿರ್ವಹಣಾ ಸಮಿತಿ ಹಾಗೂ ಮೋರ್ಚಾದ ಅಧ್ಯಕ್ಷ ಕಾರ್ಯದರ್ಶಿಗಳು. ಆತ್ಮೀಯ ಕಾರ್ಯಕರ್ತ ಬಂಧುಗಳ ವಿಜ್ಞಾಪನೆ. ಈಗ ತಾನೇ ತಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರ ಬಳಿ ತಮ್ಮ ಬೂತ್ ಸಮಿತಿಯ ಪುಸ್ತಕಗಳನ್ನು ಕೊಟ್ಟಿದೆ. ಬಂದಂತಹ ಎಲ್ಲ ಬೂತ್ ಸಮಿತಿಯವರು ತಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರನ್ನು ಸಂಪರ್ಕ ಮಾಡಿ ತಮ್ಮ ಬೂತನ ಪುಸ್ತಕವನ್ನು ಅವರ ಬಳಿಯಿಂದ ಪಡೆದುಕೊಂಡು ಹೋಗಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಈ ಹಾಲ್ನಲ್ಲಿ ಅಲ್ಲಲ್ಲಿ ಬಿಟ್ಟು ಹೋಗಬೇಡಿ. ದಯವಿಟ್ಟು ತಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರನ್ನು ಭೇಟಿಯಾಗಿ ಈ ಕೂಡಲೇ ತಮ್ಮ ಬೂತ್ನ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಕೇಳಿಕೊಳ್ಳುತ್ತಾ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಂಥ ಎಲ್ಲ ವೇದಿಕೆಯ ಮೇಲಿದ್ದ ಪ್ರಮುಖ ಎಲ್ಲ ನಾಯಕರುಗಳನ್ನು ಜೊತೆಗೆ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ನೂತನವಾಗಿ ಆಯ್ಕೆಯಾದಂಥ ಎಲ್ಲ
ಬೂತ್ ಸಮಿತಿಯಿಂದ ಹಿಡಿದು ಮಂಡಲವರೆಗಿನ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಈ ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ನಡೆಸಲಿಕ್ಕೆ ಸಭಾಂಗಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಕಿನ್ಯಮ್ಮ ಯಾನೆ ಗುಣೋದ್ಯಮ ಸಭಾಭವನದ ಬೆಳ್ತಂಗಡಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕಾವು ಬಿಸಿ ಏರ್ತಾ ಇದೆ. ಒಂದು ಕಡೆ ಬೆಳ್ತಂಗಡಿಯ BJP ಯಾವ ರೀತಿಯಾಗಿ ತಯಾರಾಗಿದೆ ಈ ಒಂದು ಲೋಕಸಭಾ ಚುನಾವಣೆಗೆ ಅನ್ನುವಂತ ತಿಳ್ಕೋಬೇಕು. ಮೊದಲಾಗಿ ಬೆಳ್ತಂಗಡಿಯ ಮಂಡಲಾಧ್ಯಕ್ಷರಿದ್ದಾರೆ, ಅದರ ಜೊತೆಗೆ ಎಲ್ಲ ಪ್ರಮುಖರನ್ನು ಕೂಡ ಮಾತನಾಡಿಸ್ತೇವೆ. ಯಾವ ರೀತಿಯಾಗಿ ಲೋಕಸಭೆಗೆ BJP ತಯಾರಾಗಿದೆ ಅಂತ ಸರ್, ಹೇಗಿದೆ ತಯಾರಿ? ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ 241 ಬೂತ್ಗಳಲ್ಲಿಯೂ ಕೂಡ ಸಕ್ರಿಯವಾದಂತಹ ಕಾರ್ಯಕರ್ತರನ್ನು ಸಜ್ಜುಗೊಳಿಸಿದ್ದೇವೆ. ಅಲ್ಲಿಯೂ BLA 2 ಹಾಗೂ ಮತಗಟ್ಟೆ ಏಜೆಂಟು ಮತ್ತು ಸಮಿತಿಯ 12 ಜನ ಸದಸ್ಯರು ಬಹಳ ಚುರುಕಿನಿಂದ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. 241 ಬೂತ್ಗಳಲ್ಲಿಯೂ ಕೂಡ 7362 ಪೇಜ್ ಪ್ರಮುಖರ ನಿಯುಕ್ತಿಯಾಗಿದೆ. ಅವರಿಗೆ ಪೇಜ್ ಹಂಚಿಕೆ ಕೂಡ ಆಗಿದೆ. ಒಟ್ಟು ಚುನಾವಣೆಯ ಕಣದ ಇದರಲ್ಲಿ ನಾವು ಬಹಳ ವೇಗವಾಗಿದ್ದೇವೆ. ಎಲ್ಲ ಕಾರ್ಯಕರ್ತರು ವಿಶೇಷವಾದಂಥ ಉಲ್ಲಾಸ ಮತ್ತು ಉತ್ಸಾಹಗಳನ್ನು ಕಂಡುಕೊಳ್ತಾ ಇದ್ದೇವೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭ್ಯರ್ಥಿ ನಿಮ್ಮದು? ಖಂಡಿತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಅಳೆದು ತೂಗಿ ಬಹಳ ಸಮರ್ಪಕವಾದಂತಹ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಹಾಗಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಿಗೆ ಏನು ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ, ಅವರು ಈಗಾಗಲೇ ಬೆಳ್ತಂಗಡಿಯ ಮಂಡಲದ 8 ಮಹಾಶಕ್ತಿ ಕೇಂದ್ರಗಳಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ 1500 ಕಾರ್ಯಕರ್ತರನ್ನು ಮುಟ್ಟಿದ್ದಾರೆ. ಹಾಗೆಯೇ ಮತದಾರರನ್ನು ಮುಟ್ಟಿದ್ದಾರೆ ಮತ್ತು ಪವಿತ್ರ ಧಾರ್ಮಿಕ ಕ್ಷೇತ್ರಗಳನ್ನು ಕೂಡ ಭೇಟಿ ಕೊಟ್ಟು ಅಲ್ಲಿಯ ದೈವದ ಆಶೀರ್ವಾದ, ಗಣ್ಯರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಧನ್ಯವಾದ ಸರ್. ಲೋಕಸಭಾ ಚುನಾವಣೆಗೆ ಹೇಗೆ? ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ದರೂ ಸದಾ ಸಂಘಟಿತವಾಗಿ ಕಾರ್ಯಕರ್ತರ ಬಲದ ಮೇಲೆ ನಡೆಯುವಂತಹ ಪಾರ್ಟಿ. ಈಗಾಗಲೇ ಸಂಘಟನಾತ್ಮಕವಾಗಿ ಹೊಸ ಜಿಲ್ಲಾ ಸಮಿತಿಯಿಂದ ಪ್ರಾರಂಭಗೊಂಡು ಬೂತ್ ಮಟ್ಟದವರೆಗೆ, ಬೂತ್ ಮಟ್ಟದಲ್ಲಿಯೂ ಪ್ರತಿಯೊಂದು ಮತದಾರರ ಪಟ್ಟಿಯಲ್ಲಿ ಪೇಜ್ ಪ್ರಮುಖರವರೆಗೆ ಯಾರಿಗೆಲ್ಲ ಏನೇನು ಜವಾಬ್ದಾರಿ ಅಂತ ಹೇಳುವಂಥದ್ದು ನಿಗದಿಯಾಗಿ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿದೆ. ನಮ್ಮ ಅಭ್ಯರ್ಥಿಗಳಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರವರು ಈಗಾಗಲೇ ಮೊದಲ ಸುತ್ತಿನ ಪ್ರವಾಸವನ್ನು ಮುಗಿಸಿ ಮಹಾಶಕ್ತಿ ಕೇಂದ್ರದವರೆಗೆ ಜಿಲ್ಲೆಯ ಎಲ್ಲ ಕಾರ್ಯಕರ್ತರನ್ನು ಭೇಟಿಯಾಗಿದ್ದಾರೆ. ಈಗ 2ನೇ ಸುತ್ತಿನ ಪ್ರವಾಸವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ 5 ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ಈ ದಿನ ಇನ್ನು 3 ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರವಾಸ ಮಾಡಲಿಕ್ಕಿದ್ದಾರೆ. ನಾಡಿದ್ದು 4ನೇ ತಾರೀಕಿನಂದು ಗುರುವಾರ ಬೆಳಿಗ್ಗೆ 9 ಗಂಟೆಗೆ ಮಂಗಳೂರಿನ BJPಯ ಚುನಾವಣಾ ಕಾರ್ಯಾಲಯದಿಂದ ಬನ್ಸ್ ಹಾಸ್ಟೆಲ್ ಬಳಿಯಿಂದ ಪಾದಯಾತ್ರೆಯ ಮೂಲಕ ಪುರಭವನದವರೆಗೆ ತೆರಳಿ ಅಲ್ಲಿಂದ DC ಕಚೇರಿಗೆ ಹೋಗಿ ಅವರು ನಾಮಪತ್ರವನ್ನು ಸಲ್ಲಿಸಲಿಕ್ಕಿದ್ದಾರೆ. ಸಹಸ್ರಾರು ಜನ ಕಾರ್ಯಕರ್ತರು, ಹಿತೈಷಿಗಳು, ಅಭಿಮಾನಿಗಳು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಒಂದು ಹಂತದ ಪ್ರವಾಸ ಅಥವಾ ಪ್ರಚಾರ ಮುಗಿತದೆ. ಅದರ ನಂತರ ಬಹಳ ದೊಡ್ಡ ಮಟ್ಟದಲ್ಲಿ ಸಣ್ಣ ಸಭೆಗಳನ್ನು, ಕಾರ್ನರ್ ಮೀಟಿಂಗ್ಸ್ಗಳನ್ನು ಮಾಡುವುದರ ಮೂಲಕ ಸಾಧ್ಯವಾದಷ್ಟರ ಮಟ್ಟಿಗೆ ಮತದಾರರನ್ನು ಸಂಪರ್ಕ ಮಾಡುವಂತಹ, ಅದರ ಜೊತೆಗೆ 3 ಸುತ್ತಿನ ಏನು ಮತದಾರರ ಭೇಟಿಯನ್ನು ಮಾಡುವಂತಹ ನಿಶ್ಚಯ ಈಗಾಗಲೇ ಜಿಲ್ಲೆಯಲ್ಲಿ ತೆಗೆದುಕೊಂಡಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ವಿಶ್ವಾಸ ಇದೆ ಮೋದಿಯವರ ಅಭಿವೃದ್ಧಿಯ ಕಾರ್ಯ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದಿನ ನಳಿನ್ ಕುಮಾರ್ ಕಟೀಲ್ರವರ ಅಭಿವೃದ್ಧಿಯ ಕಾರ್ಯ, ಈ ಎಲ್ಲ ಹಿನ್ನೆಲೆಯನ್ನು ಜನರ ಮುಂದೆ ಇಡ್ತಾ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು, ಅಭಿವೃದ್ಧಿ ಶೂನ್ಯವಾಗಿರುವ ಕರ್ನಾಟಕದ ಸರ್ಕಾರದ ಈ ವೈಫಲ್ಯವನ್ನು ಜನರ ಮುಂದೆ ಇಟ್ಟು ನಾವು ಮತದಾನ ಮಾಡಲಿಕ್ಕಿದ್ದೇವೆ. ಚುನಾವಣೆಗೆ ಹೇಗೆ ಸಜ್ಜಾಗಿದೆ BJP? ಲೋಕಸಭೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೂ ಕೂಡ ಲೋಕಸಭೆಯನ್ನು ಅತ್ಯಂತ ಪ್ರಜಾಪ್ರಭುತ್ವದ ಹಬ್ಬದಂತೆ
ನಾವು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ತಯಾರಾಗಿ ನಿಂತಿದೆ. ಇದೊಂದು ಹಬ್ಬ, ದೇಶಕ್ಕಾಗಿ ನಡೆಯತಕ್ಕಂಥ ಒಂದು ಹಬ್ಬ. ಇದು ದೇಶವನ್ನು ಒಟ್ಟಾಗಿ ನಡೆಸ್ತಕ್ಕಂಥ ಹಬ್ಬ. ಏಕ್ ಭಾರತ್ ಶ್ರೇಷ್ಠ ಭಾರತ್, ಇದು ಮೋದಿಯವರ ಚಿಂತನೆ, ಭಾರತೀಯ ಜನತಾ ಪಾರ್ಟಿಯವರ ಪರಿಕಲ್ಪನೆ. ಈ ಆಧಾರದಲ್ಲಿ ನಾವು ಇವತ್ತು ಪಕ್ಷದ ಕಾರ್ಯವನ್ನು, ಪಕ್ಷದ ಸಾಧನೆಯನ್ನು, ಮೋದಿಯವರ ಪ್ರಭಾವವನ್ನು ಹಳ್ಳಿ ಹಳ್ಳಿಗಳಿಗೂ ಗಲ್ಲಿ ಗಲ್ಲಿಗಳಿಗೂ ತಲುಪಿಸುವಂಥ ಕೆಲಸ ಪ್ರಾರಂಭ ಆಗಿದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 1800 ಬೂತುಗಳಿವೆ. ಆ ಬೂತು ಮಟ್ಟದಲ್ಲಿ ಕಾರ್ಯಕರ್ತರು ಸಂಘಟನೆಯಲ್ಲಿ ನಮ್ಮ ನರೇಂದ್ರ ಮೋದಿಯವರು 13 ವರ್ಷಗಳಲ್ಲಿ ಮಾಡಿದ ಕಾರ್ಯಸಾಧನೆಯನ್ನು, ಅವರು ಮಾಡಿದ ಕೆಲಸಗಳನ್ನು ಮನೆ ಮನೆಗೆ ತಲುಪಿಸುವ ಮುಖಾಂತರ ಇವತ್ತು ಮತ್ತೊಮ್ಮೆ ನರೇಂದ್ರ ಮೋದಿ ಎನ್ನುವ ದೃಷ್ಟಿಯಲ್ಲಿ ಎಲ್ಲ ಕಾರ್ಯಕರ್ತರು ಇವತ್ತು ಜನಸಾಮಾನ್ಯರ ಮನಸ್ಸಿನಲ್ಲಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದೇಶಕ್ಕೆ ಇವತ್ತು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಬೇಕು ಎನ್ನುವ ದೃಷ್ಟಿಯಲ್ಲಿ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳ ಅಪೇಕ್ಷೆ ಇದೆ. ಲೋಕಸಭೆಗೆ ಬಿಜೆಪಿ ಹೇಗೆ ರೆಡಿಯಾಗಿದೆ? ಈಗಾಗಲೇ ನಾವು ಎಲ್ಲ ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಲೋಕಸಭಾ ಚುನಾವಣೆಗೆ ಈಗಾಗಲೇ ತಯಾರಿ ನಡೆಸಿದ್ದೇವೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಅಭ್ಯರ್ಥಿಯಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಯವರು ಬನ್ಸಾಸ್ಟೈಲಿನ ಚುನಾವಣಾ ಕಚೇರಿಯಿಂದ ಬೃಹತ್ ಶೋಭಾಯಾತ್ರೆ ಮೂಲಕ ಹೋಗಿ DC ಆಫೀಸಿಗೆ ಹೋಗಿ ಅಲ್ಲಿ ಒಂದು ಸಾರ್ವಜನಿಕ ಸಭೆ ಮಾಡಿ ನಾವು ನಾಮಿನೇಷನ್ ಫೈಲ್ ಮಾಡಲಿಕ್ಕಿದ್ದೇವೆ. ಈಗಾಗಲೇ ಎಲ್ಲ ಮಂಡಲದ ಪದಾಧಿಕಾರಿಗಳ ಸಭೆ ಮಾಡಿದ್ದೇವೆ. ಇವತ್ತು ಬೆಳ್ತಂಗಡಿಯಲ್ಲಿ ಸಹ ಎಲ್ಲ ಬೂತುಗಳು ಮತ್ತು ಮಹಾಶಕ್ತಿ ಕೇಂದ್ರ ಮಂಡಲದ ಪ್ರಧಾನ ಹಾಗೂ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಮಾಡಿದ್ದೇವೆ. ನಾಳೆ ಬೆಳ್ತಂಗಡಿಯಿಂದ ಸುಮಾರು ಒಂದು 2000 ಜನ ಮಂಗಳೂರಿಗೆ ಹೋಗಿ ಆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸಹ ನಾವು ಭಾಗವಹಿಸ್ತೇವೆ. ಪೂರ್ಣ ಪ್ರಮಾಣದ ಒಂದು ಹಂತದ ಎಲ್ಲ ಧಾರ್ಮಿಕ ಕೇಂದ್ರಗಳು ಹಾಗೂ ಮುಖಂಡರು ಹಾಗೂ ಎಲ್ಲ ಜಿಲ್ಲೆಯ 8 ಮಂಡಲಗಳ ಪ್ರವಾಸವನ್ನು ಈಗಾಗಲೇ ನಮ್ಮ ಅಭ್ಯರ್ಥಿಯವರು ಮಾಡಿದ್ದಾರೆ.